ಸುರೇಂಡ ನಾಯ ಹಾಯ್ ಹಾಯ್ ವೆಲ್ಕಮ್ 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 ಕಾಮಾಕ್ಷಿ ಕುಮಾರ್ ಅವರು ಬಂದರು. ಹಾಯ್ ಹಾಯ್ ವೆಲ್ಕಮ್, ಗುಡ್ ಮಾರ್ನಿಂಗ್. ಹಾಯ್ ಅಂತಿದ್ದಾರೆ. ಹಾಯ್ ಶ್ರೀನಿವಾಸ್, ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಕಾನ್ಸೆಪ್ಟ್ ಟ್ರ್ಯಾಕರ್ ಅವರು ಬಂದರು. ಹಲೋ ಹಲೋ ವೆಲ್ಕಮ್ ವೆಲ್ಕಮ್. ಶ್ರೀನಿವಾಸ್ ಅವರು ಲೈಕ್ ಡನ್ ಅಂತಿದ್ದಾರೆ. ಕಾಮಾಕ್ಷಿ ಕುಮಾರ್ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಹೆಲೋ ಹರಿನಾ, ಹೆಲೋ ಹೆಲೋ ವೆಲ್ಕಮ್, ಗುಡ್ ಮಾರ್ನಿಂಗ್. ನಿಮಗೂ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್. ಶ್ರೀನಿವಾಸ್ ಅವರೇ ಬ್ಲೂ ಕೊಡ್ತೀನಿ ನೋಡಿ ನಿಮಗೆ, ಪ್ಲೀಸ್ ಲೈಕ್ ಕೊಡಿ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ವೆಲ್ಕಮ್ ವೆಲ್ಕಮ್. ಕಾನ್ಸೆಪ್ಟ್ ಅವರೇ ತಿಂಡಿ ಆಯಿತಾ? ಶ್ರೀನಿವಾಸ್ ಅವರೇ ತಿಂಡಿ ಆಯಿತಾ? ಕಾಮಾಕ್ಷಿ ಅವರೇ ತಿಂಡಿ ಆಯಿತಾ? ಥ್ಯಾಂಕ್ ಯು ಸೋ ಮಚ್, ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಒಬ್ರಿಗೊಬ್ರು ಕನೆಕ್ಟ್ ಆಗಿ ನೋಡಿ, ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ತಿಂಡಿ ಆಯ್ತಾ ರೀನಾ? ಆಯ್ತು. ನಿಮ್ದು ಆಯ್ತಾ ತಿಂಡಿ? ನಂದು ಆಯ್ತು ತಿಂಡಿ. ನಿಮ್ಮದು? ಆಯ್ತಾ? ನಿಮ್ಮದು ಕೂಡ ಆಯ್ತಾ ತಿಂಡಿ? ನಂದು ಕೂಡ ಚಪಾತಿ ಮಾಡಿದೆ ನಾನು. ನನಗೆ ಚಪಾತಿ ಇವತ್ತು. ಹ್ಞೂ ಅಂತಿದ್ದಾರೆ ನೋಡಿ. ಇಲ್ಲಿ ಕಾನ್ಸೆಪ್ಟ್ ಅವರು ಇದ್ದಾರೆ, ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಮತ್ತು ಇವರು ಶ್ರೀನಿವಾಸ್ ಅವರಿದ್ದಾರೆ ನೋಡಿ, ಮತ್ತು ಕಾಮಾಕ್ಷಿ ಅವರಿದ್ದಾರೆ. 3 ಜನ ಒಬ್ರಿಗೊಬ್ರು ಕನೆಕ್ಟ್ ಆಗಿ 4 ಲೈಕ್ ಡನ್. ಮಂಜುಕೆ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜುಕೆ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್, ಗುಡ್ ಮಾರ್ನಿಂಗ್. ತಿಂಡಿ ಆಯಿತಾ ಮಂಜುಕೆ ಅವರೇ? ಶಿವಮ್ಮ ಅವರಿಗೆ ಹೆಲ್ಪ್ ಮಾಡಿ ಬಂದಿದ್ದೀನಿ ಬೆಳಿಗ್ಗೆ ಹೋಗಿ. 6 ಮೆಂಬರ್ಸ್ ಇದ್ದೀರಾ? ನಾನು SM ಅವರ ಪರವಾಗಿ ಬರುವುದು, ನೀವು ಅವರಿಗೆ ಬಂದು ಸಪೋರ್ಟ್ ಮಾಡಿ ಸಿಸ್ಟರ್. ಹೋಗಿ ಬಂದು ಸಪೋರ್ಟ್ ಮಾಡಿ ಬಂದಿದ್ದೇನೆ ಇವತ್ತು. ಮಾರ್ನಿಂಗ್ ಸಪೋರ್ಟ್ ಮಾಡಿ ಬಂದಿದ್ದೀನಿ. ಆಯಿತು ಅಕ್ಕ, ನಿಮ್ದು ಆಯಿತಾ? ನಮ್ಮದು ಆಯಿತು, ಚಪಾತಿ ಮಾಡಿದೆ. ನಿಮಗೇನು ತಿಂಡಿ ಇವತ್ತು? ನಿಮ್ಮನ್ನು ಕೂಡ ನೋಡಿದ್ದೇನೆ ಅದರಲ್ಲಿ. ಮಂಜು, ನೀವು ಕೂಡ ಇದ್ದಿದ್ದೀರಿ. ಯಾವುದೋ ವಿಷಯ ಅನ್ನೋದು ಸೋಲು ಅನ್ನೋದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್, ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ನೀವು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಕಾಮಾಕ್ಷಿ ಅವರೇ? ನೀವು ನಮಗೆ ಗಿಫ್ಟ್ ನನಗೆ ಕನೆಕ್ಟ್ ಆಗಿಲ್ವಾ ನೀವು ಕಾಮಾಕ್ಷಿ ಅವರೇ? ಆಗಿಲ್ಲ ಅಂದರೆ ಮೆಸೇಜ್ ಹಾಕಿ, ನಾನು ರಿಟರ್ನ್ ಮಾಡ್ತೀನಿ ನೋಡಿ. ಕಾಮಾಕ್ಷಿ ಅವರಿದ್ದಾರೆ, ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೂಪರ್. ಯಾವುದು ಕಣ್ಣು ತುಂಬಿದಾಗ ಅಕ್ಕರೆಯನ್ನು ಕರೆಯುವ ಒಂದು ಜೊತೆಗೆ ಜೀವವಿದ್ದರೆ ಇಷ್ಟವಾಗುತ್ತೆ, ಅದೇ ಕಣ್ರಿ ನಿಜವಾದ ಗೆಳೆತನ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೌದಕ್ಕ, ನಾನು ನಿಮ್ಮ ಸಿಸ್ಟರ್ ಅಲ್ವಾ ಅವರು? ಅದಕ್ಕೆ ನಾನು ಹೌದಕ್ಕ, ನಾನು ನಮ್ಮ ಸಿಸ್ಟರ್ ಅಲ್ವಾ ಅವರು? ಅದಕ್ಕೆ ಲೈವ್ ತಕ್ಷಣ ಅಲ್ಲೇ ಇರುವುದು. ಹೌದಾ? ಓಕೆ. ಕಾನ್ಸೆಪ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಜೇಂದ್ರ ದೇಶಾಯಿ ಅವರು ಬಂದರು. ಹಾಯ್ ಬ್ರದರ್, ನಮಸ್ತೆ, ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ರಾಜೇಂದ್ರ ದೇಶಾಯಿ ಅವರೇ. ದ ಮಲ್ಟಿವರ್ಸಸ್ ಅವರು ನೈಸ್, ಗುಡ್ ಮಾರ್ನಿಂಗ್ ಅಕ್ಕ, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ನಿಮಗೆ. ತಿಂಡಿ ಆಯಿತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಜೇಂದ್ರ ದೇಸಾಯಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಗೌಡ ಅವರು ಬಂದರು. ಹಾಯ್ ಶ್ರುತಿ ಗೌಡ ಅವರೇ, ವೆಲ್ಕಮ್, ಗುಡ್ ಮಾರ್ನಿಂಗ್. ಹಾರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಲೈಕ್ ಡನ್. ರಾಜೇಂದ್ರ ದೇಸಾಯಿ ಅವರು, ಥ್ಯಾಂಕ್ ಯು ಸೋ ಮಚ್. ಕಾಮಾಕ್ಷಿ ಅವರು ಸೂಪರ್ ಸಪೋರ್ಟ್ ನೋಡಿ. ಇಲ್ಲಿ ಕಾಮಾಕ್ಷಿ ಅವರಿದ್ದಾರೆ, ಕಾನ್ಸೆಪ್ಟ್ ಅವರಿದ್ದಾರೆ. ಎಲ್ರಿಗೂ ಒಬ್ರೊಬ್ರು ಕನೆಕ್ಟ್ ಆಗಿ ನೋಡಿ. ದ ಮಲ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದ ಮಲ್ಟಿ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ರಾಜೇಂದ್ರ ದೇಸಾಯಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಾನ್ಸೆಪ್ಟ್ ಅವರು ಸಪೋರ್ಟ್ ಅಂತಿದ್ದಾರೆ. MK ಮನೆ ಅವರು ಬಂದರು ನೋಡಿ. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ಸಿಸ್ಟರ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ದ ಮಲ್ಟಿವರ್ಸಸ್ ಅವರ ಹಾರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪೂರ್ವಿ
ಪಾಟೀಲ್ ಅವರು ಇದ್ದಾರೆ ನೋಡಿ. ಹಾಯ್ ಸಿಸ್, ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಮ್ ಕೆ ಮನೆಯವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಮ್ ಕೆ ಮನೆಯವರೇ. ಪೂರ್ವಿ ಅವರೇ ಗುಡ್ ಮಾರ್ನಿಂಗ್. ಮಲ್ಟಿ ಅವರ್ ಸೂಪರ್ ಸಪೋರ್ಟ್. ಎಮ್ ಕೆ ಮನೆ ಗಿಫ್ಟ್ ಕೊಡಿ ನೋಡಿ. ಎಲ್ರಿಗೂ ಕನೆಕ್ಟ್ ಆಗಿ ಹೊಸಬ್ರು ಇದ್ದಾರೆ ನೋಡಿ. ಕಾಲ್ ಕಮೆಂಟ್ ಮೀ ಫ್ರೆಂಡ್ಸ್, ಆಲ್ ಫ್ರೆಂಡ್ಸ್ ಕಮೆಂಟ್ ಮೀ ಅಂತಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರಿದ್ದಾರೆ ನೋಡಿ. ಎಮ್ ಕೆ ಮನೆಯವರು ಲೈಕ್ ಡನ್ ಅಂದಿದ್ದಾರೆ. ಒಬ್ರಿಗೊಬ್ರು ಎಲ್ಲರೂ ಕನೆಕ್ಟ್ ಆಗಿ ನೋಡಿ. ಸುಮಾರು ಜನ ಇದ್ದಾರೆ. ಕಾಮಾಕ್ಷಿ ಅವರಿದ್ದಾರೆ, ಕಾನ್ಸೆಪ್ಟ್ ಅವರಿದ್ದಾರೆ, ಹಾಗೆ ಎಮ್ ಕೆ ಮನೆಯವರಿದ್ದಾರೆ, ಶ್ರುತಿ ಗೌಡ ಅವರಿದ್ದಾರೆ. ಕಾಮಾಕ್ಷಿ ಸಿಸ್ ಡನ್ ಅಂತಿದ್ದಾರೆ. ಕಾಮಾಕ್ಷಿ ಇದ್ದೀರಾ ನೀವು? ಪ್ಲೀಸ್, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಶ್ರುತಿ ಗೌಡ ಅವರು. ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಪೂರ್ವಿ ಅವರು ಕಾನ್ಸೆಪ್ಟ್ ಸಿಸ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪೂರ್ವಿ ಕಾನ್ಸೆಪ್ಟ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಪೂರ್ವಿ ಅವರು ಅವರಿಗೆ ರಿಟರ್ನ್ ಕೊಡಿ ಪ್ಲೀಸ್. ಯಾರು ಕೂಡ ಕಮೆಂಟಿನ ಜೊತೆಗೆ ಗಿಫ್ಟನ್ನು ಕೊಡಿ, ರಿಟರ್ನ್ ಕೊಡಿ ಪ್ಲೀಸ್. ಯಾರ್ದು ಗಿಫ್ಟ್ ಕೂಡ ಅನ್ಸಬ್ ಮಾಡಬೇಡಿ ಪ್ಲೀಸ್. ನನ್ನ ಲೈವ್ಗೆ ತೊಂದರೆ ಆಗುತ್ತೆ ಮತ್ತು ನನಗೆ ಅದು ಒಂದು ಏನಾದರೂ ಒಂದು ಪ್ರಾಬ್ಲಮ್ ಅಂತ ಅನಿಸುತ್ತೆ. ಪ್ಲೀಸ್ ಎಲ್ಲರೂ ಕೂಡ ಅವರವರ ಗಿಫ್ಟ್ ಅವರವರಿಗೆ ಕೊಡಿ. ಅನ್ಸಬ್ ಮಾಡಬೇಡಿ ಯಾರ್ದು ಕೂಡ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಕಾನ್ಸೆಪ್ಟ್ ಸಿಸ್ ಲೈಕ್ ಡನ್ ಅಂದಿದ್ದಾರೆ. ಪೂರ್ವಿ ಅವರೇ ಮೆಸೇಜ್ ಡಿಲೀಟ್ ಮಾಡಬೇಡಿ. ಕಮಲಕ್ ಸಿಸ್ ಡನ್ ಅಂತಿದ್ದಾರೆ. ಶ್ರುತಿ ಗೌಡ ಅವರು, ಶ್ರುತಿ ಗೌಡ. ಕಾಮಾಕ್ಷಿ ಸಿಸ್ ವಿಡಿಯೋಗೆ ಕಮೆಂಟ್ ಮಾಡಿದ್ದೀನಿ. ಕಾಮಾಕ್ಷಿ ಅವರೇ ಇದ್ದೀರಾ? ಪ್ಲೀಸ್ ಶ್ರುತಿ ಗೌಡ ಅವರಿಗೆ ರಿಟರ್ನ್ ಕೊಡಿ. ಪೂರ್ವಿ ಕಾನ್ಸೆಪ್ಟ್ ಸಿಸ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎಮ್ ಕೆ ಮನೆಯವರು ಕಾನ್ಸೆಪ್ಟ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಕಾನ್ಸೆಪ್ಟ್ ಅವರೇ ಇದ್ದೀರಾ? ಪ್ಲೀಸ್ ಇದ್ದೀರಾ? ಕಾನ್ಸೆಪ್ಟ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಪೂರ್ವಿ ಅವರು ಮತ್ತು ಎಮ್ ಕೆ ಮನೆಯವರು. ಕಾಮಾಕ್ಷಿ ಅವರೇ ನಿಮಗೂ ಕೂಡ ಕೊಟ್ಟಿದ್ದಾರೆ. ಶ್ರುತಿ ಅವರು ನೋಡಿ, ರಿಟರ್ನ್ ಕೊಡಿ ಪ್ಲೀಸ್. ಇದ್ದೀರಾ ಅಂದರೆ ಇದ್ದೀನಿ ಅಂತ ಅನ್ನಿ. ಕಾನ್ಸೆಪ್ಟ್ ಅವರೇ, ಕಾಮಾಕ್ಷಿ ಅವರೇ ಇದ್ದೀರಾ? ಯಾರೆಲ್ಲ ಹೈಡಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಹೈಡಲ್ಲಿ ಇರಬೇಡಿ. ಮೊಹಮ್ಮದ್ ಶರೀಫ್ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪೂರ್ವಿ ಅವರು, ಶ್ರುತಿ ಗೌಡ ಗಿಫ್ಟ್ ಡನ್ ಅಂತಿದ್ದಾರೆ. ಪೂರ್ವಿ ಅವರು, ಮೊಹಮ್ಮದ್ ಶರೀಫ್ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಶರೀಫ್ ಅವರೇ. ಥ್ಯಾಂಕ್ ಯು, ವೆಲ್ಕಮ್. ನಿಮಗೆ ಲೈಕ್ ಕೊಟ್ರಾ ಮೊಹಮ್ಮದ್ ಅವರೇ? ಲೈಕ್ ಡನ್ ಅಂತಿದ್ದೀರಾ. ಓಕೆ. ಪ್ಲೀಸ್ ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ನೋಡಿ. ಅವರವರ ಗಿಫ್ಟನ್ನು ಅವರಿಗೆ ಕೊಡಿ ಪ್ಲೀಸ್. ಕಾನ್ಸೆಪ್ಟ್ ಅವರು ಇದ್ದೀರಾ? ಕಾಮಾಕ್ಷಿ ಅವರು ಇದ್ದೀರಾ? ಕಾನ್ಸೆಪ್ಟ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ಪೂರ್ವಿ ಅವರು ಮತ್ತು ಎಮ್ ಕೆ ಮನೆಯವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ಮೊಹಮ್ಮದ್ ಬ್ರೂ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ आपको ಗಿಫ್ಟ್ ಡನ್ हो गया, प्लीज़ रिटर्न कीजिए. ಪೂರ್ವಿ ಪಾಟೀಲ್ ಅವರಿಗೆ, ಪಾಟೀಲ್ ದೀದಿಕೋ. ಕಾನ್ಸೆಪ್ಟ್ ಅವರೇ ನಿಮಗೆ ಎಮ್ ಕೆ ಮನೆಯವರು ಮತ್ತು ಪೂರ್ವಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಪ್ಲೀಸ್ ಚೆಕ್ ಮಾಡಿ, ರಿಟರ್ನ್ ಕೊಡಿ. ರಾಜೇಂದ್ರ ದೇಸಾಯಿ ಅವರು ಇದ್ದಾರೆ. ಹಾಯ್ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರೇ ಪ್ಲೀಸ್ ರಿಪ್ಲೈ ಪ್ಲೀಸ್. ಪೂರ್ವಿ ಆ್ಯಂಡ್ ಎಮ್ ಕೆ ಮನೆ ಗಿಫ್ಟ್ ರಿಟರ್ನ್ ಮಾಡಿ. ಅವರಿಗೆ ಇಬ್ಬರಿಗೆ ರಿಟರ್ನ್ ಮಾಡಿ. ನಿಮಗೆ ಕಮೆಂಟ್ ಮಾಡಿದ್ದಾರೆ ನೋಡಿ, ರಿಟರ್ನ್ ಮಾಡಿ ಅವರಿಗೆ. ಪೂರ್ವಿ ಅವರು ಕಾನ್ಸೆಪ್ಟ್ ಸಿಸ್ ಗಿಫ್ಟ್ ಕೊಟ್ರಾ ಅಂತಿದ್ದಾರೆ ನೋಡಿ. ಎಮ್ ಕೆ ಮನೆಯವರು ಮೊಹಮ್ಮದ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಮೊಹಮ್ಮದ್ ಭಯ್ಯ प्लीज़ रिटर्न कीजिए. एम के मने एंड पूर्वी प्लीज़ रिटर्न कीजिए. ಶ್ರುತಿ ಗೌಡ, ಪೂರ್ವಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ಪೂರ್ವಿ ಅವರೇ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಶ್ರುತಿ ಗೌಡ ಅವರು, ಮೊಹಮ್ಮದ್ ಬ್ರೂ ಗಿಫ್ಟ್ ಕೊಡಿ. ಮೊಹಮ್ಮದ್ ಬ್ರೂ ಗಿಫ್ಟ್ ಕೊಡಿ. मोहम्मद भैया प्लीज़ रिटर्न कीजिए. एम के मने एंड पूर्वी पाटिल प्लीज़ रिटर्न कीजिए. नो आने का. दिनेश देती हूँ ना ದಿನೇಶ್ ಬ್ರದರ್ ಬಂದರು. ಹಾಯ್ ದಿನೇಶ್ ಮ್ಯಾಂಗ್ಳೂರು. ಹಾಯ್, ಗುಡ್ ಮಾರ್ನಿಂಗ್. ತಿಂಡಿ ಆಯಿತಾ ನಿಮ್ಮದು? ಏನು ತಿಂಡಿ ಇವತ್ತು? ಎಮ್ ಕೆ ಮನೆ ಕ್ರಿಯೇಟ್ ಅಲ್ವಾ, ಸೂಪರ್ ಡನ್ ಅಂತಿದ್ದಾರೆ. ಎಮ್ ಕೆ ಮನೆ ಅವರೇ ನಿಮಗೆ ಮತ್ತೆ ಕ್ರಿಯೇಟಿವ್ ಕಾನ್ಸೆಪ್ಟ್ ಕ್ರಿಯೇಟಿವ್ ಅವರಿಗೆ ಡನ್ ಆಗಿದೆ ಅಂತೆ ನೋಡಿ. ರಾಜೇಂದ್ರ ದೇಸಾಯಿ ಅವರು ಕೊಟ್ಟಿದ್ದಾರೆ. ಎಮ್ ಕೆ ಮನೆ ಅವರೇ ಥ್ಯಾಂಕ್ ಯು ಬ್ರೂ ಅಂತಿದ್ದಾರೆ. ಎಮ್ ಕೆ ಮನೆ ಶ್ರುತಿ ಚೆಕ್ ಮಾಡಿ
ಬರ್ತ್ಡೇ ವಿಶ್ ಡನ್ ಅಂತಿದ್ದಾರೆ ನೋಡಿ. ಶ್ರುತಿ ಪೂರ್ವಿ ಡನ್ ಅಂತಿದ್ದಾರೆ. MK ಮನೆ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ ಅಂತಿದ್ದಾರೆ. ಮೊಹಮ್ಮದ್ ಹಾಯ್ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ आपको ಗಿಫ್ಟ್ ಡನ್ हो गए, प्लीज रिटर्न कीजिए. MK ಮನೆ ಪೂರ್ವಿ ಓಕೆ ಶ್ರುತಿ ಸಿಸ್ ಅಂತಿದ್ದಾರೆ. ಮೊಹಮ್ಮದ್ ಸಬೀರ್ ಓಕೆ ಅಂತಿದ್ದಾರೆ. ಆಲ್ ಇನ್ ಒನ್ ಐ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್. ಲೈಕ್ ಅಂತ ಶೋ ಆಗ್ತಾ ಇಲ್ಲ. ಕಾನ್ಸೆಪ್ಟರ್ ಪಿನ್ ಮೀ ಸಿಸ್ಟರ್. ಓಕೆ ಪಿನ್ ಮಾಡ್ತೀನಿ. ಪಿನ್ ಮಾಡಿದ ಮೇಲೆ ಹೋಗ್ಬಾರ್ದು ಸಿಸ್, ಇರಬೇಕಾಯ್ತಾ. ನಮ್ಮ ಲೈಫ್ ಸ್ಟೈಲ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ನಿಮಗೆ. ಶ್ರುತಿ ಗೌಡ ಅವರು ಪೂರ್ವಿ ಥ್ಯಾಂಕ್ ಯು ಅಂತಿದ್ದಾರೆ. MK ಮನೆಯವರು. ಮೊಹಮ್ಮದ್ रिटर्न माड़ी. मोहम्मद भैया प्लीज़ रिटर्न कीजिए. MK मनी. मोहम्मद भैया प्लीज़ रिटर्न कीजिए. MK मनी एंड पूर्वी कमेंट के साथ रिटर्न कीजिए भैया. कमेंट के साथ रिटर्न कीजिए. तू बार बार आने का नहीं संगीत मेरा पास. लेके जा. हाँ लेके जा जा. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ಶ್ರುತಿ ಗೌಡ ಅವರು. MK ಮನೆಯವರು. ಮೊಹಮ್ಮದ್ ರಿಟರ್ನ್ ಮಾಡಿ. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾರಿ ಮೆಸೇಜ್ ಎಲ್ಲ ಮಿಸ್ ಆಯಿತು. ನೈಸ್ ಆಲ್ ಇನ್ ಒನ್. ಥ್ಯಾಂಕ್ ಯು. ಪೂರ್ವಿ ಅವರು. ಮೊಹಮ್ಮದ್ ಬ್ರೋ ರಿಟರ್ನ್ ಕೊಡಿ. ಮೊಹಮ್ಮದ್ ಭಯ್ಯ ಆಯ್ನಾ ಆಪ್ ಇದರ್ ಪ್ಲೀಸ್ ರಿಟರ್ನ್ ಕೀಜಿಯೇ ಸಬ್ಕೋ. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. MK ಮನೆಯವರು. ಕಾನ್ಸೆಪ್ಟ್ ಗಿಫ್ಟ್ ಕೊಡಿ. ಕಾನ್ಸೆಪ್ಟ್ MK ಮನೆಯವರಿಗೆ ಗಿಫ್ಟ್ ಕೊಡಿ ಪ್ಲೀಸ್. ಅವಾಗದಿಂದ ಬೊಬ್ಬೆ ಆಗ್ತಿದ್ದೀನಿ ನೋಡಿ, ಕೊಡಿ ಅವರಿಗೆ MK ಮನೆಯವರಿಗೆ. ಆಲ್ ಇನ್ ಒನ್ ನೈನ್ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಪೂರ್ವಿಜಿ ರಿಟರ್ನ್ ಡನ್ ಅಂತಿದ್ದಾರೆ. ಪೂರ್ವಿಜಿ ರಿಟರ್ನ್ ಡನ್. ಮೊಹಮ್ಮದ್ ಸಬೀರ್ ಅವರು ಕಾನ್ಸೆಪ್ಟರ್ ಡನ್ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರೇ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ನಿಮಗೆ ಗಿಫ್ಟ್ ಬಂದಿದೆ ನೋಡಿ, ಎಷ್ಟು ಬಂದಿದೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಓಕೆ ಮೊಹಮ್ಮದ್ ಬ್ರೂ ಅಂತಿದ್ದಾರೆ. ಮೊಹಮ್ಮದ್ ಓಕೆ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ ಸ್ವಾತಿ ಗೌಡ ಆ್ಯಂಡ್ MK ಮನೆಯವರಿಗೆ. MK ಮನೆ ಪ್ಲೀಸ್ ರಿಟರ್ನ್ ಕೀಜಿಯೇ. ಉನ್ಕೋ ಬಿ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕಾನ್ಸೆಪ್ಟ್ ಅವರೇ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ದೇವರಗುಡ್ಡ ಅವರು ಬಂದರು. ಹಾಯ್ ಅಮ್ಮ, ಹಾಯ್ ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. ಹಾಯ್ ಸಿಸ್ಟರ್, ಹಾಯ್ ನಮ್ಮ ಲೈಫ್ ಸ್ಟೈಲ್, ಹಾಯ್ ವೆಲ್ಕಮ್. ರಾಜೇಂದ್ರ ದೇಸಾಯಿ. ಮೊಹಮ್ಮದ್ ಸಬೀರ್ ಡನ್ ಅಂತಿದ್ದಾರೆ. ಮೊಹಮ್ಮದ್ ಸಬೀರ್ ಅವರೇ ಪ್ಲೀಸ್ ರಿಟರ್ನ್ ಕೀಜಿಯೇ. ರಾಜೇಂದ್ರ ದೇಸಾಯಿ. ಶ್ರುತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮೊಹಮ್ಮದ್ ಅವರು. MK ಮನೇಜಿ ರಿಟರ್ನ್ ಡನ್ 441 ಅಂತಿದ್ದಾರೆ. ದೇವರಗುಡ್ಡ ಕನೆಕ್ಟ್ ಆಗಿ ಎಲ್ಲರೂ ನಾನು ರಿಟರ್ನ್ ಮಾಡ್ತೀನಿ ಸಿಸ್ಟರ್ ಬ್ರದರ್ ಅಂತಿದ್ದಾರೆ ದೇವರಗುಡ್ಡ ಅವರು. ನೋಡಿ ದೇವರಗುಡ್ಡ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. MK ಮನೆಯವರು ಥ್ಯಾಂಕ್ ಯು ಅಂತಿದ್ದಾರೆ. ದೇವರಗುಡ್ಡ ಸೂಪರ್ ಸಪೋರ್ಟ್ ಅಲ್ಲಿದೆ. ಕಾನ್ಸೆಪ್ಟ್ ಅವರು. MK ಮನೆ ಆಲ್ರೆಡಿ ಡನ್ ಟು ಯು ಅಂತಿದ್ದಾರೆ. ಕಾನ್ಸೆಪ್ಟ್ ಅವರ ಹಾಯ್ ಸೂಪರ್ ಅಂತಿದ್ದಾರೆ. ಮೊಹಮ್ಮದ್ ಅವರೇ ವೆಲ್ಕಮ್ ಅಂತಿದ್ದಾರೆ. ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಪ್ಲೀಸ್ ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ ಪ್ಲೀಸ್. ದೇವರಗುಡ್ಡ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್. ಯಾರು ಎಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಡಿ. 8 ಲೈಕ್ ಮಾತ್ರ ಬಂದಿದೆ. ಒಂದು 10 ಆಗಬೇಕಿತ್ತು, 10-12 ಆಗಬೇಕಿತ್ತು. ಪಿನ್ ಐ ಡಿ ರಿಟರ್ನ್ ಮೀ. ಪಿನ್ ಐ ಡಿ ಪ್ಲೀಸ್. ಕಾನ್ಸೆಪ್ಟ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಮೊಹಮ್ಮದ್ ಸಬೀರ್ ಅವರಿಗೆ. ಶೈಲು ತ್ಯಾಗಿ ಅವರು ಬಂದರು. ಪಿನ್ ಐ ಡಿ ರಿಟರ್ನ್ ಕರೋ. ಪಿನ್ ಐ ಡಿ ಪ್ಲೀಸ್ ರಿಟರ್ನ್. ಪಿನ್ ಐ ಡಿ ಪ್ಲೀಸ್ ಎಲ್ರಿಗೂ ರಿಟರ್ನ್ ಮಾಡಿ. ನಿಮಗೆ ಗಿಫ್ಟ್ ಕೊಡ್ತಿದ್ದಾರೆ ನೋಡಿ, ಎಲ್ರಿಗೂ ಪಟ್ ಅಂತ ರಿಟರ್ನ್ ಮಾಡಬೇಕು. MK ಮನೆ ಗಿಫ್ಟ್ ಡನ್. ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೀನಿ, ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ಶ್ರುತಿ ಗೌಡ ಅವರು ನೋಡಿ. MK ಮನೆ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಶ್ರುತಿ ಗೌಡ ಅವರು, ಅವರಿಗೆ ರಿಟರ್ನ್ ಕೊಡಿ. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಶೈಲು ತ್ಯಾಗಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಅವರೇ ಲೈಕ್ ಬಂದಿಲ್ವಾ ಏನೋ, ಕೆಲವರದ್ದು ಲೈಕ್ ಬಂದಿಲ್ಲ. ದೇವರಗುಡ್ಡ ಅವರೇ ಒಂದು ಲೈಕನ್ನು ಕೊಡಿ. ಕಾನ್ಸೆಪ್ಟ್ ಅವರೇ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ.
ದೇವರಗುಡ್ಡ ಡನ್ ಅಂತಿದ್ದಾರೆ. ದೇವರಗುಡ್ಡ ಅವರ ಇದ್ದೀರಾ? ಪ್ಲೀಸ್ ಇವರು ರಾಜೇಂದ್ರ ದೇಸಾಯಿ ಅವರಿಗೆ ರಿಟರ್ನ್ ಕೊಡಿ. ಮೊಹಮ್ಮದ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಶ್ರುತಿ ತ್ಯಾಗಿ ಅವರು ಶ್ರುತಿ 202 ಫಾರ್ ಡನ್ ರಿಟರ್ನ್ ಕರೋ ಅಂತಿದ್ದಾರೆ. ಶ್ರುತಿ ಗೌಡ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಶೈಲು ತ್ಯಾಗಿ ಅವರಿಗೆ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ರಾಜೇಂದ್ರ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಬ್ರದರ್ ಅವರೇ, ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. MK ಮನೆ ಹಾಯ್ ಶೈಲು ಉಸೀಸ್ ಅಂತಿದ್ದಾರೆ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. MK ಮನೆಯವರೇ ಶ್ರುತಿ ಗೌಡ ಅವರಿಗೆ ರಿಟರ್ನ್ ಕೊಡಿ. ಕಾನ್ಸೆಪ್ಟ್ ಅವರು ಇದ್ದೀರಾ? ನೈಸ್ ಅಂತಿದ್ದಾರೆ ಮೊಹಮ್ಮದ್ ಅವರು. ರಿತು ಕುಮಾರಿ ಅವರು ಬಂದರು. ಹಾಯ್ ವೆಲ್ಕಮ್ ಗುಡ್ ಮಾರ್ನಿಂಗ್ ನಿಮಗೆ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಿತು ಅವರು ಲೈಕ್ ಡನ್ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರೇ ಇದ್ದೀರಾ? ಎಲ್ರಿಗೂ ರಿಟರ್ನ್ ಮಾಡಿದ್ದೀರಾ? MK ಮನೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ರಿತು ಕುಮಾರಿ ಸಪೋರ್ಟ್. ಮೊಹಮ್ಮದ್ ಅವರು ಸಪೋರ್ಟ್. ರಿತು ಕುಮಾರಿ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಜಾಯಿನ್ ಮೀ ಅಂತಿದ್ದಾರೆ. ರಿತು ಕುಮಾರಿ ಪ್ಲೀಸ್ ಗಿವ್ ಮೀ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಸಾರಿ. ಹರಿಪ್ರಸಾದ್ ಅವರು ಬಂದರು. ಹಾಯ್ ಮೇಡಮ್, ಹಾಯ್ ವೆಲ್ಕಮ್. ಹರಿಪ್ರಸಾದ್ ಅವರೇ ಗುಡ್ ಮಾರ್ನಿಂಗ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ನು ಕೊಡಿ. ಹರಿಪ್ರಸಾದ್ ಅವರೇ ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಅನ್ನು ಕೊಡಿ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಿತು ಕುಮಾರಿ ಮೊಹಮ್ಮದ್ 849 डन रिटर्न कीजिए. मोहम्मद भैया प्लीज़ रिटर्न कीजिए ऋतु कुमारी दीदी को. हरिप्रसाद ब्रदर ಒಂದು ಲೈಕ್ ಕೊಡಿ. शैलू गिफ्ट डन वीडियोगे कमेंट ಮಾಡಿದ್ದೀನಿ. शैलू दीदी आपको गिफ्ट डन हो गया. श्रुति गौड़ा कमेंट के साथ डन हो गया. ಕಾನ್ಸೆಪ್ಟ್ ಅವರು ಇದ್ದೀರಾ? ರಿಪ್ಲೈ ಕೊಡಬೇಕು. ಪಿನ್ ಮಾಡಿದಾಗ ರಿಪ್ಲೈ ಕೊಡಬೇಕು. ಇದ್ದೀರಾ ಇಲ್ವಾ ಅಂತ. BSR ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ಗುಡ್ ಮಾರ್ನಿಂಗ್ ಸಿಸ್ಟರ್. ಇದ್ದೀರಾ? ಎಲ್ರಿಗೂ ರಿಟರ್ನ್ ಕೊಟ್ರಾ? ಕಾನ್ಸೆಪ್ಟ್ ಅವರೇ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ ಆಯ್ತಾ ಸಿಸ್, ಕೊಡಿ ಎಲ್ರಿಗೂ. ಶ್ರುತಿ 202 ಡನ್ ರಿಟರ್ನ್ ಕೀಜಿಯೇ. ರಿತು ಕುಮಾರಿ ಶ್ರುತಿ ಗೌಡ ಪ್ಲೀಸ್ ರಿಟರ್ನ್ ಮಾಡಿ ರಿತು ಕುಮಾರಿ ಅವರಿಗೆ ಆಯಿತಾ. ಶ್ರುತಿ ಅವರೇ ರಿತು ಕುಮಾರಿ ಅವರಿಗೆ ರಿಟರ್ನ್ ಮಾಡಿ. ಶ್ರುತಿ ರಿಟರ್ನ್ ಕೀಜಿಯೇ. ಮೊಹಮ್ಮದ್ ಅವರು ಹರಿಜಿ ರಿಟರ್ನ್ ಮೀ. ಹರಿಪ್ರಸಾದ್ ಅವರೇ ಇದ್ದೀರಾ ನೋಡಿ. ಮೊಹಮ್ಮದ್ ಅವರಿಗೆ ರಿಟರ್ನ್ ಮಾಡಿ. मोहम्मद भाई रिटर्न कीजिए. मोहम्मद भाई प्लीज़ रिटर्न कीजिए. मोहम्मद भाई रितु कुमारी दीदी को रिटर्न कीजिए. मोहम्मद भाई जल्दी करो. शैलू गिफ्ट डन रिटर्न माड़ी. शैलू जी प्लीज़ रिटर्न कीजिए. MK मने शैलू दीदी प्लीज़ रिटर्न कीजिए. MK मने श्रुति रिटर्न कीजिए. शैलू त्यागी MK ಬಾಯಿ 443 ಪರ್ ಡನ್ ಚೆಕ್ ಕರೋ. ಕಾನ್ಸೆಪ್ಟ್ ರಿಟರ್ನ್ ಮಾಡ್ತಾ ಇದ್ದೆ. ಓಕೆ ಮಾಡಿ. ಹಿಟ್ಲರ್ ಅವರು ಬಂದರು. ಅಕ್ಕ ಅಂದಿದ್ದಾರೆ. ಹಿಟ್ಲರಾ ಎಂಚ ಉಳ್ಳಾರ ಯಾನು ಶಾರುಳ್ಳೆ ಈರು ಎಂಚ ಉಳ್ಳಾರು ತಿಂಡಿ ಆಂಡೆ ದಾದ ತಿಂಡಿ ದಾದ ಸ್ಪೆಷಲ್ ಇನಿ ಮಲ್ದೇರಿ ಇಲ್ಲಾಡು. ವನಿತಾ ಅವರು ಬಂದರು. ರಿತು ಕುಮಾರಿ ಡನ್ ರಿಟರ್ನ್ ಮಾಡಿ. ವನಿತಾ ನಿಮಗೆ ಬ್ಲೂ ಕೊಡ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ. ನಮಸ್ಕಾರ. ರಿತು ಕುಮಾರಿ ವನಿತಾ ದೀದಿ ಡನ್ हो गया. प्लीज़ रिटर्न कीजिए ರಿತು ಕುಮಾರಿ. ಮೊಹಮ್ಮದ್ ರಿತು ಜಿ ರಿಟರ್ನ್ ಡನ್ 844. ಹಿಟ್ಲರ್ ಅವರು ಡನ್ ಅಂತಿದ್ದಾರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಿಟ್ಲರ್ ಅವರೇ ಸಪೋರ್ಟ್ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರೇ ಎಲ್ರಿಗೂ ರಿಟರ್ನ್ ಕೊಟ್ರಲ್ವಾ. ವನಿತಾ ಓಕೆ ಅಂತಿದ್ದಾರೆ. ಹಿಟ್ಲರ್ ಅವರು ನಮಸ್ಕಾರ ಸಿಸ್ಟರ್ पिन करो. ओके 2 मिनट के बाद करती हूँ. कॉन्सेप्ट और के किया मैं अभी 2 मिनट के बाद करती हूँ. शैलू त्यागी प्लीज़ रुकिए. ರಿತು ಕುಮಾರಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ಮೊಹಮ್ಮದ್ ಅವರು ರಿತು ಜಿ ಡನ್ 844. ರಿತು ಜಿ ಡನ್ 844. ಮೊಹಮ್ಮದ್ ಭಯ್ಯ ಮಿಸ್ಟರ್ ಹಿಟ್ಲರ್ ರಿತು ಡನ್ ಅಂತಿದ್ದಾರೆ. ರಿತು ಜಿ आपको डन हो गया मिस्टर हिटलर. प्लीज़ रिटर्न कीजिए. MK मिला मेरा ಜಾಯ್ನಿಂಗ್. MK ಅವರೇ ನಿಮಗೆ ಸಿಗ್ತಾ ಅಂತ ಅವ್ರದ್ದು ಜಾಯಿನ್ ಮಾಡಿದ್ದು. ರಿತು ಕುಮಾರಿ ಶ್ರುತಿ ರಿಟರ್ನ್ ಕೀಜಿಯೇ. ಶ್ರುತಿ ಸಿದ್ದಿರಾ ನೀವು? ಪ್ಲೀಸ್ ರಿಟರ್ನ್ ಮಾಡಿ ರಿತು ಕುಮಾರಿ ಅವರಿಗೆ.
मिस्टर एल्रू कमेंट को हाकि कमेंट के साथ भेजो गिफ्ट प्लीज़ ರಿತು ಡನ್ ಅಂತಿದ್ದಾರೆ ಕಾನ್ಸೆಪ್ಟ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಮೊಹಮ್ಮದ್ ಸಬೀರ್ ಅವರು ಸ್ವಲ್ಪ ಸಪೋರ್ಟಲ್ಲಿ ಸೈಡ್ ಜಾಯಿನ್ ಕರೋ ರಿಟರ್ನ್ ಕರೋಂಗಿ ಅಂತಿದ್ದಾರೆ ಮಿಸ್ಟರ್ ಹಿಟ್ಲರ್ ಕೊಡಿ ಅಂತಿದ್ದಾರೆ ಮಿಸ್ಟರ್ ಹಿಟ್ಲರ್ ಅವರೇ ನೋಡಿ ಇವರು ವನಿತಾ ಅವರು ಕೊಟ್ಟಿದ್ದಾರೆ ನೋಡಿ ಅವರಿಗೆ ರಿಟರ್ನ್ ಕೊಡಿ ಪಿನ್ ಐ ಡಿ ಡನ್ ಪಿನ್ ಐ ಡಿ ನಿಮಗೆ ಮಿಸ್ಟರ್ ಹಿಟ್ಲರ್ ಅವರು ಕೊಟ್ಟಿದ್ದಾರೆ ನೋಡಿ ಅವರಿಗೆ ರಿಟರ್ನ್ ಕೊಡಿ ಕಾನ್ಸೆಪ್ಟ್ ಅವರೇ ನಿಮಗೆ ಮಿಸ್ಟರ್ ಹಿಟ್ಲರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ರಿಟರ್ನ್ ಕೊಡಿ ಮೊಹಮ್ಮದ್ ಸಬೀರ್ ಅವರು ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಅನ್ನು ಕೊಡಿ ಮೊಹಮ್ಮದ್ ಸಬೀರ್ ಅವರು ವೆರಿ ವೆರಿ ನೈಸ್ ಡೇ ಟುಡೇ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವನಿತಾ ಅಂತಿದ್ದಾರೆ ಹಿಟ್ಲರ್ ಅವರು ರಿತು ಕುಮಾರಿ ಮಿಸ್ಟರ್ 467 ಡನ್ ರಿಟರ್ನ್ ಕೀಜಿಯೇ ಮಿಸ್ಟರ್ ಹಿಟ್ಲರ್ ಅವರೇ 467 ಡನ್ ರಿತು ಕುಮಾರಿ ಅವರಿಗೆ ರಿಟರ್ನ್ ಕೊಡಿ ವನಿತಾ ಗಿಫ್ಟ್ ಡನ್ ಅಂತಿದ್ದಾರೆ ಮೊಹಮ್ಮದ್ ಅವರು ನೀ ದೀದಿ श्रुति रिटर्न कीजिए श्रुति दीदी श्रुति सिद्धिरा ನೀವು ನೈಸ್ दीदी थैंक यू सो मच हैप्पी डे और हाय फ्रेंड्स हाय वेलकम हैप्पी डे और गुड मॉर्निंग निಮಗೆ ऋतु कुमारी मिस्टर रिटर्न कीजिए मिस्टर हिटलर प्लीज रिटर्न की ಮಾಡಿ ऋतु कुमारी ಮೊಹಮ್ಮದ್ ನೈಸ್ ಅಂತಿದ್ದಾರೆ हैप्पी और लाइक डन ಅಂತಿದ್ದಾರೆ ವನಿತಾ ಅವರು हैप्पी डे ಹಾಯ್ ಅಂತಿದ್ದಾರೆ ಮೊಹಮ್ಮದ್ ನೈಸ್ ಅಂತಿದ್ದಾರೆ ಕಾನ್ಸೆಪ್ಟ್ ಅವರು ಎಲ್ರಿಗೂ ಗಿಫ್ಟ್ ರಿಟರ್ನ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಇಲ್ಲ ಅಂದರೆ ಹೇಳಿ ನೋಡಿ ಕಾನ್ಸೆಪ್ಟ್ ಅವರು ಎಲ್ರಿಗೂ ರಿಟರ್ನ್ ಕೊಟ್ಟಿದ್ದಾರಂತೆ ಚೆಕ್ ಮಾಡಿ हैप्पी डे ಹಾಯ್ ವನಿತಾ ಅಂತಿದ್ದಾರೆ ಶೈಲು ತ್ಯಾಗಿ ಅವರು ಓಕೆ ಶೈಲು ತ್ಯಾಗಿ ನಿಮ್ಮದು ಪಿನ್ आपका पिन करती हूँ मैं अभी हैप्पी शैलू दीदी आप कभी मत जाओ इधर ही रुकने का पिन कर दिया मैंने हैप्पी डे ಜಾಯಿನ್ करो ನೈಸ್ ಅಂತಿದ್ದಾರೆ ಶೈಲು ಪ್ಲೀಸ್ ಕಮೆಂಟ್ ಅಂತಿದ್ದಾರೆ ನೋಡಿ ಶೈಲು दीदी प्लीज़ कमेंट कीजिए हैप्पी डे भैया को कमेंट कीजिए ಜಾಯಿನ್ करो रिटर्न करूँगी ಅಂತಿದ್ದಾರೆ ವನಿತಾ ಅವರು ಊಟ ಆಯಿತು ಹೆಪ್ಪಿ ಅಂತಿದ್ದಾರೆ हैप्पी डे ಆಯಿತು ವನಿತಾ ನಿಮ್ಮದು ಅಂತಿದ್ದಾರೆ ವನಿತಾ ಹ್ಞೂ ಅಂತಿದ್ದಾರೆ ಗುಡ್ ಮಾರ್ನಿಂಗ್ ಅಂತಿದ್ದಾರೆ टुटुन दीदी ಬಂದರು टुटुन दीदी हाय वेलकम गुड मॉर्निंग कैसा हो दीदी बहुत दिन के बाद मिला आपके साथ शैलू त्यागी माँ ही हूँ ओके 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 पूर्वी शैलू गिफ्ट डन रिटर्न कोडी शैलू दीदी आपको पूर्वी सिस गिफ्ट डन हो गया प्लीज़ रिटर्न कीजिए उनको GNS और बंदरू हेलो सिस हेलो वेट गुड मॉर्निंग सिस वेलकम निಮಗೆ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ GNS ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ರಿತು ಕುಮಾರಿ ಅವರು टुटुन और लाइक डन अंतिದ್ದಾರೆ थैंक यू सो मच वनिता 75 रिटर्न कीजिए ऋतु कुमारी वनिता सिस प्लीज रिटर्न ऋतु कुमारी प्लीज रिटर्न ऋतु कुमारी ಅವರಿಗೆ ರಿಟರ್ನ್ ಕೊಡಿ ವನಿತಾ ಅವರೇ GNS ಅವರು ಗುಡ್ ಮಾರ್ನಿಂಗ್ ಅಂತ ಇದ್ದಾರೆ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ GNS ಅವರೇ ತಿಂಡಿ ಆಯ್ತಾ ನಿಮ್ಮದು हैप्पी डे ಅವರು ವನಿತಾ ನಿಮಗೆ ಎಷ್ಟು ಗಿಫ್ಟ್ ಇದೆ ಅಂತಿದ್ದಾರೆ GNS ಅವರು ಟಿಫನ್ ಆಯ್ತಾ ಸಿಸ್ ಅಂತಿದ್ದಾರೆ ಆಯಿತು ನಂದು ಚಪಾತಿ ಮಾಡಿದ್ದೇನೆ ನಿಮ್ದು ಆಯ್ತಾ ಏನು ತಿಂಡಿ ಇವತ್ತು ವನಿತಾ 75 ಡನ್ ರಿಟರ್ನ್ ಕೀಜಿಯೇ ವನಿತಾ ಸಿಸ್ ಪ್ಲೀಸ್ ರಿಟರ್ನ್ ಕೀಜಿಯೇ ರಿತು ಕುಮಾರಿ ವನಿತಾ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ ರಿತು ಕುಮಾರಿ ಅವರಿಗೆ ಹೆಲೋ MK ಅಂತಿದ್ದಾರೆ ಟುಟುನ್ ಬ್ಲಾಗ್ ಅವರು GNS ಅವರು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ पूर्वी ಅವರು ಟುಟುನ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ टुटुन दीदी गिफ्ट डन पूर्वी प्लीज़ रिटर्न कीजिए टुटुन दीदी रिटर्न कीजिए पूर्वी दीदी को वनिता ऋतु डन अंतिದ್ದಾರೆ ऋतु कुमारी डन वनिता सिस ऋतु टुटुन दीदी कैसा हो सिस आई एम ठीक हूँ आप कैसा हो ऋतु कुमारी सुपर सपोर्ट ओके पूर्वी अंतिದ್ದಾರೆ टुटुन ಅವರು ऋतु ಓಕೆ ಅಂತಿದ್ದಾರೆ ಹಿಟ್ಲರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ GNS ಅವರು ಆನ್ ಸಪೋರ್ಟ್ ಅಲ್ಲಿದ್ದಾರೆ GNS ಅವರು ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪೂರ್ವಿ ಅವರು ಟುಟುನ್ ಸಿಸ್ ಥ್ಯಾಂಕ್ ಯು ಅಂತಿದ್ದಾರೆ ಅಬೀಸ್ ಕಿಚನ್ ಅವರು ಬಂದರು ಹಲೋ ಹಾಯ್ ಎವ್ರಿವನ್ ವೆಲ್ಕಮ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಅನ್ನು ಕೊಡಿ ವನಿತಾ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ ವನಿತಾ ಅವರೇ ಲೈಕ್ ಕೊಟ್ಟಿದ್ದೀರಾ ನನಗೆ ಶೈಲು ತ್ಯಾಗಿ ಪೂರ್ವಿ ಡನ್ ಚೆಕ್ ಕರೋ ಅಂತಿದ್ದಾರೆ ಹಿಟ್ಲರ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ हैप्पी डे ಅವರು ಶೈಲು ಬರೀ ಕಮೆಂಟ್ ಮಾಡಿದರೆ ಅಷ್ಟೇ ಗಿಫ್ಟ್ ಕೊಟ್ಟಿಲ್ಲ ಶೈಲು दीदी आपका कमेंट हैप्पी डे भैया को एक सिर्फ कमेंट आ गया गिफ्ट नहीं ऐड हो गया प्लीज़ चेक कीजिए शैलू त्यागी सिस दीदी चेक कीजिए हैप्पी डे भैया का कमेंट आ गया गिफ्ट नहीं आया
ಪ್ಲೀಸ್ ಚೆಕ್ ಕೀಜಿಯೇ. ಅಭೀಸ್ ಕಿಚನ್ ಟಿಫನ್ ಆಯಿತಾ ಸಿಸ್ಟರ್? ಆಯಿತು ಬ್ರದರ್, ನಿಮ್ದು ಆಯಿತಾ ಟಿಫನ್? ನನಗೆ ಚಪಾತಿ ಮಾಡಿದ್ದೀನಿ. ನಿಮಗೆ ಏನು ಸೂಪರ್ ಸಪೋರ್ಟ್. ಹಿಟ್ಲರ್ ಅವರು ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ರಿತು ಕುಮಾರಿ ಅವರು ಟುಟುನ್ ರಿಟರ್ನ್ ಕೀಜಿ ಅಂತಿದ್ದಾರೆ. ಟುಟುನ್ ಬೈ ದೀದಿ ಪ್ಲೀಸ್ ರಿತು ಕುಮಾರಿ ದೀದಿ ಕೋ ರಿಟರ್ನ್ ಕೀಜಿಯೇ. ಟಿಫನ್ ಆಯಿತು ಆಯಿತಾ ಎಲ್ರದು ಅಂತಿದ್ದಾರೆ ನೋಡಿ. ಅಭೀಸ್ ಕಿಚನ್ ಅವರು ಟುಟುನ್ कीजिए. टूटून दीदी प्लीज़ रिटर्न कीजिए रितु दीदी को. ಶೈಲು ತ್ಯಾಗಿ ಪೂರ್ವಿ ಫಾರ್ ಡನ್ ಚೆಕ್ ಕರೋ ಅಂತಿದ್ದಾರೆ ವನಿತಾ ಅವರು. ರಿತು ಕುಮಾರಿ ಕೊಟ್ಟಿದ್ದೀನಿ ನೋಡಿ. ರಿತು ಕುಮಾರಿ ಜಿ ವನಿತಾ ಡನ್. ಅಭೀಸ್ ಕಿಚನ್ ಕನೆಕ್ಟ್ ಆಗಿ ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಿಟ್ಲರ್ ಅವರು ಜಾಯಿನ್ ಕರೋ ರಿಟರ್ನ್ ಕರುಂಗಿ. ಶೈಲು ತ್ಯಾಗಿ ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಶೈಲು ತ್ಯಾಗಿ ಅವರೇ हैप्पी डे ಅವರೇ. ಶೈಲು ತ್ಯಾಗಿ दीदी हैप्पी डे भैया को कमेंट आ गया, आपका गिफ्ट नहीं आ गया, प्लीज़ चेक कीजिए. नाइस, थैंक यू सो मच मोहम्मद अवरे. पूर्वी रिटर्न डन विद कमेंट. टुटुन दीदी प्लीज़ रिटर्न कीजिए रितु कुमारी दीदी को. रितु कुमारी गिफ्ट डन रिटर्न प्लीज़. रितु कुमारी गिफ्ट डन. पूर्वी दीदी प्लीज़ रिटर्न कीजिए. पिन आई डी गिफ्ट डन प्लीज़ रिटर्न. पिन आई डी शैलू त्यागी प्लीज़ रिटर्न. GNS सुपर सपोर्ट. रितु कुमारी सुपर सपोर्ट. शैलू पूर्वी चेक करो. शैलू त्यागी प्लीज़ रिटर्न. GNS पूर्वी डन रिटर्न ಮಾಡಿ. ವನಿತಾ ಪೂರ್ವಿ ಡನ್ ರಿಟರ್ನ್ ಮಾಡಿ ವನಿತಾ ಅವರಿಗೆ. ಎಮ್ ಕೆ ಮನೆ ಅವರು ಟುಟುನ್ ಗಿಫ್ಟ್ ಕೊಡಿ. ಟುಟುನ್ ದೀದಿ ಎಮ್ ಕೆ ಮನೆ ಡನ್ ಪ್ಲೀಸ್ ರಿಟರ್ನ್ ಕೀಜಿಯೇ. ವನಿತಾ ನಿಮ್ಮ ಗಿಫ್ಟು 75 ಇದೆ, 184 ಆಗುತ್ತೆ ನೋಡಿ. ವನಿತಾ ಓಕೆ ಎಪ್ಪಿ ಅಂತಿದ್ದಾರೆ. ರಿತು ಕುಮಾರಿ ಅವರು पूर्वी 40 रिटर्न डन अंतिದ್ದಾರೆ. GNS रिटर्न करो. GNS भैया आपको रिटर्न किया. GNS आपको रिटर्न किया. शैलू त्यागी चेक कर दो. टुटुन दीदी रिटर्न मी मोहम्मद भैया को. टुटुन दीदी मोहम्मद भैया को रिटर्न करो. वनिता 76 गिफ्ट डन रिटर्न. ಆ ಕಲ್ಲ ವಿಡಿಯೋ ನೋಡಿದೆ. ನೋಡಿ ವನಿತಾ ಅವರೇ GNS ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ. ಟುಟುನ್ ದೀದಿ ರಿಟರ್ನ್ ಮೀ ಅಂತಿದ್ದಾರೆ. ಟುಟುನ್ ದೀದಿ रितु जी रिटर्न डन विद कमेंट. टुटुन जी मोहम्मद भैया को रिटर्न कीजिए. टुटुन दीदी रिटर्न मी अंतिದ್ದಾರೆ. टुटुन रिटर्न कीजिए. रितु जी रिटर्न डन विद कमेंट के साथ टुटुन दीदी का सुपर. थैंक यू सो मच, थैंक यू. अभीस ಅವರು ಶೈಲು ತ್ಯಾಗಿ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಶೈಲು ತ್ಯಾಗಿ आपको अभीस किचन गिफ्ट डन प्लीज़ रिटर्न कीजिए. पिन ID प्लीज़ रिटर्न कीजिए. अभीस किचन. ನಂದಿನಿ ಕಾರಿಗಾರ ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ನಂದಿನಿ ಅವರೇ ಒಂದು ಲೈಕನ್ನು ಕೊಡಿ. ಶೈಲು ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ದುಸ್ಟ್ ಅವರು GNS ಜಾಯಿನ್ ಮೀ ಲೈಕ್ ಕಮೆಂಟ್ಗೆ ಸಾಥ್. GNS ಅವರೇ ನಿಮಗೆ ಜಾಯಿನ್ ಆಗಿದ್ದಾರಂತೆ ನೋಡಿ. ಕಮೆಂಟ್ಗೆ ಸಾಥ್ ಪ್ಲೀಸ್ ರಿಟರ್ನ್ ಕೊಡಿ ಮೊಹಮ್ಮದ್ ಅವರಿಗೆ. ವನಿತಾ GNS ಡನ್ ಅಂತಿದ್ದಾರೆ. ಶೈಲು ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ ನೋಡಿ. ಮೊಹಮ್ಮದ್ सबीर गिफ्ट डन प्लीज़ रिटर्न अंतिದ್ದಾರೆ. पानी नहीं डालने का होता है उसमें, पानी नहीं डालने के. थैंक यू शैलू त्यागी सिस्टर अंतिದ್ದಾರೆ. अभीस किचन ಅವರು आप बर्थडे टू यू. जा आलिश नहीं. हाँ कहाँ ये नहीं मोहम्मद नईस अंतिದ್ದಾರೆ. हैप्पी डे और वनिता 84 डन अंतिದೆ. नहीं आने का तू नहीं आने का. मोहम्मद थैंक्स अंतिದ್ದಾರೆ. तू जा जा तेरे को देती हूँ प्लेट बत्ताले पूरी तट्टे लाइक डन अंतिದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಭೀಸ್ ಅವರು ಮೊಹಮ್ಮದ್ ಹಾಯ್ ಬ್ರೂ ಅಂತಿದ್ದಾರೆ. ಮೊಹಮ್ಮದ್ ಹಾಯ್ ಬ್ರೂ ಅಂತಿದ್ದಾರೆ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ ಪ್ಲೀಸ್ 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 ಗಿವ್ ಮೀ ಲೈಕ್ ಕೊಡೋದಿದ್ದವರು ಒಂದು ಲೈಕ್ ಕೊಡಿ ಪ್ಲೀಸ್. ಕಿಟ್ಟಿ ಅವರು ಬಂದರು. ಹಾಯ್ ಕಿಟ್ಟಿ ಅವರೇ ವೆಲ್ಕಮ್ ನಿಮಗೆ.
ಗುಡ್ ಮಾರ್ನಿಂಗ್ ಕಿಟ್ಟಿ ಅವರೇ. ವನಿತಾ ಅವರು ಓಕೆ ಪಿಡೆ ಡನ್ ಅಂತಿದ್ದಾರೆ. ಅಭೀಸ್ ಅವ್ರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಭೀಸ್ ಅವರೇ, ಥ್ಯಾಂಕ್ ಯು. ಕಿಟ್ಟಿ ಅವರು ಕೂಡ ಕೊಟ್ಟಿದ್ದಾರೆ. ಸಿಸ್ಟರ್ ಕಿಸ್ನೆ ಮುಜೆ ಅನ್ಸಬ್ಸ್ಕ್ರೈಬ್ ಕರ್ ದಿಯಾ? ಕಿಸ್ನೆ ಸೈಲು ದೀದಿಗೂ ಅನ್ಸಬ್ ಯಾರು ಕೊಟ್ಟಿದ್ದು, ಅನ್ಸಬ್ ಮಾಡಿದ್ದು? ಪ್ಲೀಸ್ ಮಾಡಬೇಡಿ. ಹಾಗೆ ಮಾಡೋದಾದ್ರೆ ಯಾಕೆ ಗಿಫ್ಟ್ ತಗೊಳ್ತೀರಾ? ಕಿಸ್ನೆ ಅನ್ಸಬ್ ಕಿಯಾ ಸೈಲು ದೀದಿಗೂ? ऐसा मत करो प्लीज, मेरे को अच्छा नहीं लगता ये सब. किट्टी और सुपर सपोर्ट अलीदारे, थैंक यू सो मच. 2 ने आंसर किया, 2 गिफ्ट आंसर हो गया. प्लीज किसने किया प्लीज रिटर्न कीजिए, उनको रिटर्न कीजिए, सब उनको रिटर्न कीजिए. सैलू त्यागी को प्लीज रिटर्न कीजिए. पूर्ण प्रकाश चौधरी लाइक डन अंतिದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ವೆಲ್ಕಮ್. ಗುಡ್ ಮಾರ್ನಿಂಗ್ ಭಯ್ಯ. ಕಿಟ್ಟಿ ಬ್ರೂ ಹಾಯ್ ಅಂತಿದ್ದಾರೆ. ಶೈಲು ಅವರು ಮಾ ಕಿಸ್ಕೋ ಅನ್ಸಬ್ ನೈ ಕರ್ತೆ. ನೋಡಿ ಯಾರು ಅದು ಅನ್ಸಬ್ ಮಾಡಿದ್ದು? ಅವರು ಮಾಡಲ್ಲ ಯಾರಿಗೂ. ನೀವು ಯಾಕೆ ಮಾಡ್ತೀರಾ? ಯಾಕೆ? ನಿಮಗೆ ಗಿಫ್ಟ್ ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಯಾಕೆ ಅನ್ಸಬ್ ಮಾಡ್ತೀರಾ? ಅವರು ಕೂಡ ಕಷ್ಟಪಟ್ಟು ಮಾಡ್ತಾರಲ್ವಾ, ಕೊಡಿ ಅಲ್ವಾ ಅವರಿಗೆ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಪೂರ್ಣ ಸಿಸ್ಟರ್ ಹಾಯ್ ಅಂತಿದ್ದಾರೆ. ಪೂರ್ಣ ಪ್ರಕಾಶ್ ಭಯ್ಯ ಅಭೀಸ್ ಕಿಚನ್ ಅವರೇ, ಭಯ್ಯ ಅವರು ಹೇ ಆಲ್ ಅಂತಿದ್ದಾರೆ ನೋಡಿ. थैंक यू सो मच. कोई अनसब मत करो प्लीज प्लीज प्लीज. हैप्पी डे ज्वाइन करो, रिटर्न करूँगा. हैप्पी डे प्लीज ज्वाइन कीजिए. ಜಾಯಿನ್ ಮಾಡಿ ಶೈಲು ತ್ಯಾಗಿ ಅವರಿಗೆ ಅಂತೆ. ಅವ್ರು ರಿಟರ್ನ್ ಮಾಡ್ತಾರಂತೆ ನೋಡಿ. ಜಾಯಿನ್ ಮಾಡಬೇಕಂತೆ ನೀವು, ಅವ್ರು ರಿಟರ್ನ್ ಕೊಡ್ತಾರಂತೆ. प्लीज़ अनसब मत कीजिए, सब लोग अनसब मत कीजिए प्लीज़ किसी को भी. पूर्ण प्रकाश चौधरी सुपर सपोर्ट अलीदारे, थैंक यू सो मच. ऑन ड्यूटी ओके भैया, ओके ओके ओके, थैंक यू सो मच भैया, थैंक यू. मोहम्मद तू बैठो, जाओ जा बैठो. क्या चाहिए तेरे को? जा. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಶೈಲು ಅವರು. ನೈ ಬಾಯ್ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪೂರ್ಣ ಪ್ರಕಾಶ್ ಅವರು, ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಪೂರ್ಣ ಪ್ರಕಾಶ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪೂರ್ಣ ಪ್ರಕಾಶ್ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ವನಿತಾ ಅವರು 2.3 के. शैलू डन. शैलू दीदी आपको वनिता सिस डन हो गए, प्लीज़ रिटर्न कीजिए. पिन मी ओके भैया, किधर भी नहीं जाने का, पिन करती हूँ. गिफ्ट देने के बाद उनको रिटर्न देने का. ಶೈಲು ತ್ಯಾಗಿ ಪೂರ್ಣ ಜಾಯಿನ್ ಕರೋ ಅಂತಿದ್ದಾರೆ. ಶುಚಿ ರುಚಿ ಐ ಸಿಸ್ ಐ ವೆಲ್ಕಮ್ ವೆಲ್ಕಮ್ ಸಿಸ್, ಗುಡ್ ಮಾರ್ನಿಂಗ್. ಶುಚಿ ರುಚಿ ಗುಡ್ ಮಾರ್ನಿಂಗ್. ಮೊಹಮ್ಮದ್ ಸಬೀರ್ ಅವರೇ ನೈಸ್ ಅಂತಿದ್ದಾರೆ. ಶುಚಿ ರುಚಿ ಡನ್ ಅಂತಿದ್ದಾರೆ. ಶುಚಿ ರುಚಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಮೊಹಮ್ಮದ್ ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಮೊಹಮ್ಮದ್ ಭಯ್ಯ ಥ್ಯಾಂಕ್ ಯು ಸೋ ಮಚ್. ಶುಚಿ ರುಚಿ ವೆರಿ ಗುಡ್ ಅಂತಿದ್ದಾರೆ. ವನಿತಾ ಅವರು ಶೈಲು 2.6 के ಡನ್ ರಿಟರ್ನ್ ಮಾಡಿ. ಶೈಲು ಜಿ ಪ್ಲೀಸ್ ರಿಟರ್ನ್ ಕೀಜಿಯೇ ವನಿತಾ दीदी को. वनिता 86 पर डन चेक करो. ಶೈಲು ದೀದಿ ನೈಸ್ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ ನೈಸ್ ಅಂತಿದ್ದಾರೆ. ಜಸ್ಟ್ ಅಂತಿದ್ದಾರೆ. ಶುಚಿ ರುಚಿ ಅವರು ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರು ಎಲ್ರಿಗೂ ಕೊಟ್ಟು ಗಿಫ್ಟು ತಗೊಂಡು ಅನ್ಸಬ್ ಮಾಡಿದರೆ ಅವರಿಗೆ ನಿದ್ದೆಯಲ್ಲಿ ನನ್ನ ಕಾಡುತ್ತೆ, ದೈವ ಕಾಡುತ್ತೆ. ಎಂತ ನಿನ್ನೆ ಕಪ್ಪೆ ರೋಗ, ಜಿರಳೆ ರೋಗ ಎಲ್ಲ ಆಯ್ತು, ಈಗ ದೈವದ್ದು ಆಯ್ತಾ. ಶೈಲ ಅವರು ವನಿತಾ ಚೆಕ್ಕರು ಅಂತಿದ್ದಾರೆ. ಮೊಹಮ್ಮದ್ ಅವರು ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಿತು ಕುಮಾರಿ ಡನ್. ರಿತು ಕುಮಾರಿ ಹೈನಾ ಆಪ್ ಇದರ್. ರಾಜೇಂದ್ರ ಬ್ರದರ್ ಡನ್ ಹೋಗ, ಪ್ಲೀಸ್ ರಿಟರ್ನ್ ಕೀಜಿಯೇ ಉನ್ಕೋ. ಬೆಸ್ಟ್ ಅಂತಿದ್ದಾರೆ ನಮ್ಮ ಶುಚಿ ರುಚಿ ಅವರು. ಮೊಹಮ್ಮದ್ ಅವರು ನೈಸ್ ನೈಸ್ ಅಂತಿದ್ದಾರೆ. ಎಲ್ಲೋ ಫ್ರೆಂಡ್ಸ್ ಅಂತಿದ್ದಾರೆ. ಶುಚಿ ರುಚಿ ಅವರು ಮೊಹಮ್ಮದ್ ಅವರು ನೈಸ್ ನೈಸ್ ಅಂತಿದ್ದಾರೆ. ರುಕೋ ಶೈಲು ತ್ಯಾಗಿ ವನಿತಾ ಚೆಕ್ ಕರೋ. ವನಿತಾ ದೀದಿ ಚೆಕ್ ಕರೋ, ಚೆಕ್ ಮಾಡಿ ಕೊಟ್ಟಿದ್ದಾರಂತೆ ನೋಡಿ. ಹೆಪ್ಪಿ ಐ ಆಮ್ ಹೆಪ್ಪಿ ಬ್ರೂ ಅಂತಿದ್ದಾರೆ ನೋಡಿ. ಮೊಹಮ್ಮದ್ ಅವರು ವೆಲ್ಕಮ್ ದೀದಿ ಅಂತಿದ್ದಾರೆ. ಶೈಲ ಅವರು ವನಿತಾ ಚೆಕ್ ಕರೋ ಅಂತಿದ್ದಾರೆ. ವನಿತಾ ದೀದಿ, ವನಿತಾ ಸಿಸ್
ಚೆಕ್ ಮಾಡಿ ನೀವು. ಶೈಲು ತ್ಯಾಗಿ ಅವ್ರು ಕೊಟ್ಟಿದ್ದಾರೆ ನೋಡಿ ನೋಡಿ. ಅವರಿಗೆ ಹೆದರಿಕೆ ಆಗ್ತದೆ ಪಾಪ. ಅವರು ಅವ್ರದ್ದು ಅನ್ಲೆಸ್ ಮಾಡಿದ್ರಂತೆ, ಯಾರಂತ ಗೊತ್ತಿಲ್ಲ. ಯಾರಪ್ಪ ಅದು ಅನ್ಲೆಸ್ ಮಾಡಿದ್ದು? ಕಿಟ್ಟಿ ಅವರು. ವನಿತಾ ಮಕ್ಕಳ ವಿಡಿಯೋ ನೋಡಿ ಗಿಫ್ಟ್ ಕೊಟ್ಟಿದ್ದೀನಿ. ವನಿತಾ ಅವರೇ ನೋಡಿ, ಮಕ್ಕಳ ವಿಡಿಯೋವನ್ನು ನೋಡಿ ಗಿಫ್ಟ್ ಕೊಟ್ಟಿದ್ದಾರಂತೆ ಕಿಟ್ಟಿ ಅವರು. ಅವರಿಗೆ ರಿಟರ್ನ್ ಕೊಡಿ. ಸುಚಿ ರುಚಿ ಅವರು ಸೂಪರ್ ಸಪೋರ್ಟ್. ಎಪ್ಪಿ ಅವರು ಕ್ಯಾ ಹೋನೆ ಕಾ ಬೋಲ್ ಅಭಿ ಮೇರೆ ಕಾ ಬೋಲ್. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಬ್ಲಾಗರ್ ಅವರು ಬಂದರು. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ ಸ್ವಾತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಅವರು ನಮಸ್ತೆ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಶುಚಿ ಅವರು. ವನಿತ್ ಅವರು ಓಕೆ ಬ್ರೂ ಅಂತಿದ್ದಾರೆ. ಮೊಹಮ್ಮದ್ ಅವರು ಜೈನ್ ರಿಟರ್ನ್ ಮಿಲೇಗ ಅಂತಿದ್ದಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಯು ಅಂತಿದ್ದಾರೆ. ಸ್ವಾತಿ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ಸ್ವಾತಿ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ರುಚಿ ಅವರು ಯೂಸ್ಫುಲ್ ಅಂತಿದ್ದಾರೆ. ಮೊಹಮ್ಮದ್ ಅವರು ಐಎಮ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಮೊಹಮ್ಮದ್ ಅವರು ರಾಜೇಂದ್ರ ಐ ಅಂತಿದ್ದಾರೆ ನೋಡಿ. ಎಲ್ಲರೂ ಒಬ್ರೊಬ್ರು ಕನೆಕ್ಟ್ ಆಗಿ ಸೂಪರ್ ಅಂತಿದ್ದಾರೆ. ಅಬೀಸ್ ಕಿಚನ್ ಅವರು ಗಿಫ್ಟ್ ರಿಟರ್ನ್ ತಗೊಂಡ್ರು ಯಾರದು ಗಿಫ್ಟ್ ತಗೊಂಡಿದ್ದು ರಿಟರ್ನ್? ಪ್ಲೀಸ್ ಹಾಗೆ ಮಾಡಬೇಡಿ. ಯಾಕೆ ಮಾಡ್ತೀರಾ? ನಂದು ಲೈವ್ ಹಾಲ್ ಮಾಡೋದು ಅದು. ಹಾಗೆ ಮಾಡಬೇಡಿ ಅಲ್ವಾ? ಯಾಕೆ ಮಾಡೋದು? ಗಿಫ್ಟು ಕೊಟ್ಟವ್ರಿಗೆ ರಿಟರ್ನ್ ಕೊಡ್ಲಿಕ್ಕೆ ಆಗಲ್ವಾ? ಅಲ್ಲ, ಕೊಟ್ಟದ್ದು ಅನ್ಸಪ್ ಮಾಡೋದು ಏಕೆ? ಮಾಡಬೇಡಿ ಪ್ಲೀಸ್. ಯಾರು ಮಾಡಬೇಡಿ, ಅನ್ಸಬ್ ಮಾಡಿ. ಯಾಕೆ ಚೀಟಿಂಗ್ ಮಾಡ್ತೀರಾ? ಹಾಗೆಲ್ಲ ಮಾಡಬೇಡಿ ಪ್ಲೀಸ್. ಅನ್ಸಬ್ ಮಾಡಬೇಡಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಂದು ಲೈವ್ ಇದು ಮಾಡೋದು ಅಂತ ಅವರು. ನನಗೆ ಬೇರೆ ಲೈವ್ಗೆ ಹೋದ್ರು ಅವರು ಹಾಗೆ ಅಂತಾರೆ ಕೆಲವರು. ನಿಮ್ಮ ಅದರಲ್ಲಿ ಎಲ್ಲ ಅನ್ಸಬ್ ಮಾಡ್ತಾರಂತ ನನ್ನ ಹೆಸರು ಇದಾಗೋದು. ನೀವು ಯಾಕೆ ಮಾಡ್ತೀರಾ? ಕೊಟ್ಟವರಿಗೆ ಸೀದಾ ಕೊಡ್ಲಿಕ್ಕಾಗಲ್ವಾ? ಏಕೆ ಅನ್ಸಬ್ ಮಾಡ್ತೀರಾ? ಯಾಕೆ? ಏನು? ಇಲ್ಲಾಂದ್ರೆ ಕೊಡಲೇಬೇಡಿ. ಅನ್ಸಬ್ ಮಾಡ್ತಾ ಇದ್ರೆ ಅವ್ರಿಗೇನು ಕೆಲಸವ ಅಲ್ಲಿ ವಾಪಸ್ ಕೊಟ್ಟು ಬರಲಿಕ್ಕೆ? ಯಾರದು ಅನ್ಸಬ್ ಮಾಡಿದ್ದು? ಎಲ್ರೂ ಬೆಲಿಬೇಕಲ್ವಾ? ನೀವು ಒಬ್ರೊಬ್ರಲ್ಲ, ಎಲ್ರೂ ಬೆಲಿಬೇಕು. ಎಲ್ರಿಗೂ ಇದು ಮಾಡಿ ಆಸೆ ಉಂಟಲ್ವಾ? ಅವರು ಕೂಡ ಕೆಲಸ ಇಲ್ಲದೆ ಬರುವುದಿಲ್ಲ, ಅವರು ಕೂಡ ಕೆಲಸ ಇದ್ದೇ ಬರುವುದು. ಕೊಡಿ ಅವರಿಗೆ ಅವರವರ ಗಿಫ್ಟು. ಯಾರು ಅನ್ಸಬ್ ಮಾಡೋದು? ಸ್ವಾತಿ ರಿಟರ್ನ್ ಕರೋ ಅಂತಿದ್ದಾರೆ. ವೆರಿ ಯೂಸ್ಫುಲ್ ಅಂತಿದ್ದಾರೆ. ಮೊಹಮ್ಮದ್ ನೈಸ್ ಒನ್ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಸ್ವಾತಿ ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಶೈಲು ತ್ಯಾಗಿ ಸಿಸ್ಟರ್ ಗಿಫ್ಟ್ ರಿಟರ್ನ್ ತಗೊಂಡ್ರಾ? ಶೈಲು ತ್ಯಾಗಿ ಅವರೇ, ನೀವು ಗಿಫ್ಟ್ ರಿಟರ್ನ್ ತಗೊಂಡ್ರಾ ಅಂತ. ಶೈಲು ದೀದಿ आप अबीस किचन का गिफ्ट वापस अनसब किया? वो अबीस किचन आपके पास पूछता है. देखो ಸೂಪರ್ ಸಪೋರ್ಟ್ ಕಿಟ್ಟಿ. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ 856 ಡನ್ ಅಂತಿದ್ದಾರೆ. ಅಭಿಜಿ ರಿಟರ್ನ್ ಮೀ ಅಂತಿದ್ದಾರೆ. ಅಭಿ ಕಿಚನ್ ಪ್ಲೀಸ್ ರಿಟರ್ನ್. ಮೊಹಮ್ಮದ್ ಸಬೀರ್ ಕಿಟ್ಟಿ ಸಪೋರ್ಟ್. ಶೈಲು ರಿಟರ್ನ್ ಪ್ಲೀಸ್. ಶೈಲುಜಿ ರಿಟರ್ನ್ ಪ್ಲೀಸ್. ನನಗೆ ಬೇಜಾರಾಗುತ್ತೆ ಮತ್ತೆ. ಶೈಲು ಕಮೆಂಟ್ करो. ಶೈಲುಜಿ स्वाति ब्लॉगर कमेंट करो प्लीज. सब लोग रिटर्न आंसर मत कर लो. क्यों ऐसा करेगा? हमारे आंगन हमारे बच्चे. हेलो जी, हेलो. अनसब करने से क्या आपको गिफ्ट नहीं चाहिए तो नहीं चाहिए. किसी को भी तकलीफ मत दो. कोई भी, सबको भी मैं बोलती हूँ. किटी सपोर्ट. क्या बहुत दिन से मैं देखती हूँ सब आंसर करके आंसर बाद में मैं कि दूसरों को लाइव में जाने के टाइम वो लोग भी बोलता है आपका इसमें सब लोग आंसर करता है वैसा बोलता है. ऐसा मत करो प्लीज़ करो. ऐसा नहीं करो. सब लोग काम छोड़ के आता है ना. सबको मदद करो. अनसब मत करो कोई. ನಂದು ಕೂಡ 5 ಅನ್ಸಬ್ ಮಾಡಿದ್ದಾರೆ. ಹಾಗೆ ನಂದು ಕೂಡ ಆಗಿದೆ ಇವತ್ತು ಬೆಳಿಗ್ಗೆ ಮಾರ್ನಿಂಗ್. ಆದರೆ ಈಗ ಕೊಟ್ಟದ್ದು ಮಾಡಬಾರ್ದಲ್ವಾ? ಗಿಫ್ಟ್ ತಗೊಳ್ಳಿ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಶ್ರುತಿ ಅವರು ಗುಡ್ ಅಂತಿದ್ದಾರೆ. ವನಿತಾ ಅವರು ಎಪ್ಪಿ ಬ್ರೂ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಚ್ಚಾ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚುಪ್ಕರ್. ಹಾಂ, ಸೂಪರ್ ಸಪೋರ್ಟಲ್ಲಿದ್ದಾರೆ. ವನಿತಾ ಅವರು ಊಟ ಆಯಿತು. ಊಟ ಏನು ಮಾಡಿದ್ದೀರಿ ಅಂತಿದ್ದಾರೆ. ಸಿಸ್ ಕೂಡ
ರಾಘವೇಂದ್ರ ಸ್ವಾಮಿ ಅವರು ಬಂದರು. ಲಕ್ಷ್ಮೀ ದೇಶಯ್ಯರ್ ಹೌದು ಹೌದು ಅಂತಿದ್ದಾರೆ ನೋಡಿ. ಕನ್ನಡ ಯಾರೆಲ್ಲ ಲೈಕ್ ಕೊಟ್ಟಿ, ಲಕ್ಷ್ಮಿ ಅವರೇ ಒಂದು ಲೈಕ್ ಕೊಡಿ, ರಾಘವೇಂದ್ರ ಅವರೇ ಒಂದು ಲೈಕ್ ಕೊಂಡು ಕೊಡಿ ಪ್ಲೀಸ್ ಪ್ಲೀಸ್, ಒಂದು ಲೈಕ್ ಕೊಡಿ. ಹೇಮಾ अंगन हमारे बच्चे प्लीज़ एक लाइक दीजिए, मेरा लाइव को एक लाइक दीजिए प्लीज़. लक्ष्मी लाइक प्लीज़, लाइक गिव मी लाइक. ರಾಘವೇಂದ್ರ ಸ್ವಾಮಿ ಪ್ಲೀಸ್ ಲೈಕ್ ಯಾರು ಕೊಡೋದಿಲ್ಲ, ಬೊಬ್ಬೆ ಹಾಕಿ ಸಾಕಾಗ್ತದೆ, ಒಂದು ಲೈಕ್ ಕೊಡೋದಿಲ್ಲ, ಇಷ್ಟು ಬೊಬ್ಬೆ ಹಾಕ್ತೀನಿ ನಾನು. ನಜಿಮಾ ಹಾಯ್ ಸಿಸ್ಟರ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ರಾಘವೇಂದ್ರ ಥ್ಯಾಂಕ್ಸ್ ಮೇಡಮ್ ಹೇಳಿದ್ದಕ್ಕೆ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ನಜಿಮಾ ಅವರೇ ಗುಡ್ ಮಾರ್ನಿಂಗ್. ಒಂದು ಲೈಕ್ ಕೊಡಿ ಪ್ಲೀಸ್, ಗಿವ್ ಮೀ ಲೈಕ್ ಕೊಟ್ಟರೆ ಏನಾಗುತ್ತೆ, ಒಂದು ಮೇಲೆ ಹೋಗಿ ಒಂದು ಬೆರಳನ್ನು ಒತ್ತಿ ಬನ್ನಿ, ಡಬಲ್ ಟ್ಯಾಪ್ ಮಾಡಿ, ಇಲ್ಲಾಂದರೆ ಲೈಕ್ ಬರುತ್ತೆ. ಅದನ್ನೊಂದು ಮಿಸ್ ಮಾಡಬೇಡಿ ಪ್ಲೀಸ್ ಯಾರು ಕೂಡ. ಹ್ಯಾಪಿ ಡೇ ಡನ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ಶುಚಿರುಚಿ ಅವರು. ಎಲ್ಲರೂ ಅನ್ಸಬ್ ಮಾಡೋದಾದರೆ ಯಾಕೆ ಗಿಫ್ಟ್ ಮಾಡ್ತೀರಾ? ನಮಗೂ ಇದ್ರೆ ಇಲ್ಲಿ ಇರಿಟೇಟ್ ಆಗ್ತದೆ ಹಾಗೆ ಮಾಡಿದರೆ. ಹಾಗೆ ಮಾಡಬೇಡಿ ಯಾರು ಕೂಡ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ನನ್ನವರು ಯಾರೂ ಮಾಡಲ್ಲ, ಹೊರಗಿನವರೇ ಮಾಡೋದು. ಹೌದು, ಎಲ್ಲರೂ ಬೆಳೀಲಿ, ಎಲ್ಲರೂ ಒಬ್ರೊಬ್ರಲ್ಲ, ಎಲ್ಲರೂ ಕಷ್ಟಪಟ್ಟು ಬರ್ತಾರಲ್ವ, ಅವರಿಗೂ ಹೆಲ್ಪ್ ಆಗಲಿ ನಮ್ಮಿಂದ. ಆಯಿತು ವನಿತಾ, ಕಾಲೇಜಿನಲ್ಲಿದ್ದೀನಿ ಅಂತಿದ್ದಾರೆ ನೋಡಿ. ವನಿತಾ ಅವರು ಹೌದು ಎಪ್ಪಿ. ಶುಚಿ ಜೈ ಅಂತಿದ್ದಾರೆ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ಕಿಟ್ಟಿ ಅವರು ಹಮಾರೇ ಆಂಗನ್ ಅವರು ವಿಡಿಯೋ ನೋಡಿ ಗಿಫ್ಟ್ ಕೊಟ್ಟಿದ್ದೀನಿ. ಹಮಾರೇ ಆಂಗನ್ ಪ್ಲೀಸ್ रिटर्न कीजिए किट्टी ब्रदर को. हेलो जी, हमारे आंगन हमारे बच्चा प्लीज़ रिटर्न कीजिए. किट्टी ब्लॉग्स कन्नड़ा प्लीज़ रिटर्न कीजिए. आपको डन हो गया, प्लीज़ रिटर्न कीजिए. वनिता हौदू. किट्टी और सुपर सपोर्ट. एपी और शैलू नॉट रिटर्न. शैलू प्लीज़ रिटर्न कीजिए. किट्टी सुपर सपोर्ट. सुचिर यूजफुल. किट्टी सुपर सपोर्ट. कोई किसी सब लोग नहीं करता है ऐसा, सब एक लोग करता है क्या, किसके लिए करता है पता नहीं मेरे को. किसको रिटर्न चाहिए? मोहम्मद भैया किसको रिटर्न नहीं किया बताओ अभी. सब लोग को रिटर्न हो गया. ಶುಚಿರುಚಿ ಆಯ್ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ ಸೂಪರ್ ಅಂತಿದ್ದಾರೆ. ರಾಜೇಂದ್ರ ಅವ್ರು ನೈಸ್ ಅಂತಿದ್ದಾರೆ. ಶುಚಿರುಚಿ ಬೆಸ್ಟ್ ಅಂತಿದ್ದಾರೆ. ವನಿತಾ ಗುಡ್ ಒಂದು ಪ್ರಾಮಿಸ್ ಮಾಡಿ ವನಿತಾ ಒಂದು ಪ್ರಾಮಿಸ್ ಮಾಡಿ ಅಂತಿದ್ದಾರೆ. ಹಾಗೂ ಅನ್ಸ್ಕ್ರೈಬ್ ಮಾಡಿ ಬಂದೆ, ರಿಟರ್ನ್ ಕರು ದಾದಿ ಆಗ್ಲೂ ಅನ್ಸಬ್ ಮಲ್ಪಂದೆ ರಿಟರ್ನ್ ಕರು పండయ్యాని ఏం చకొర్పిని ఎరేగు స్వాతి. ಗುಡ್ ಥ್ಯಾಂಕ್ ಯು ಸೋ ಮಚ್. ನೋಡಿ ಹೆಂಗೆ ಏರ್ಲಗ್ಗೆ ಲೈಕ್ ಕೊಡ್ತು ಜೇರ್ತುಲೆ. ವನಿತಾ ಓಕೆ ಅಂತಿದ್ದಾರೆ. ಎಪಿ ಡೇ ಅವರು ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ವಿಡಿಯೋ ಎಲ್ಲ ನೋಡಿ 1 ಸೆಕೆಂಡ್ ಮಿಸ್ ಮಾಡದೇ ಇಲ್ಲ ನೋಡಿ ಕಮೆಂಟ್ ಮಾಡ್ತೀನಿ. ನೀವು ನನ್ನ ವಿಡಿಯೋ ನೋಡಬೇಕು, ಕಮೆಂಟ್ ಮಾಡಬೇಕು. ಮೊಹಮ್ಮದ್ ಅವರು ಸೂಪರ್ ಸಪೋರ್ಟ್. ರಾಜೇಂದ್ರ ಡನ್ ರಿಟರ್ನ್ ಮಾಡಿ. ರಾಜೇಂದ್ರ ಪ್ರಧಾನ್ ನಿಮಗೆ ಗಿಫ್ಟ್ ಡನ್ ಆಗಿದೆ. ವನಿತಾ ಅವರು ಲಕ್ಷ್ಮೀ ದೇಸಾಯಿ ಮಾರ್ನಿಂಗ್ ಅಂಗ 4 ಗಿಫ್ಟ್ ಕೊಟ್ಟೆ ಅಕ್ಕ. ಮಾರ್ನಿಂಗ್ ಅಕ್ಕ 4 ಗಿಫ್ಟ್ ಕೊಟ್ಟೆ. ಯಾರಿಗೆ ಕೊಟ್ರಿ? ಲಕ್ಷ್ಮಿ ಅವರೇ. ಲಕ್ಷ್ಮಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಅಬೀಸ್ ಕಿಚನ ಅವರು 853 ಗಿಫ್ಟ್ ಡನ್. ಮೊಹಮ್ಮದ್ ಬ್ರೂ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಲೈಕ್ ಕೊಟ್ಟಿದ್ದೀನಿ ನೋಡಿ ಸಿಸ್ಟರ್. ಓಕೆ ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ. ನಿವಿಜಾಶ್ವಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನಿವಿಯತ್ ಅವರಿಗೆ ಡೋಕಾ ಕೊಡ್ತಾರೆ ಅಕ್ಕ. ನಿಯತಿದ್ದವರಿಗೆ ಹೌದು ಅದೇ ಕಿಟ್ಟಿ. ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಸನ್ನ ಅವರ ವಿಡಿಯೋ ನೋಡಿ ಗಿಫ್ಟ್ ಕೊಟ್ಟಿದ್ದೀನಿ. ಶ್ರೀ ರಾಘವೇಂದ್ರ ಪ್ರಸನ್ನ ನಿಮ್ಮ ವಿಡಿಯೋವನ್ನು ನೋಡಿ ಕಿಟ್ಟಿ ಬ್ರದರ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವಸಂತ ಅವರೇ ರಿಟರ್ನ್ ಕೊಡಿ. ಲಕ್ಷ್ಮಿ ಅಂತಿದ್ದಾರೆ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ನನಗೆ ಯಾರು ಗಿಫ್ಟ್ ಕೊಟ್ಟಿದ್ದು ಪ್ಲೀಸ್ ರಿಯಲಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಕಿಟ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ನನಗೆ ಇದು ಹೀಗೆಲ್ಲ ಆದರೆ ಮತ್ತೆ ಮೆಸೇಜ್ ಓದಲಿಕ್ಕೆ ಇಂಟ್ರೆಸ್ಟೇ ಹೋಗುತ್ತೆ.
ಅನ್ಸಬ್ ಮಾಡ್ತಾರಂತ ಅಂದರೆ ನನಗೆ ಮೆಸೇಜ್ ಓದ್ಲಿಕ್ಕೆ ಇಂಟ್ರೆಸ್ಟ್ ಹೋಗುತ್ತೆ. ಪ್ರೀತಿ ಹಾಯ್ ಸಿ ಸಾಯ್, ವೆಲ್ಕಮ್ ಪ್ರೀತಿ ಅವರೇ. ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಗುಡ್ ಮಾರ್ನಿಂಗ್ ನಿಮಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಕಿಟ್ಟಿ ಬ್ರದರ್. ವನಿತಾ ಜಿ ರಿಟರ್ನ್ ಡನ್ ಅಂದಿದ್ದಾರೆ. ಮೊಹಮ್ಮದ್ ಅವರು. ಸ್ವಾತಿ ನನಗೆ ಗಿಫ್ಟ್ ಕೊಟ್ಟವರು ಕಮೆಂಟ್ ಮಾಡಿ. ಸ್ವಾತಿ ಅವ್ರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದಾರಾ ಕಮೆಂಟ್ ಹಾಕಿ. ಕಿಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟುಟುನ್ ಬ್ಲಾಗ್. ಕಿಸ್ಕೋ ರಿಟರ್ನ್ ನೈ ಮಿಲಾ ಟುಟುನ್ ದೀದಿ ಕಾ ಗಿಫ್ಟ್. ಸುಶಿ ಬೆಸ್ಟ್ ಅಂತಿದ್ದಾರೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮಿ ಅವರು ಕಿಟ್ಟಿ ಬ್ರೂ ನನಗೆ ನೀವು ರಿಟರ್ನ್ ಮಾಡಿಯೇ ಇಲ್ಲ ಬ್ರೂ, ಯಾಕೆ 2 ಡೇ ಆಯಿತು. ಕಿಟ್ಟಿ ಬ್ರದರ್ ಲಕ್ಷ್ಮೀ ದೇಸಾಯಿ ಗಿಫ್ಟ್ ಮಾಡಿದ್ರಂತೆ 2 ಡೇ ಆಯ್ತಂತೆ, ಇನ್ನೂ ರಿಟರ್ನ್ ಮಾಡಿಲ್ಲ ಅಂತೆ. ನೋಡಿ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಕಿಟ್ಟಿ ಅವರು. ಅಬೀಸ್ ಕಿಚನ್. ಮೊಹಮ್ಮದ್ ಗಿಫ್ಟ್ ಡನ್. ಮತ್ತು ಪೋಯನಾ ಮಿತ್ ಮೊಹಮ್ಮದ್ ಹಾಯ್ ಅಂತಿದ್ದಾರೆ. ರುಚಿ ಅವರು ಹಾಯ್ ಅಂತಿದ್ದಾರೆ. ಅಬೀಸ್ ಕಿಚನ್ ಹಾಯ್ ಅಂತಿದ್ದಾರೆ. ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೆಲವರು ಕೂಡ ಅದು ಬರ್ತಾರೆ, ಲೈಕು ಕೂಡ ಕೊಡೋದಿಲ್ಲ. ಎಷ್ಟು ಬೊಬ್ಬೆ ಹಾಕಿದ್ರು ಲೈಕು ಕೂಡ ಕೊಡೋದಿಲ್ಲ. ಬಂದು ಹಾಯ್ ಸಪೋರ್ಟ್ ಮಾಡಿ ಅಂತಾರೆ, ಸೀದಾ ಹೋಗ್ತಾರೆ. ಸಪೋರ್ಟ್ ಮಾಡಿದಾಗ ಗಿಫ್ಟ್ ಕೊಡ್ಲಿಕ್ಕೆ ಯಾರಿಲ್ಲ ಇಲ್ಲಿ, ಅವರಿಲ್ಲ. ಸಪೋರ್ಟ್ ಮಾಡಲಿಕ್ಕೆ ಅಂದು ಇರಬೇಕಲ್ವಾ ಅಮ್ಮ. ಸಪೋರ್ಟ್ ಮಾಡಿ ಅಂದ ಕೂಡಲೇ ಯಾರಾದರೂ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಲ್ವಾ? ಆಗ ಇರಬೇಕು, ಆಗ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ನಜಿಮಾ ಮೊಹಮ್ಮದ್ ಸಬೀರ್ ಗಿಫ್ಟ್ ಡನ್. ನಜಿಮಾ ಅವರೇ ಪ್ಲೀಸ್ ಒಂದು ನನಗೆ ಲೈಕನ್ನು ಕೊಡಿ. ನಿಮ್ಮ ಕಡೆಯಿಂದ ಲೈಕ್ ಬಂದಿಲ್ಲ ನನಗೆ. ರುಚಿ ನೈಸ್ ಅಂತಿದ್ದಾರೆ. ಡೇ ಅವರು. ವನಿತಾ ನನ್ನ ವಿಡಿಯೋ ನೀವು ನೋಡಿ, ನಾನು ನೋಡ್ತೇನೆ, ಲೈಕ್ ಮಾಡಿದ್ದೇನೆ, ಕಮೆಂಟ್ ಮಾಡಿ ಸಪೋರ್ಟ್ ಅಂತಿದ್ದಾರೆ. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ರುಚಿ ಯೂಸ್ಫುಲ್ ಅಂತಿದ್ದಾರೆ. ಜರೀನಾ ಕಿಚನ್ ಅವರು ಬಂದರು. 19 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಇದು ಲೈಕ್ ಅಂದರೆ ಒಂದು ಕೂಡಲೇ ಕೊಡ್ತಾರೆ, ಖುಷಿ ಆಗುತ್ತೆ. 19 ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವನಿತಾ ಅವರು ಓಕೆ ಹ್ಯಾಪಿ ಅಂತಿದ್ದಾರೆ. ಲೈಕ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಒಂದು ಜರೀನಾ ಕಿಚನ್ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ ನಾನು ಕೊಟ್ಟೆ, ಲೈಕ್ ಮಾಡಿದ್ದೀನಿ. ನೋಡಿ ಸಿಸ್ಟರ್ ನೀವು ಕೊಟ್ಟಿದ್ದೀರಿ, ಆಗ ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಒಂದು 5-6 ಜನ ಕೊಟ್ಟಿಲ್ಲ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ. ನಮ್ಮ ರುಚಿ ಅವರು ನೋಡಿ, ಅವರು ಕೊಟ್ಟಿದ್ದಾರೆ ಪಾಪ. ಆಗ ನಿಮ್ಮ ವಿಡಿಯೋ ನೋಡ್ತೀನಿ, ಹ್ಯಾಪಿ ಡೇ ಅಂತಿದ್ದಾರೆ. ನೋಡಿ ಹ್ಯಾಪಿ ಡೇ ಅವರು. ಫಸ್ಟು ಎಲ್ಲರೂ ಲೈಕ್ ಕೊಟ್ಟು ನಂತರ ಗಿಫ್ಟ್ ಕೇಳಿ. ಹೌದು, ಒಂದು ಲೈಕ್ ಕೊಡಿ, ಫಸ್ಟ್ ಲೈಕ್ ಕೊಡಿ, ಮತ್ತೆ ಎಲ್ಲ ಆಗುತ್ತೆ. ಅಬೀಸ್ ಕಿಚನ್ ಅವರು ಕೊಟ್ಟಿದ್ದಾರೆ. ಹಾಯ್ ವನಿತಾ ಸಿಸ್ಟರ್ ಹಾಯ್ ಅಂತಿದ್ದಾರೆ. ರುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಜರೀನಾ ತುಳು ಪ್ಲೀಸ್ ರಿಟರ್ನ್ ಗಿಫ್ಟ್. ಜರೀನಾ ಗಿಫ್ಟ್ ಪ್ಲೀಸ್ ರಿಟರ್ನ್. ನಜಿಮಾ ಮನೀಶ್ ಅವರಿಗೆ. ಲಕ್ಷ್ಮಿ ಅವರು ರುಚಿ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಲಕ್ಷ್ಮಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ವನಿತಾ ಅವರು ಹ್ಯಾಪಿ ಡೇ ಬಿ ಹ್ಯಾಪಿ ಅಂತಿದ್ದಾರೆ. ಮೊಹಮ್ಮದ್ ಅವರು ನಜಿಮಾ ಜಿ ರಿಟರ್ನ್ ಡನ್ ಅಂತಿದ್ದಾರೆ. ಮೊಹಮ್ಮದ್ ಸಬೀರ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಡನ್ ಹೋಗಯ. ವನಿತಾ ನಿಮ್ಮ ವಿಡಿಯೋ ಇವತ್ತು ನಾಳೆ ಡಿಯರ್ ಮಾಡ್ತೀನಿ ಅಂತಿದ್ದಾರೆ. ರುಚಿ ಅವರು ಜಾಯಿನ್ ಡನ್ ಅಂತಿದ್ದಾರೆ. ಎಪಿ ಅವರು ಪಿಂಕ್ ಅಂತಿದ್ದಾರೆ. ಪಿಂಕಾ ಎಂತ ಪಿನ್ ಮಾಡಬೇಕಾ? ಓಕೆ ಪಿನ್ ಅಂತ ಗೊತ್ತಾಗಿಲ್ಲ ನನಗೆ, ಯಾವ ಕಲರ್ ಪಿಂಕ್ ಅಂತ. ನಾ ಪಿನ್ ಮಾಡ್ಲಿಕ್ಕೆ ಅಂದಿದ್ದ, ಪಿಂಕ್ ಮಾಡ್ಲಿಕ್ಕೆ ಅಂದಿದ್ದ, ನಂಗೆ ಗೊತ್ತಿಲ್ಲ ಅದು ಎಂತ ಅಂತ. ಅದಕ್ಕೆ ನಾನು ಪಿನ್ ಮಾಡಿಬಿಟ್ಟೆ. ನೋಡಿ ಅಕ್ಕ ಪಿನ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಎಪ್ಪಿ ಅವ್ರದ್ದು ಮಾಡಿದ್ದೇನೆ. 5 ನಿಮಿಷ ಬಿಟ್ಟ ಮೇಲೆ ನಿಮ್ಮದು ಮಾಡ್ತೀನಿ ಆಯಿತಾ? ಅಲ್ಲೇ ಲಕ್ಷ್ಮೀ ದೇಶಾಯಿ ಅವರು ಮಾಡ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪಿ ಡೇ ಅವರು. ಮೊಹಮ್ಮದ್ ಅವರು. ನಜಿಮಾ ಜಿ ರಿಟರ್ನ್ ಡನ್. ಎಪಿ ಅವರು ಸೂಪರ್ ಸಪೋರ್ಟ್. ರಾಜೇಂದ್ರ ಲಕ್ಷ್ಮೀ ದೇಸಾಯಿ ಡನ್. ಲಕ್ಷ್ಮೀ ದೇಸಾಯಿ ಪ್ಲೀಸ್ ರಿಟರ್ನ್. ರಾಜೇಂದ್ರ ಅವರಿಗೆ ರಿಟರ್ನ್ ಕೊಡಿ. ರಾಜೇಂದ್ರ ದೇಸಾಯಿ ಅವರಿಗೆ ನಿಮಗೆ ಎಲ್ಲ ಗಿಫ್ಟ್ ರಿಟರ್ನ್ ಬಂತ ನಿಮಗೆ? ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಪ್ರಾಚಿ ಕಿಚನ್ ಅವರು ಬಂದರು. ಹಾಯ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಾಚಿ ಅವರೇ. ಇವರೆಲ್ಲ ಬಂದು ಕೂಡಲೇ ಲೈಕ್ ಕೊಡ್ತಾರೆ, ನಮ್ಗೆ ಖುಷಿ ಆಗುತ್ತೆ. ಅಬೀಸ್ ಕಿಚನ್ ಶ್ರೀ ರಾಘವೇಂದ್ರ ಸ್ವಾಮಿ ಗಿಫ್ಟ್ ಡನ್ ವಿತ್ 95. ರಾಘವೇಂದ್ರ ಸ್ವಾಮಿ ಪ್ರಸನ್ನ ಅವರೇ ನಿಮಗೆ ಅಬೀಸ್ ಕಿಚನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಪ್ರಜೀವ್ ಅವರು ಬಂದರು. ಹಾಯ್ ಸಿಸ್ ಹಾಯ್ ವೆಲ್ಕಮ್ ಸಿಸ್. ಪ್ರಜೀವ್ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್. ಪ್ರಜೀವ್ ಗಿವ್ ಮಿ ಲೈಕ್. ವನಿತಾ ಅವರು ಓಕೆ ನಾನು ನೋಡ್ತೀನಿ ಅಂತಿದ್ದಾರೆ. ರಾಜೇಂದ್ರ ಅವರು ನೈಸ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ರಾಘವೇಂದ್ರ ದೇಸಾಯಿ
ಗಿಫ್ಟ್ ಮಾಡಿ ಅಂತಿದ್ದಾರೆ. ಮೊಹಮ್ಮದ್ ಅವ್ರು ನೈಸ್ ಅಂತಿದ್ದಾರೆ. ಪ್ರಾಚಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಲಕ್ಷ್ಮಿ ಅವರು ಪಿನ್ ಅಂತಿದ್ದಾರೆ. ಲಕ್ಷ್ಮಿ ಅವರೇ ಒಂದು 5 ನಿಮಿಷ ಬಿಟ್ಟು ನಿಮ್ಮದು ಮಾಡ್ತೀನಿ ಪಿನ್ನು. ಈಗ ಅಷ್ಟೇ ನಾನು ಎಪಿ ಡೇ ಅವ್ರದ್ದು ಮಾಡಿದ್ದೀನಿ, ಮತ್ತೆ ಮಾಡ್ತೀನಿ. ಪ್ರಾಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುಚಿರುಚಿ ಅವರು 69 ಲಕ್ಷ್ಮೀ ದೇಸಾಯಿ ಗಿಫ್ಟ್ 691 ಲಕ್ಷ್ಮೀ ದೇಸಾಯಿ ಗಿಫ್ಟ್ ಡನ್. ಪ್ಲೀಸ್ ಚೆಕ್ ಮಾಡಿ. ಲಕ್ಷ್ಮೀ ದೇಸಾಯಿ ಅವರೇ ನಿಮಗೆ ಶುಚಿ ರುಚಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ಭೂತ ಎಂತ ಲಕ್ಷ್ಮಿ ಅವರೇ. ನಜೀಮ್ ಅವರು ಟು ಜರೀನಾ ಸಿಸ್ಟರ್ ಪ್ಲೀಸ್ ರಿಟರ್ನ್ ಮೀ. ಜರೀನಾ ಸಿಸ್ ಪ್ಲೀಸ್ ರಿಟರ್ನ್. ನಜೀಮಾ ಶುಚಿ ರುಚಿ ಬೆಸ್ಟ್ ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು. ಲೈಕ್ ಮಾಡಿ ಫ್ರೆಂಡ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶುಚಿ ರುಚಿ ಅವರೇ. ನೈಸ್ ಅಂತಿದ್ದಾರೆ. 23 ಲೈಕ್ ಡನ್. ಥ್ಯಾಂಕ್ ಯು ಸುಮಂತ್ ಎಮ್ ಜಿ ಅವರೇ ಥ್ಯಾಂಕ್ ಯು ಸೋ ಮಚ್. ಲೈಕ್ ಬಂದು ಕೂಡಲೇ ಲೈಕ್ ಕೊಟ್ರಲ್ವಾ, ತುಂಬ ಥ್ಯಾಂಕ್ಸ್. ಮೊಹಮ್ಮದ್ ಅವರು ಸೂಪರ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ನಿಮಗೆ ಗುಡ್ ಮಾರ್ನಿಂಗ್. ಶುಚಿ ರುಚಿ ಯೂಸ್ಫುಲ್ ಅಂತಿದ್ದಾರೆ. ವೈಶು ಅವರು ಹಾಯ್ ಅಕ್ಕ. ಹಾಯ್ ವೈಶು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು ವೈಶು. ಇಲ್ಲಿ ಒಂದು ಮಾತ್ರ ಬಂದಿದೆ. ಹೌದಾ, ಮತ್ತೆ ಯಾರಿಗೆಲ್ಲ ಕೊಟ್ರಿ ರಾಘೇಂದ್ರ ಅವರೇ? ಯಾರಿಗೆಲ್ಲ ಕೊಟ್ಟಿದ್ದೀರಿ ನೀವು? ಯಾರಿಗೆಲ್ಲ ಗಿಫ್ಟ್ ಕೊಟ್ಟಿದ್ದೀರಿ ನೀವು? ನಾನು ಇಲ್ಲಿದ್ದವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ. ರಾಜೇಂದ್ರ ಅವರಿಗೆ ಯಾರೆಲ್ಲ ರಿಟರ್ನ್ ಕೊಟ್ಟಿಲ್ಲ ಕೊಡಿ ಗಿಫ್ಟ್. ಅವರು ಎಲ್ರಿಗೂ ಮಾಡಿದ್ದಾರೆ, ನಾನು ನೋಡಿದೆ. ಯಾರಿಗೆಲ್ಲ ಬಂದಿದೆ ಅವ್ರು ರಿಟರ್ನ್ ಕೊಡಿ. ಬೇಗ ಚೆಕ್ ಮಾಡಿ ರಿಟರ್ನ್ ಕೊಡಿ. ಹಾಗೆಲ್ಲ ಮಾಡಬೇಡಿ. ಅವರವರ ಗಿಫ್ಟ್ ಅವರವರಿಗೆ ಕೊಡಿ. ನಿಮಗೆ ಮೆಸೇಜ್ ಕಮೆಂಟ್ ಬರಲ್ವಾ, ಅದನ್ನು ನೋಡಿ ಓದಿ ಕೊಡಿ. ಶುಚಿ ರುಚಿ ಗುಡ್ ಅಂತಿದ್ದಾರೆ. ವೈಶು ಅವ್ರು ಲೈಕ್ ಡನ್ ಅಂತಿದ್ದಾರೆ. ವೈಶು ಅವ್ರು ಥ್ಯಾಂಕ್ ಯು. ವೈಶು ಥ್ಯಾಂಕ್ ಯು. ಸುಮಂತ್ ಅವರು ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ. ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ. ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಸಿ ಅಂತಿದ್ದಾರೆ. ಸಾತ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಅವರೇ. ಥ್ಯಾಂಕ್ ಯು ಸೋ ಮಚ್. ರಾಜೇಂದ್ರ ದೇಸಾಯಿ ಗಿಫ್ಟ್ ಡನ್. ರಿಟರ್ನ್ ಗಿಫ್ಟ್ ಪ್ಲೀಸ್. ರಾಜೇಂದ್ರ ದೇಸಾಯಿ ಅವರೇ ಗಿಫ್ಟ್ ಡನ್. ಲಕ್ಷ್ಮೀ ದೇಸಾಯಿ. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲದೆ. ಶುಚಿ ರುಚಿ ಅವರು ಲಕ್ಷ್ಮೀ ದೇಸಾಯಿ ಗಿಫ್ಟ್ ಡನ್. ಲಕ್ಷ್ಮೀ ದೇಸಾಯಿ ಗಿಫ್ಟ್ ಡನ್ ಅಂತಿದ್ದಾರೆ. ವನಿತಾ ಅವರು ಅಕ್ಕ ಪಿನ್ ಮಾಡಿ. ಪಿನ್ ಮಾಡಲಿಕ್ಕೆ ಇನ್ನೊಬ್ಬರು ಕೇಳಿದ್ದಾರೆ. ವನಿತಾ ಅವರೇ ಲಕ್ಷ್ಮೀ ದೇಸಾಯಿ ಅವರು ಕೇಳಿದ್ದಾರೆ. ಅವ್ರದ್ದು ಆದಮೇಲೆ ನಿಮ್ಮದು. ಈಗ ಎಪಿ ಡೇ ಅವ್ರದ್ದು ಆಯಿತು. ಈಗ ಲಕ್ಷ್ಮೀ ದೇಸಾಯಿ ಅವ್ರದ್ದು ಮಾಡ್ತೀನಿ ನಾನು ಪಿನ್. ಅವರು ಆವಾಗ ಅಂದರು 2-3 ಸರ್ತಿ ಬಂದಿದ್ದಾರೆ. ಲಕ್ಷ್ಮೀ ಅವರೇ ಒಂದು ಕಮೆಂಟ್ ಹಾಕಿ, ಪಿನ್ ಮಾಡ್ತೀನಿ. ಅಭಿಸ್ಕೆ ಏ
पूरा आपको सोच ಮಾಡ್ತಾ ಸಂಗೀತ पूरा ಅಲ್ತದ್ದು ಥ್ಯಾಂಕ್ ಯು ಪ್ರಾಚಿ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಎಸ್ ಬಿ ಅವರು ಮ್ಯೂಟ್ ಇದ್ದೀರಾ? ಇಲ್ಲ ಮ್ಯೂಟ್ ಇಲ್ಲ, ನಾನು ಈಗ ಮಾಡಿದೆ. ಎಸ್ ಬಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಸ್ ಬಿ ಅವರು ಸೂಪರ್ ಸಪೋರ್ಟ್. ಹಾರ್ಲಿಕ್ಸ್ ಹಾಯ್ ಅಂತಿದ್ದಾರೆ. ಹಾಯ್ ಹಾರ್ಲಿಕ್ಸ್ ಅವರೇ ವೆಲ್ಕಮ್. ಹಾರ್ಲಿಕ್ಸ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ನು ಕೊಡಿ. ಕೇಳ್ತಾ ಇಲ್ವಾ ಎಸ್ ಬಿ ಅವರೇ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಸ್ ಬಿ ಕನ್ನಡ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮ್ಯೂಟ್ ಆಗಿದಾ? ಈಗ ಹೇಗಿದೆ? ಕೇಳ್ತಾ ಉಂಟಾ? ವೈಶು ಅಕ್ಕ ಅಂತಿದ್ದಾರೆ. ಎಸ್ ಬಿ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎ ಪಿ ಅವರು ಪ್ರಾಚಿ ಒಂದು ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಸುಮಂತ್ 10 ಡನ್ ಓಕೆ ಎ ಪಿ ಅಂತಿದ್ದಾರೆ ಸುಮಂತ್ ಬೈ ಅವರು ನೋಡಿ. ವನಿತಾ ಅವರೇ ಇದ್ದೀರಾ? ನಿಮ್ದು ಒಂದು ಮೆಸೇಜ್ ಹಾಕಿ, ನಿಮಗೆ ವಿನ್ ಮಾಡ್ತೀನಿ. ವಾರ್ಲಿಕ್ ಸಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಮ್ಯೂಟ್ ಇದೆಯಾ? ರೈತನ್ ಹೊಲ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್. ಲೈಕ್ ಅಕ್ಕ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೈತನ್ ಹೊಲ ಪ್ಲೀಸ್ ಲೈಕ್ ಕೊಡಿ. ಎಸ್ ಬಿ ಕನ್ನಡ ಲಕ್ಷ್ಮೀ ಸಿಸ್ಟರ್ ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ. ಡಿ ಸಿ ಲೊಕೇಶನ್ನ ಬಂದರು. ಸವಿ ಹಾಯ್ ಅಂತಿದ್ದಾರೆ ನೋಡಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸವಿತಾ ತಂಗಿ ನನ್ನ ಲೈವ್ ಬರಲ್ಲ ಅಂತಿದ್ದಾರೆ ನೋಡಿ. ವೈಶು ಕೇಳ್ತಾ ಉಂಟು ಈಗ? ಹೌದಾ? ಥ್ಯಾಂಕ್ ಯು ರೈತನ್ ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್ ರೈತನ್ ಓಲಾ ಬ್ಲಾಗ್ಸ್ ಅವರೇ ಪ್ಲೀಸ್ ಲೈಕ್ ಕೊಡಿ. ಒಂದು ಡಿ ಸಿ ಲೊಕೇಶನ್ನ ಒಂದು ಲೈಕನ್ನು ಕೊಡಿ. ಬಿ ಎಲಾನ್ ಅಂತಿದ್ದಾರೆ. ಡಿ ಸಿ ಲೊಕೇಶ್ ಕನೆಕ್ಟ್ ಆಗಿ ಅಂತಿದ್ದಾರೆ ಲಕ್ಷ್ಮೀ ದೇಸಾಯಿ ಅವರು. ವನಿತಾ ಅವರು ಇದ್ದೀರಾ? ಎಲ್ಲ ಆಯಿತು, ಲೈವ್ ಮಾಡಬೇಕು. ಮಾಡಿ ಡಿ ಸಿ ಲೊಕೇಶನ್ನ ಎಷ್ಟು ಗಂಟೆಗಂತ ಟೈಮ್ ಕೊಡಿ, ನಾನು ಕೂಡ ಜಾಯಿನ್ ಆಗ್ತೀನಿ. ನನ್ನ ಟೈಮ್ಗೆ ಇಲ್ಲ ಅಂದರೆ ನಾನು ಆಗ್ತೀನಿ, ಇಲ್ಲಾಂದರೆ ಇಲ್ಲ ಆಗ್ತೀನಿ ನಾನು. ಹರೇ ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲದೆ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಎಸ್ ಬಿ ಅವರು ಲೊಕೇಶನ್ನ ನಿಮ್ಮ ಲೈವ್ಗೆ ನನಗೆ ಸಿಕ್ಕಿಲ್ಲ ಅನ್ನ ಟೈಮಿಂಗ್ ಕೊಡಿ. ಹೌದು ಟೈಮಿಂಗ್ ಕೊಡಿ, ನಾವು ಬರ್ತೀವಿ ಬಾಯ್ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ಏನು ವಾರ್ಲಿಕ್ಸ್ ಅವರೇ ಬೇಗ 2 ಅಂತಿದ್ದಾರೆ. ಎಸ್ ಬಿ ಅವರು ಕೇಳ್ತಾ ಇದೆ ಸಿಸ್ಟರ್ ಇವಾಗ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ಸೂಪರ್ ಸಪೋರ್ಟ್ ಇವಾಗ ಮಾಡ್ತಿದ್ದೀರಾ? ಎಷ್ಟು ಗಂಟೆಗಂತ ಕೊಡಿ, ಟೈಮ್ ಕೊಡಿ. ಬನ್ನಿ ಗಿಫ್ಟ್ ಕೊಟ್ಟು ರಿಟರ್ನ್ ತಗೊಳ್ಳಿ ಅಂತಿದ್ದಾರೆ. ಅಯ್ಯೋ ದೇವರೇ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೃಷ್ಣ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ಲಕ್ಷ್ಮಿ ಅವರು. ವನಿತಾ ಅವರು ಹೋದ್ರಾ? ಎ ಪಿ ಅವರೇ ವನಿತಾ ಅವರು ಇದ್ದಾರಾ? ಪಿನ್ ಮಾಡ್ಲಿಕ್ಕೆ ಅಂದರು, ಅವಾಗ ಅವ್ರದ್ದು ಮಾಡಿದ್ದಷ್ಟೇ ಅಲ್ವಾ, ಒಮ್ಮೆಲೆ ತೆಗ್ಲಿಕ್ಕೆ ಆಗಲ್ಲ ಅಲ್ವಾ ಯಾರ್ದು ಕೂಡ. ರೈತನ ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು. ರೈತನ್ ವಾಲಾ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವ್ರು. ನೋಡಿ ರೈತನ್ ವಾಲಾ ಅವರು ಇದ್ದಾರೆ, ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಎಸ್ ಬಿ ಅವರು ಓಕೆ ಅನ್ನ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಎಸ್ ಬಿ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರೇ ಸೂಪರ್ ಸಪೋರ್ಟ್. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಜೇಂದ್ರ ಬ್ರದರ್ ನಿಮ್ಮದು ಲೈವ್ ಯಾವಾಗ? ಒಮ್ಮೆ ಏನೋ ಬಂದಿದ್ದೇನೆ ನಾನು, ಮತ್ತೆ ಬಂದಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಪಿ ಅವರು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬನ್ನಿ ವಿಡಿಯೋ ನೋಡಿ ಒಪ್ಪಂದ ಮಾಡಿಕೊಳ್ಳಿ. ಎಪಿ ಅವರೇ ನಂದು ವಿಡಿಯೋ ನೋಡಿ ನಾನು ನಿಮ್ಮ ವಿಡಿಯೋವನ್ನು ನೋಡ್ತೀನಿ, ಗೊತ್ತಾಯ್ತಾ? ಖಂಡಿತ ಫುಲ್ ವಿಡಿಯೋ ನೋಡ್ತೀನಿ, ಮೆಸೇಜ್ ಹಾಕ್ತೀನಿ, ಲೈಕ್ ಕೊಡ್ತೀನಿ. ನೀವು ನನ್ನ ವಿಡಿಯೋ ನೋಡೋದಾದರೆ ನೋಡ್ತೀನಿ ನಾನು, ಇಲ್ಲಾಂದರೆ ಸುಮ್ಮನೆ ನನ್ನ ಎಮ್ಮಿ ಖಾಲಿ ಆಗುತ್ತೆ. ನಂದು ವಿಡಿಯೋ ನೋಡಿದವರಿಗೆ ನಾನು ನನಗೆ ಸಪೋರ್ಟ್ ಮಾಡಿದವರು ಮಾಡ್ತೀನಿ. ಮಧ್ಯಾಹ್ನ 1:30ಕ್ಕೆ ನನ್ನ ಲೈವ್ ಇದೆ, ಎಲ್ಲರೂ ಬಂದು ಜಾಯ್ನ್ ಆಗಿ ಅಂತಿದ್ದಾರೆ ನೋಡಿ. ಎಸ್ ಬಿ ಅವ್ರದ್ದು 1:30ಕ್ಕೆ ಇದೆ ಅಂತ ಎಲ್ಲರೂ ಜಾಯ್ನ್ ಆಗಿ. ಸೂಪರ್ ಸಪೋರ್ಟ್. ಎಪಿ ಅವರು ಕೃಷ್ಣ ಅಂತ. ರಮ್ಯ ಅವರು ಸೂಪರ್ ಸಪೋರ್ಟ್. ಎಸ್ ಬಿ ಅವರು ಸೂಪರ್ ಸಪೋರ್ಟ್. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು. ವನಿತಾ ನೀವು ರಿಟರ್ನ್ ಮಾಡಿಲ್ಲ, ಚೆಕ್ ಮಾಡಿ, ನಾನು ಗಿಫ್ಟ್ ಮಾಡಿದ್ದೀನಿ. ವನಿತಾ ಅವರೇ ಇದ್ದೀರಾ? ವನಿತಾ ಅವರು ಹೋದ್ರೆ ನಾ ಯಾಕಂತ ಗೊತ್ತಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಸ್ ಬಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪಿ ಬ್ಲಾಗ್ಸ್ ಅವರು. ರಾಜೇಂದ್ರ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಸರ್. 316 ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ.
ರಾಜೇಂದ್ರ ಬ್ರದರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ವೈಶು ಅವರು, ಅವರಿಗೆ ರಿಟರ್ನ್ ಕೊಡಿ. ಪಾಪ ಅವರಿಗೆ 2 ಗಿಫ್ಟ್ ಬಂದಿದಂತೆ, ಅವರು ಸುಮಾರು ಕೊಟ್ಟಿದ್ದಾರೆ, 2 ಮಂತ್ ಅಂತೆ ಅವರಿಗೆ. ಹ್ಯಾಪಿನಾ ಅಂತಿದ್ದಾರೆ ಸುಮಂತ್ ಅವರು. ವನಿತಾ ನೋಡಿ, ಅವ್ರು ಪಿನ್ ಮಾಡ್ಲಿಕ್ಕೆ ಅಂದ್ರು, ನಾನು ಮತ್ತೆ ಮಾಡ್ತೀನಿ ಅಂದೆ, ಆಗ ಹೋದ್ ನೋಡಿ. ಹೀಗೆ ಒಬ್ರದ್ದು ಮಾಡಿರುವಾಗ ಇವಾಗಲೇ ಮಾಡಬೇಕಂತ ಆಗಲ್ಲ ಅಲ್ವಾ. SB ಕುಟುಂಬ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಇವರು. SB ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಲಕ್ಷ್ಮೀ ದೇಸಾಯಿ ಅವರು ನೋಡಿ, ಸೂಪರ್ ಅಂತಿದ್ದಾರೆ. ರೈತನ್ ಅವರೇ 85 ರಿಟರ್ನ್ ಡನ್ ಅಂದಿದ್ದಾರೆ. ರಮ್ಯ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ರೈತನ್ ವಾಲ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ವೈಶು ಅವರು ಪಿನ್ ಮಾಡಿ, ಓಕೆ ಮಾಡ್ತೀನಿ. ಅವರಿಲ್ಲ, ವನಿತಾ ಅವರಿಲ್ಲ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. APD ಅವರು, ಸುಮಂತ್ ಬ್ರೂ ನನಗೆ ಕೇಳ್ತಾ ಇದ್ದೀರಾ ಅಂತಿದ್ದಾರೆ. APD ಸೂಪರ್ ಸಪೋರ್ಟ್ ಇದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಸಬ್ SB ಇದ್ದೀರಾ ಸುಮಂತ್ ಅವರು, ನಿನಗೆ ಅಂತಿದ್ದಾರೆ ನೋಡಿ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ವೈಶು ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ. ವೈಶು ಪ್ಲೀಸ್ ಕಮೆಂಟ್ ಮಾಡಿ ರಾಜೇಂದ್ರ ಬ್ರದರ್ಗೆ. SB ಅಕ್ಕ ರಿಟರ್ನ್ ಮಾಡಿ. SB ಅಕ್ಕ ಪ್ಲೀಸ್ ರಿಟರ್ನ್ ಮಾಡಿ ವೈಶು ಅವರಿಗೆ. ವೈಶು ರಾಜೇಂದ್ರ ಬ್ರದರ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. SB ಲಕ್ಷ್ಮಿ ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದೀನಿ. SB ಅವರೇ ನೀವು ಇವರಿಗೆ ರಿಟರ್ನ್ ಮಾಡಿದ್ದೀನಿ ಅಕ್ಕ ಅಂತಿದ್ದಾರೆ ನೋಡಿ. ದೇಸಾಯಿ ಅವರೇ ಯಾವ ವಿಡಿಯೋಗೆ ಮಾಡಿದ್ದೀರಿ, ಅವರಿಗೆ ಬಂದಿಲ್ಲಂತೆ ನೋಡಿ. ವೈಶು ಅವರೇ, SB ಅವರೇ ನಿಮಗೆ ಲಕ್ಷ್ಮಿ ಅವರು ಕೊಟ್ಟಿದ್ದಾರೆ ನೋಡಿ, ಮತ್ತೆ ವೈಶು ಅವರು ಕೊಟ್ಟಿದ್ದಾರೆ ನೋಡಿ. ಸುಮಂತ್ ಬ್ರೂ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ಬಂದರು. ಸುಮಂತ್ ಅವರು ಬಿ ಆಲ್ವೇಸ್ ಹ್ಯಾಪಿ ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು SB ಅಂತಿದ್ದಾರೆ. ರಾಜೇಂದ್ರ ಸರ್ ತೆಂಗಿನಕಾಯಿ ವಿಡಿಯೋ ನೋಡಿ, ತೆಂಗಿನಕಾಯಿ ವಿಡಿಯೋಗೆ ಕೊಟ್ಟಿದ್ದಾರಂತೆ ನೋಡಿ. ರಮ್ಯಾ ಅವರು ರೈತನ್ ಡನ್. ರೈತನ್ ಬ್ಲೌವಲ್ಲ ಇದ್ದೀರಾ, ಪ್ಲೀಸ್ ರಿಟರ್ನ್ ಕೊಡಿ. ವೈಶು ಅವರೇ ಗಿಫ್ಟ್ ಬಂದಿಲ್ಲ. ವೈಶು ಅವರೇ ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ. ರಮ್ಯಾ ಅವ್ರು ಸೂಪರ್ ಸಪೋರ್ಟ್. SB ಅಕ್ಕ ಗಿಫ್ಟ್ ರಿಟರ್ನ್ ಮಾಡಿ ಬಂದಿಲ್ಲಂತೆ. ವೈಶು ಅವರೇ ಪ್ಲೀಸ್ ಅವರಿಗೆ ಕಮೆಂಟ್ ಹಾಕಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಮ್ಯಾ ಅವರು. ಹ್ಯಾಪಿ ಅವರು ಥ್ಯಾಂಕ್ ಯು. ಸುಮಂತ್ ಬ್ರೂ ಥ್ಯಾಂಕ್ ಯು. ರಾಜೇಂದ್ರ ಅವರು ಓಕೆ ವೈಶು ಚೆಕ್ ಮಾಡಿದ್ದೇನೆ. ಲಕ್ಷ್ಮಿ ಅವರು ವೈಶು ನೀವು ರಿಟರ್ನ್ ಮಾಡಿದ್ದೀರಾ ನನಗೆ. ವೈಶು ನೀವು ರಿಟರ್ನ್ ಮಾಡಿದ್ದೀರಾ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಓಕೆ ಐ ಆಮ್ ಗೋಯಿಂಗ್ ಟು ಬಾಯ್. ಓಕೆ ಬಾಯ್ ಸುಮಂತ್ರ ಅವರೇ. SB ಶಿವರಾತ್ರಿ ನಿಮ್ಮ ಬ್ಲಾಗ್ ನೋಡಿರಿ. SB ಅವರೇ ನಿಮ್ಮದು ಶಿವರಾತ್ರಿ ಬ್ಲಾಗ್ಗೆ ಹಾಕಿದ್ದಾರಂತೆ ನೋಡಿ. SB ಅವರು ಸೂಪರ್ ಸಪೋರ್ಟ್ ಅಲ್ಲದೆ. ರಮ್ಯಾ ಅವರು ರಿಟರ್ನ್ ಡನ್. ರೈತನ್ ಅವರೇ ಇದ್ದೀರಾ, ಅವ್ರು ಬಂದು ಹೋದ್ರೇನ. SB ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ರಾಜೇಂದ್ರ ಅವರು ಚೆಕ್ ಮಾಡ್ತೀನಿ ಅಂತಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ವಾರ್ಲಿಕ್ಸ್ ಅವರು ನನ್ನ ದಾರಿ ಬೇರೆ ಏನೇ ಪ್ರೀತಿ ಮಾಡಿದ್ರು ಮನಸ್ಸು ಬೇರೆ. ಲಕ್ಷ್ಮಿ ವೈಶು ರಿಟರ್ನ್ ಗಿಫ್ಟ್ ಮಾಡಿದ್ದೀರಾ ನೀವು. ಬಾಯ್ ಸುಮಂತ್ ಬ್ರೂ ಅಂತಿದ್ದಾರೆ. ವೈಶು ಅವರು ಲಕ್ಷ್ಮಿ ನೀವು ಕನೆಕ್ಟ್ ಆಗಿ ನನಗೆ ಅಂತಿದ್ದಾರೆ. ನೀವು ಕನೆಕ್ಟೆಡ್ ಅಂತಿದ್ದಾರೆ ನೋಡಿ, ಕನೆಕ್ಟ್ ಆಗಿದೆ. ವೈಶು ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಹಾರ್ಲಿಕ್ಸ್ ರಮ್ಯಾ ಬೇಡ್ವಾ ಅಂತಿದ್ದಾರೆ. ವೈಶು ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಲಕ್ಷ್ಮಿ ಅವರು. SB ಅಕ್ಕ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ವೈಶು ಅವರು ಆಯ್ತು ಬಾಬು. ಲಕ್ಷ್ಮಿ ನಿಮ್ದು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಓ ಚೇಂಜ್ ಮಾಡಿದ್ರಾ ನೇಮ್ ಹಾರ್ಲಿಕ್ಸ್ ಅಂತ. ಹೌದು ಬೂಸ್ಟ್ ಹೋಗಿ ಹಾರ್ಲಿಕ್ಸ್ ಆಗಿದೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೈತನ್ ಹೊಲ ಇದ್ದಾರೆ, ಅವರಿಗೆ ಮಾಡಿದ್ದೀನಿ. ರಮ್ಯಾ ಅವರಿಗೆ ಮಾಡಿದಾರಂತೆ ನೋಡಿ. ರೈತನ್ ಹೊಲ ಅವರು. ಹಾರ್ಲಿಕ್ಸ್ ಬ್ಯುಸಿ ಅಂತಿದ್ದಾರೆ. ಹಾರ್ಲಿಕ್ಸ್ ಅವರೇ ರಾಜೇಂದ್ರ ಅವರು ಸೂಪರ್ ಸಪೋರ್ಟ್. ಇನ್ನೂ ಇಲ್ಲ ವೈಶು ಅಂತಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ.
ಹ್ಯಾಪಿ ಡೇ ಅವರು ಬನ್ನಿ ಗಿಫ್ಟ್ ಕೊಟ್ಟು ತಗೊಳ್ಳಿ ಅಂತಿದ್ದಾರೆ. ರಮ್ಯ ಅವರು ಕನ್ನಡ ಬ್ಲಾಗ್ಸ್ ಓಕೆ ರೈತನ್ ಸಿಸ್ ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. SB ಅವರು ವೈಶ್ ಡನ್ ಗಿಫ್ಟ್ ಡನ್ ಅಂತಿದ್ದಾರೆ. ವೈಶು ಅಕ್ಕ ರಿಟರ್ನ್ ಗಿಫ್ಟ್ ಬಂದಿಲ್ಲ ರಾಜೇಂದ್ರ SB ಸಿಸ್ ಇದು ವೈಶು ರಾಜೇಂದ್ರ ಬ್ರೂ ಆ್ಯಂಡ್ SB ಬ್ಲಾಗ್ಸ್ ಪ್ಲೀಸ್ ರಿಟರ್ನ್ ಮಾಡಿ ವೈಶು ಅವರಿಗೆ. ಯಾರು ಗಿಫ್ಟ್ ಕೊಟ್ಟಿದ್ದರೋ ನಾನು ಎಲ್ರಿಗೂ ಗಿಫ್ಟ್ ಕೊಟ್ಟಿದ್ದೇನೆ. ಮುಂದೆ ಬನ್ನಿ ಎಲ್ಲರೂ ಮುಂದೆ ಬನ್ನಿ. ವೈಶು ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಕೊಟ್ಟಿದ್ದಾರಂತೆ ನೋಡಿ. SB ಸಿಸ್ ಬಂತು ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಅವರು ಕೂಡ ಕೊಟ್ಟಿರಬೇಕು. ರಾಜೇಂದ್ರ ದೇಸಾಯಿ ಅವರು ಕೊಡ್ತಾರೆ. ವಾರ್ಲಿಕ್ಸ್ ರಮ್ಯಾ ಹೇಗೆ ಗೊತ್ತಾಯಿತು ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ರಮ್ಯಾ ಕನೆಕ್ಟೆಡ್ ಆಗಿ ತುಂಬ ದಿನ ಆಯಿತು, ನೀವು ಆಗಿದ್ದೀರಾ ನೋಡಿ. ವಾರ್ಲಿಕ್ ಸೂಪರ್ ಓಕೆ ಬಾಯ್ ಅಂತಿದ್ದಾರೆ ರಾಜೇಂದ್ರ ದೇಸಾಯಿ ಅವರು. ಥ್ಯಾಂಕ್ ಯು ಸೋ ಮಚ್. ರಾಜೇಂದ್ರ ದೇಸಾಯಿ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅಂತೆ. ವೈಶು ಅವರಿಗೆ ರಿಟರ್ನ್ ಕೊಟ್ಟಿದ್ದೀರಾ ವಾರ್ಲಿಕ್ಸ್ ಅಂತಿದ್ದಾರೆ ವೈಶು ಅವರು. SB ಅವರು ಸಪೋರ್ಟ್ ಅಲ್ಲಿದ್ದಾರೆ. ಹ್ಯಾಪಿ ಹಣ ಆಸ್ತಿ ಯೂಟ್ಯೂಬ್ ಚಾನಲ್ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೀನಿ. ಹ್ಯಾಪಿ ಅವರೇ ನಿಮಗೆ ಇವರು ರಾಘವೇಂದ್ರ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ನೋಡಿ. ರಮ್ಯಾ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. SB ಅವರು ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸಪೋರ್ಟ್. ರಾಧಮ್ಮ ಅವರು ಬಂದರು. ಐ ರಾಧಮ್ಮ ವೆಲ್ಕಮ್ ರಾಧಮ್ಮ. ಹೇಗಿದ್ದೀರಾ ರಾಧಮ್ಮ ಅವರು ಬಂದರು ನೋಡಿ. ಎಲ್ಲರೂ ಅವರಿಗೆ ಗಿಫ್ಟ್ ಕೊಡಿ, ರಿಟರ್ನ್ ತಗೊಳ್ಳಿ, ಎಕ್ಸ್ಚೇಂಜ್ ಮಾಡಿ. ಸಪೋರ್ಟು ಟ್ಯಾಲೆಂಟೆಡ್ ಅಂತಿದ್ದಾರೆ. ಫುಲ್ ಅಂತಿದ್ದಾರೆ. SB ರಾಧಮ್ಮ ಶುಭೋದಯ ಫ್ರೆಂಡ್ಸ್ ಅಂತಿದ್ದಾರೆ. ಶುಭೋದಯ ರಾಧಮ್ಮ ಅವರೇ, ಗುಡ್ ಮಾರ್ನಿಂಗ್ ನಿಮಗೆ ನೋಡಿ. ಸಪೋರ್ಟ್ ಅಲ್ಲಿದ್ದಾರೆ. ಓವರ್ ಆ್ಯಟಿಟ್ಯೂಡ್ ಕುಳ್ಳಿನಿಂಗೆ ಸಪೋರ್ಟ್ ಅಲ್ಲಿದ್ದಾರೆ. ರಾಧಮ್ಮ ಅವರು ಸೂಪರ್ ಅಂತಿದ್ದಾರೆ. ಅಕ್ಕ ರಾಜೇಂದ್ರ ಸರ್ದು ಬಂದಿಲ್ಲ. ರಾಜೇಂದ್ರ ಸರ್ ನಿಮ್ಗೆ ಕೊಟ್ಟಿಲ್ವಾ ವೈಶು ಅವರಿಗೆ? ಸಪೋರ್ಟ್ ಅಲ್ಲಿದ್ದಾರೆ. SB ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು SB ಅವರೇ, ಥ್ಯಾಂಕ್ ಯು. ರೈತನೋಲ SB ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ ಸಿಸ್ಟರ್ ನೋಡಿ. SB ಅವರೇ ನಿಮಗೆ ರೈತನೋಲ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಸಪೋರ್ಟ್ ಅಲ್ಲಿದ್ದಾರೆ. ಸಪೋರ್ಟ್ ರಮ್ಯ ಅವರು ಹರೇ ರಾಮ್ ಅಂತಿದ್ದಾರೆ. ಸಪೋರ್ಟ್ ಹರೇ ರಾಮ್ ತಮ್ಮಿ ಅವರು ಸಪೋರ್ಟ್ ಲೈಕ್ ಡನ್ ಅಂತಿದ್ದಾರೆ. ನಮ್ಮ ರಾಧಮ್ಮ ಅವರು ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ. ಸಪೋರ್ಟ್ ಹರಿಮಾ ಯಾರು GNS ಅವರು ಬಂದರು. ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹರೇ ರಾಮ್ GNS ಅವರು ಸಪೋರ್ಟ್. ಲಕ್ಷ್ಮಿ ಅವರು ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಇಲ್ವಾ? ನಾನು ಆಗಿದ್ದೀನಿ ಚಾರಿಸ್ತೀನಿ ಅಂತಿದ್ದಾರೆ. ವೈಶು ಎಂಥ ಜನರೇ ಗಿಫ್ಟ್ ಕೊಟ್ಟರೆ ರಿಟರ್ನ್ ಮಾಡೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನೋಡಿ. ರಾಜೇಂದ್ರ ದೇಸಾಯಿ ಅವರೇ ಇದ್ದೀರಾ? ಅವರು ಹೋದ್ರು ಬಾಯ್ ಅಂತ. ಕೊಟ್ಟಿಲ್ವಾ ನಿಮಗೆ? ನಾವು ಅವರು ಕೊಡ್ತಾರಂತ ಅಂದ್ಕೊಂಡೆಪ್ಪ ದೇವ. ರಾಘವೇಂದ್ರ ಸ್ವಾಮಿ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ. ವಯಸ್ಸು ಅವರು ಗುಡ್ ಅಂತಿದ್ದಾರೆ. ಗುಡ್ ಅಂತಿದ್ದಾರೆ. ಆಗಿದ್ದೀನಿ ಅಪ್ಪ ಯಾವಾಗಲೂ ಸೀಸ್ ಅಂತಿದ್ದಾರೆ. ಕೊಟ್ಟಿಲ್ಲ ಅಕ್ಕ ಹೌದಾ? ಬರಲಿ ಅವರು ಮತ್ತೆ ಬರ್ತಾರೆ ನೋಡಿ, ಬಂದರೆ ಬರ್ಬೋದು ಈಗ. ರಾಧಮ್ಮ ಅಯ್ಯೋ ಯವರ್ ಅಂತಿದ್ದಾರೆ. ಹಾಯ್ ಎವ್ರಿ ಒನ್ ಅಂತಿದ್ದಾರೆ. ರಾಘವೇಂದ್ರ 96 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ರಾಘವೇಂದ್ರ ಅವರೇ GNS ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಲಕ್ಷ್ಮಿ ಅವರಿಗೆ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಸಿಸ್ಟರ್ ಅಂತಿದ್ದಾರೆ. ರೈತನವಲ್ಲ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಲಕ್ಷ್ಮಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ನಾನು ಬೊಬ್ಬೆ ಹಾಕಿದ್ದೇ ಬರುತ್ತಾ ಅಂತ. ರಾಧಮ್ಮ ತಿಂಡಿ ತಿನ್ನಾರಾ? ಓಕೆ ರಾಘವೇಂದ್ರ ಅವರೇ ನೋಡಿ. ರೈತನವಲ್ಲ ಅವರು ಕೊಟ್ಟಿದ್ದಾರೆ. ಅವರು ಕೊಟ್ಟರು ಅವರಿಗೆ. ರೈತನವಲ್ಲ ಅವರು ಇವರು ಲಕ್ಷ್ಮಿ ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಕೊಡಿ ಅವರಿಗೆ. ನಾಳೆ ಅಂತಾರೆ ಹೋಗೇ ಬಿಡ್ತಾರೆ ಅಕ್ಕ.
ಬನ್ನಿ ಹೀಗೆ ಮಾಡ್ತಾರೆ ಸ್ವಲ್ಪ ಜನ. ಹೌದು ಹೌದು, ಎಷ್ಟು ಹೇಳಿದ್ರು ಹಾಗೆ. ಅವರಿಗೆ ಎಂತ ಮಾಡೋದು, ನಾವು ಕಷ್ಟಪಟ್ಟು ನಮ್ಮ ಹೆಸರು ಅಲ್ಲಿ ಮಾಡ್ತಾರೆ ನೋಡಿ. ನನಗೆ ಕೂಡ ಅದು ಬೇಜಾರಾಗುತ್ತೆ ಗಿಫ್ಟ್ ಕೊಡದೆ ಹೋದರೆ. ನಾನು ನಿಜವಾಗ್ಲೂ ಯಾರಿಗೂ ಕೊಡದೆ ಮಿಸ್ ಮಾಡಲ್ಲ. ಹಾಗೆ ಮಿಸ್ ಮಾಡಿದರೆ ಮೆಸೇಜ್ ಬಂದಿಲ್ಲ ಅಷ್ಟೇ, ಇಲ್ಲದಿರ್ಬೋದು ಅಷ್ಟೇ. ಇಲ್ಲಾಂದರೆ ಯಾರಿಗೂ ನಾನು ಮಿಸ್ ಮಾಡಲ್ಲಪ್ಪ. ನಾವು ಬೆಳಿಬೇಕು, ಇನ್ನೊಬ್ಬರು ಬೆಳಿಬೇಕಲ್ವ. ನಾವು ಇನ್ನೊಬ್ಬರ ಇದಕ್ಕೆ ಇದು ಮಾಡಬಾರ್ದಲ್ವ. ಲಕ್ಷ್ಮೀ ದೇಸಾಯಿ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. JNS ಅವರು, ವೈಶು ಅವರು ಪಿನ್ ಐಡಿಗೆ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತಾರೆ ಅವರು. ನಾನು ಕೊಟ್ಟೆ. ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ, ಅವರು ಕೊಟ್ಟಿದ್ದಾರೆ ಅಂತೆ. ರಮ್ಯ ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಬಂದರು. ಹಾಯ್ ನೇತ್ರ ಅವರೇ, ಹಾಯ್ ವೆಲ್ಕಮ್. ನೋಡಿ ನೇತ್ರ ಅವರೇ, ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲದೆ, ರಮ್ಯ ಅವರು ಸೂಪರ್ ಸಪೋರ್ಟ್. JNS ಕ್ರಿಯೇಟಿವ್ ಅವರು, ಹೌದು ಸಿಸ್. ಕೆಲವರು ಕೊಟ್ಟು ಮತ್ತೆ ಅನ್ಸಬ್ ಮಾಡ್ತಾರೆ. ಹೌದು, ಅವರಿಗೆ ಯಾಕೆ ಹಾಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಇನ್ನೊಂದು ಕಡೆ ಆಗುತ್ತೆ ಹಾಗೆ, ಅದು ಮಾತ್ರ ಸತ್ಯ. ಹಾಯ್ ನೇತ್ರಾಸಿಸ್ ಅಂತಿದ್ದಾರೆ ನೋಡಿ. ರಾಧಮ್ಮ ಅವನು ನಿಜಾಂ. ರಾಧಮ್ಮ ಕೂಡ ನಿಜ ಅಂದ್ರು ನೋಡಿ. ಕುಲ್ಲಿ ಬೇಡ್ವಾ 9 ಡನ್ ಅಂತಿದ್ದಾರೆ. ವೈಶು ಕೊಟ್ಟೆ ನಾನು ಅಂತಿದ್ದಾರೆ ನೋಡಿ. ಎಪಿ ಅವ್ರ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೇತ್ರ ವೈಶು ಸಿಸ್ಟರ್ ಅಂತಿದ್ದಾರೆ. ಎಪಿ ಅವ್ರ ಸೂಪರ್ ಸಪೋರ್ಟ್. ಲೈಕ್ ಮಾಡ್ತೀನಿ ಅಪ್ಪ ನಾನು. ಅವರು ಎಲ್ಲ ಥರ ಇದೆಯೋ ಆ ಥರ ಎಲ್ಲ ಮಾಡಿ ಬರ್ತೀನಿ ನಾನು ಗಿಫ್ಟು ನಾನು. ಹೌದಾ, ಥ್ಯಾಂಕ್ ಯು ರಾಘವೇಂದ್ರ ಅವರೇ, ಹಾಗೇನೇ ಇರಬೇಕು. ಸೂಪರ್ ಅಂದಿದ್ದಾರೆ ಎಪಿ ಅವರು. ರಮ್ಯ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು JNS ರಿಟರ್ನ್ ಗಿಫ್ಟ್ ಕೊಡಿ. ಲಕ್ಷ್ಮಿ ಅವರೇ, ನಿಮಗೆ ಅವರು ರೈತನೂ ಅಲ್ಲ, ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಅಂತಿದ್ದಾರೆ. ಅಪ್ಪು ಈ ನಮ್ಮಲ್ಲಿ ತಂದಿಲ್ಲ ಅಪ್ಪು, ಮಿತ್ತುಗಳ್ದೇನಾ ಚಪಾತಿ ತಿನ್ನಾನಾ ಕೂರ? ರಾಧಮ್ಮ ಅವರ ಅಂದರಿಕೆ ಶುಭೋದಯಂ ಅಂತಿದ್ದಾರೆ ನೋಡಿ. ಫ್ರೆಂಡ್ಸ್ ಅಂತಿದ್ದಾರೆ, ಮಿತ್ರರೇ. ತಿಂಡಿ ಆಯ್ತಾ ನೇತ್ರಾಸಿಸ್ ಅಂತಿದ್ದಾರೆ. JNS ಅವರು ಪ್ಲೀಸ್ ವಾಯ್ಸ್ಗೆ ಕಮೆಂಟ್ ಮಾಡಿ, ಗಿಫ್ಟ್ ಕೊಡಿ. ಏನು ಕೊಟ್ಟಿದ್ದು ಅಂತ ಹೌದೌದು, ವಿಡಿಯೋಗೆ ಕಮೆಂಟ್ ಮಾಡಿ. ವಿಡಿಯೋಗೆ ಕಮೆಂಟ್ ಮಾಡಿ, ಯಾರು ಕೊಟ್ಟಿದ್ದು ಅಂತ ಗೊತ್ತಾಗಬೇಕಲ್ವ. ಎಷ್ಟು ಸಲ ಹೇಳ್ಬೇಕಂತ ಗೊತ್ತಾಗಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದವರಿಗೆ ಅದ್ರ ಗೊತ್ತಾಗಲ್ಲ ಅಂತ. ಇದು ಎಲ್ಲರಿಗೂ ಗೊತ್ತುಂಟು ಹೇಗೆ ಕೊಡುವುದಂತ. ಅದು ಏಕೆ ಮತ್ತೆ ಹೇಗೆ ಯಾಕೆ ಮಾಡ್ತಾರಂತ ಗೊತ್ತಿಲ್ಲ. ಸೂಪರ್ ರಮ್ಯ, ಸೂಪರ್ ಥ್ಯಾಂಕ್ ಯು ಎವ್ರಿಡೇ ಅನ್ಕಟ್ ಅವರು. ಐ ಸಿಸ್, ಐ ವೆಲ್ಕಮ್ ಸೀಸ್. ನೇತ್ರ ಅವರು, ಲಕ್ಷ್ಮೀ ಸಿಸ್ಟರ್ 1 ಕಮೆಂಟ್ ಮಾಡಿ. ಲಕ್ಷ್ಮೀ ಸಿಸ್ಟರ್ ಕಮೆಂಟ್ ಮಾಡಿ. ಓಕೆ ಬೂಸ್ಟ್, ಥ್ಯಾಂಕ್ ಯು ಅಂತಿದ್ದಾರೆ. ಎವ್ರಿಡೇ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಎವ್ರಿಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಗಿಫ್ಟ್ ಕೊಟ್ಟು ತಗೊಂಡು ಅನ್ಸಬ್ ಮಾಡಿದ್ದಾರೆ. ಅವರಿಗೆ ಅವರ ಮೇಲೆ ದೈವ ಬರುತ್ತೆ. ಎವ್ರಿಡೇ ಅನ್ಕಟ್ ಅಂತಿದ್ದಾರೆ. ಲಕ್ಷ್ಮೀ NS ಕ್ರಿಯೇಟಿವ್ ರಿಟರ್ನ್ ಮಾಡಿ. ರಾಮ್ ಅಂತಿದ್ದಾರೆ. ರಾಘವೇಂದ್ರ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅನ್ಕಟ್ ಅವರೇ. ಹಾರ್ಲಿಕ್ಸ್ ಅವರು, ಐಶು ವಾಪಸ್ ತಗೋತೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪಿ ಅವರು ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅನ್ಕಟ್ ಅವರು. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಇವಾಗಲೇನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವ್ರು ರಿಟರ್ನ್ ಮಾಡ್ತಾರೆ. ಎಪಿಡೇ ರಮ್ಯ ಅವರು ಸೂಪರ್ ಸಪೋರ್ಟ್. ಎಪಿಡೇ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಹೊಡಿತೀನಿ ಬೂಸ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪಿಡೇಸ್ ಅವರು. ಲಕ್ಷ್ಮೀ ದೇಸಾಯಿ ಕನೆಕ್ಟೆಡ್, ನೀವು ಆಗಿಲ್ಲ ಅಂದರೆ ಆಗಿ ಅಂತಿದ್ದಾರೆ. ಲಕ್ಷ್ಮಿ ಅವರೇ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಮಾಡಿದ್ದಕ್ಕೆ. ರಮ್ಯ ಅವರಿಗೂ ಥ್ಯಾಂಕ್ ಯು. ಎಪಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ವೈಶು ನನ್ನ ಬಿಟ್ಟು ಇನ್ಯಾರು ಕಾಣಿಸ್ತಾರೆ ನಿಮಗೆ ಅಂತಿದ್ದಾರೆ.
ನೇತ್ರಸಿಸ್ ಕನೆಕ್ಟ್ ಆಗಿ ನಾನು ಆಗಿದ್ದೀನಿ. ಸ್ವಲ್ಪ ನುಪ್ಪುಗೊರಡ ನುಪ್ಪು. ಪೂರ್ವಿ ನೇತ್ರಸಿಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಜೆಎನ್ಎಸ್ ಅವರು ಶ್ರೀ ರಾಘವೇಂದ್ರ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ನೇತ್ರ ಅವರು ಲಕ್ಷ್ಮಿ ಸಿಸ್ಟರ್ ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ. ವೈಶು ಅವರು ಎಲ್ಲ ಕಾಣಿಸ್ತೆ ಮಾರಾಯ ಇವನು ಯು ಆಲ್ಸೋ. ಲಕ್ಷ್ಮಿ ಎನ್ ಸಿ ಕ್ರಿಯೇಟರ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರಾಧಮ್ ಅವರು ಸೂಪರ್ ಸಪೋರ್ಟರ್. ನೇತ್ರ ಅವರು ಇಬ್ಬ ಅಡುಗೆ ನಿಮ್ಮ ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ. ನನಗೇನು ಭಯ ಇದು ಮಾಡ್ತಿದೆ. ಬಂದೆ ನಾನು. ಸೂಪರ್ ಸಪೋರ್ಟ್ ಆಲ್ರೆಡಿ ಗಿಫ್ಟ್ ಡನ್ ಅನ್ಕಟ್ ಅವರೇ ಅಂತಿದ್ದಾರೆ. ನಮ್ಮ ಶಾಂತಾ ಬ್ಲಾಗ್ಸ್ ಅವರೇ ಲೈಕನ್ನು ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ಲೀಸ್. ಶಾಂತಾ ಬ್ಲಾಗ್ಸ್ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಗುಡ್ ಮಾರ್ನಿಂಗ್. ಕಾಕು ಕಮೆಂಟ್ ಮಾಡಿದ್ದೀನಿ. ಉರುಳಿಗೆ ಕಮೆಂಟ್ ಮಾಡಿದಾರಂತೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ರಮ್ಯಾ ಕನ್ನಡ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಮ್ಯಾ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ಡನ್ ಅಂತೆ ನೋಡಿ, ರಿಟರ್ನ್ ಕೊಡಿ ಅವರಿಗೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕನ್ನು ಕೊಡಿ. ನೇತ್ರ ಅವರು ಪೂರ್ವಿ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ. ನೋಡಿ ರಮ್ಯಾ ಅವರು ಓಕೆ ಪೂರ್ವಿ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ಇರು ಪ್ರೀತಿ ಆರಾಮಗೆ ಬೆಲ್ಲಿ ಬೇಕು. ಲಕ್ಷ್ಮೀ ದೇಸಾಯಿ ಗಿಫ್ಟ್ ಬಾಕ್ಸ್ನ ಕಮೆಂಟ್ನ ಅಲ್ಲಿ ಹಾಕಬೇಡಿ. ಹೌದೌದು ಓಕೆ. ನೇತ್ರಾಸಿಸ್ ಅಂತಿದ್ದಾರೆ. ಬಂದೆ ನೀರು ಕುಡ್ದು ಬರ್ತೀನಿ. ಓಕೆ ನೇತ್ರಾಸಿಸ್ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಡಿ ಅಲ್ವಾ. ಹಾರ್ಲಿಕ್ಸ್ ಗಿಫ್ಟ್ ಮಾಡಿ ಅಂತಿದ್ದಾರೆ. ಓಕೆ ಅಂತಿದ್ದಾರೆ. ಪೂರ್ವಿ ಸಿಸ್ ರಿಟರ್ನ್ ಡನ್ ಅಂತಿದ್ದಾರೆ. ರಮ್ಯಾ ಅವರು ನೇತ್ರ ಅವರು ಸಪೋರ್ಟ್ ಅಂತಿದ್ದಾರೆ. ಸಪೋರ್ಟ್ ನೇತ್ರ ಅವರು ಸಪೋರ್ಟ್ ಅಂತಿದ್ದಾರೆ. ವಾರ್ಲಿಕ್ಸ್ ಅವರೇ ಮೆಸೇಜ್ ಡಿಲೀಟ್ ಮಾಡಬೇಡಿ ಆಯ್ತಾ ಪ್ಲೀಸ್. ಪೂರ್ವಿ ಸಿಸ್ ರಿಟರ್ನ್ ಡನ್ ಅಂತಿದ್ದಾರೆ. ವೈಶು ಅವರು ಶಾಂತಾ ಅಕ್ಕ ಗಿಫ್ಟ್ ರಿಟರ್ನ್ ಕೊಡ್ರಿ ಅಂತಿದ್ದಾರೆ. ಶಾಂತಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ವೈಶು ಅವರಿಗೆ ನೋಡಿ. ನೇತ್ರ 244 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕಮೆಂಟ್ ಆನ್. ಕುಟ್ಟಿದ ರೊಟ್ಟಿ ಹಾಗೂ ಹುರುಳಿಕಾಳಿನ ಪಲ್ಯ ನೋಡಿ. ನೇತ್ರ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. GNS ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ನೇತ್ರ ಅವರು ಮಿಸ್ಟರ್ ಜೆ ಅವರು ಬಂದರು. ಹಾಯ್. ಕಿರಣ್ ಕುಮಾರ್ ಅವರು ಬಂದರು 33 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಜೆ ಅವರೇ. ಗುಡ್ ಮಾರ್ನಿಂಗ್. ಕಿರಣ್ ಅವರೇ ಗುಡ್ ಮಾರ್ನಿಂಗ್. ಪ್ಲೀಸ್ ಮಿಸ್ಟರ್ ಜೆ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ನಿಮ್ಮ ಕಡೆಯಿಂದ ಲೈಕ್ ಬರಲಿ ಒಂದು. ವಾರ್ಲಿಕ್ಸ್ ಅವರು ಮನೆ ತನಕ ಬಂದ ಹೆಣ್ಣು ಈ ಮನೆತನದ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ನೇತ್ರ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೇತ್ರ ಅವರು ರಮೇಶ್ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೇತ್ರ ಅವರು ರಮ್ಯಾ ಅವರು ಮಾಡಿದಾರಂತೆ. ನೇತ್ರ ಅವರೇ ಚೆಕ್ ಮಾಡಿ ನೋಡಿ. ನೇತ್ರ ಸಿಸ್ ನಾನು ಕನೆಕ್ಟ್ ಆಗಿ ಬಂದೆ ನೋಡಿ ಅಂತಿದ್ದಾರೆ. ಕಿರಣ್ ಕುಮಾರ್ ಅವರು ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಆಲ್. ಎಂತ ಈಗ ಗುಡ್ ನೈಟ್ ಅಲ್ಲ ಈಗ. ಥ್ಯಾಂಕ್ ಸೋ ಮಚ್. ರಮ್ಯಾ ಅವರು ಕೊಟ್ಟಿದ್ದಾರಂತೆ ನೋಡಿ. ಕಿರಣ್ ಅವರು ಗುಡ್ ನೈಟ್ ಅಂತಿದ್ದಾರೆ. ರಮ್ಯಾ ಅವರು ಇಬ್ರು ಒಟ್ಟಿಗೆ ಕೊಟ್ಟಿದ್ದೀವಿ. ನೇತ್ರ ಸಿಸ್ ಅಂತಿದ್ದಾರೆ ನೋಡಿ. ಇಬ್ರು ಕೊಟ್ಟಿದ್ದಾರಂತೆ. ನವೀನ್ ಜಿ ಅವರು ಬಂದರು. ವೆರಿ ಗುಡ್ ಮಾರ್ನಿಂಗ್ ಸಿಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಜೆ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಮಿಸ್ಟರ್ ಜೆ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್. ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ. ಮಿಸ್ಟರ್ ಜೆ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಾರ್ಲಿಕ್ಸ್ ಅವರು ರಮ್ಯಾ ಅಂತಿದ್ದಾರೆ ನೋಡಿ. ಅಪಟ ಕನ್ನಡತಿ ಅವರು ಬಂದರು. ಹಾಯ್ ಅಪಟ ಕನ್ನಡತಿ ಅವರೇ ಪ್ಲೀಸ್ ಲೈಕನ್ನು ಕೊಡಿ. ಗುಡ್ ಮಾರ್ನಿಂಗ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮಿಸ್ಟರ್ ಜೆ ಅವರೇ ಒಂದು ಲೈಕ್ ಕೊಡಿ. ಅಪಟ ಕನ್ನಡತಿ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ರಮ್ಯಾ ಅವರೇ ಇಷ್ಟು ಪ್ಲೀಸ್ ಅಂತೀನಿ, ಆದರೂ ಒಂದು ಲೈಕ್ ಕೊಡ್ಬೇಕಲ್ವ ನೀವು. ವೈಶು ಅವರು ಶಾಂತಾ ಸಿಸ್ ಎಲ್ಲೋದ್ರಿ ಗಿಫ್ಟ್ ಕೊಡ್ರಿ. ಶಾಂತ ಅವರೇ ಗಿಫ್ಟ್ ಕೊಟ್ಟಿಲ್ವಾ ಪ್ಲೀಸ್ ಕೊಡಿ. ಅಪಟ ಕನ್ನಡತಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಶಾಂತಾ ಸಿಸ್ 270 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ.
ಸಪೋರ್ಟ್ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಮಿಸ್ಟರ್ ಜೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನೇತ್ರ ಬ್ಲಾಗ್ಸ್ GNS ಗಿಫ್ಟ್ ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ. ರಾಘವೇಂದ್ರ ಅವರು ಹರೇ ರಾಮ್ ಅಂತಿದ್ದ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪಟ ಅವರು ಬಲಿಗಾಲಲ್ಲಿ ನನ್ನೆದೆಯೊಳಗೆ ಬಂದವಳು ತಂಗಾಲಿಯಲ್ಲಿ ಹೊರ ಹಾಕುವಾಗ ಎಡವಿ ಬಿಟ್ಟಲು. ಥ್ಯಾಂಕ್ ಯು ಸೋ ಮಚ್ ಅಪ್ಪಟ ಅವರೇ, ಒಂದು ಲೈಕ್ ಕೊಡಿ. ಲಕ್ಷ್ಮಿ ಅವರು ಅಪ್ಪಟ ಕನ್ನಡತಿ ಸಿಸ್ ಗಿಫ್ಟ್ ಮಾಡಿ ಅಂತಿದ್ದಾರೆ. ಬಿದ್ದವಳು ಹತ್ತು ಹೊರಗೂ ಹೋಗದೆ ಇತ್ತ ಒಳಗೂ ಬರದೆ ನನ್ನದೆಗೆ ಭಾರವಾಗಿಯೇ ಬಿಟ್ಟಲು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೇತ್ರ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೇತ್ರ ಅವರು ಸೂಪರ್ ಸಪೋರ್ಟ್ 35 ಲೈಕ್ ಡನ್ ಅಂತಿದ್ದಾರೆ. ಅಪ್ಪಟ ಕನ್ನಡತಿ ಅವರೇ, ನೀವು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಪ್ಲೀಸ್. ಶ್ರೀ ರಾಘವೇಂದ್ರ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಮ್ಯ ಅವರು ಶ್ರೀ ರಾಘವೇಂದ್ರ ಅವರೇ ಪ್ಲೀಸ್ ಗಿಫ್ಟ್ ಡನ್, ನಿಮಗೆ ಪ್ಲೀಸ್ ರಿಟರ್ನ್ ಮಾಡಿ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಜೆ ಅವರು 35 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಕೊಡ್ತೀನಿ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೀ ಸಿಗಲಿಲ್ಲವೆಂದು ಮಾತ್ರಕ್ಕೆ ನಾ ನಿನ್ನ ಹೇಗೆ ದ್ವೇಷಿಸಲಿ, ಪ್ರೀತಿಸದೇ ಇರಲಿ, ದೂರವಾಗಿದ್ದು ನೀನೇ, ಆದರೂ ನಿನ್ನ ಹಚ್ಚಿಕೊಂಡು ಪ್ರೇಮಿಸಿದ್ದು ನಾನಲ್ಲವೇ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪಟ ಕನ್ನಡತಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೇತ್ರ ಅವರು ನವೀನ್ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಜಿ ಅವರೇ. ಪ್ಲೀಸ್ ಅಪ್ಪಟ ಒಂದು ಲೈಕ್. ಮಿಸ್ಟರ್ ಜೆ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ನಾನು ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ನಮ್ಮ ಮಿಸ್ಟರ್ ಜೆ ಅವರು. ಮಿಸ್ಟರ್ ಜೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. GNS ಅವರು ಶಾಂತಾ ಬ್ಲಾಗ್ಸ್ ಕ್ರಿಯೇಷನ್ಸ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಶಾಂತ ಅವರೇ ಇದ್ದೀರಾ? ಕೆಲವರು ಬಂದು ಏನು ಮಾಡ್ತಾರೆ ಗೊತ್ತುಂಟಾ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತಾರೆ, ಸೀದಾ ಹೋಗ್ತಾರೆ. ಇಲ್ಲಿ 1 ನಿಮಿಷದಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲಾಂದರೆ ಸೀದಾ ಹೋಗ್ತಾರೆ. ಹೋದ್ಮೇಲೆ ಇಲ್ಲಿ ಪಾಪ ಸಪೋರ್ಟ್ ಮಾಡಿದವ್ರಿಗೆ ಗಿಫ್ಟ್ ಎಲ್ಲ ಏನೂ ಇಲ್ಲ, ಅವರು ಕೊಟ್ಟು ಸುಮ್ಮನೆ ಕೂತ್ಕೋಬೇಕು. ಈಗ ನೋಡಿ ಶಾಂತ ಅವರಿಗೂ ಸಪೋರ್ಟ್ ಮಾಡಿ ಅಂದಿರುವಾಗ ಈಗ ಎಲ್ಲಿದ್ದಾರೆ ಶಾಂತ ಅವರು ನೋಡಿ, ಸೂಪರ್ ಸಪೋರ್ಟ್ ಅಲ್ಲ. ನೇತ್ರ ಸಪೋರ್ಟ್ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. GNS ಅವರು ಥ್ಯಾಂಕ್ ಯು ಸೋ ಮಚ್. GNS ಅವರೇ ಥ್ಯಾಂಕ್ ಯು ಸೋ ಮಚ್. ನೇತ್ರ ಅವರು ಸೂಪರ್ ಸಪೋರ್ಟ್. ರಮ್ಯ ಅವರು ಸೂಪರ್ ಸಪೋರ್ಟ್. ರಮ್ಯ ಅವರು ಸೂಪರ್ ಸಪೋರ್ಟ್. ನೇತ್ರ ಸೂಪರ್ ಸಪೋರ್ಟ್. GNS ಸೂಪರ್ ಸಪೋರ್ಟ್. ನೇತ್ರ ಸೂಪರ್ ಸಪೋರ್ಟ್. ನೇತ್ರ ಸೂಪರ್ ಸಪೋರ್ಟು. GNS ಅಮೃತ ಅವರು ಸೂಪರ್ ಸಪೋರ್ಟ್. ಹಾಂ ನೇತ್ರ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಜೆ. ಲಕ್ಷ್ಮೀ ದೇಸಾಯಿ ಗಿಫ್ಟ್ ಡನ್ ಅಂತಿದ್ದಾರೆ. ಲಕ್ಷ್ಮಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ. ಮಿಸ್ಟರ್ ಜೆ ಅವರಿಗೆ ರಿಟರ್ನ್ ಮಾಡಿ ಲಕ್ಷ್ಮಿ ಅವರೇ. ವೈಶು ಸೂಪರ್ ಸಪೋರ್ಟ್. ನೇತ್ರ ಸೂಪರ್ ಸಪೋರ್ಟ್. ನೇತ್ರ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಲಕ್ಷ್ಮೀ ದೇಸಾಯಿ ಮಿಸ್ಟರ್ ಜೆ ಗಿಫ್ಟ್ ಡನ್ ರಿಟರ್ನ್ ಗಿಫ್ಟ್ ಮಾಡಿ ನೋಡಿ. ಲಕ್ಷ್ಮೀ ದೇಸಾಯಿ ಅವರೇ, ನಿಮಗೆ ಮಿಸ್ಟರ್ ಜೆ ಕೂಡ ರಿಟರ್ನ್ ಮಾಡಿದ್ದಾರೆ ನೋಡಿ, ಅವರಿಗೆ ಚೆಕ್ ಮಾಡಿ ನೀವು. ವೈಶು ಸೂಪರ್ ಸಪೋರ್ಟ್. ರಮ್ಯ ಸೂಪರ್ ಸಪೋರ್ಟ್. ನೇತ್ರ ಸೂಪರ್ ಸಪೋರ್ಟ್. ಅಪ್ಪಡೆ ಸೂಪರ್ ಸಪೋರ್ಟ್. ರಮ್ಯ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ರಮ್ಯ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಅಪ್ಪಟ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಲಕ್ಷ್ಮಿ ಮಿಸ್ಟರ್ ಜೆ ಗಿಫ್ಟ್ ರಿಟರ್ನ್ ಮಾಡಿ ನೋಡಿ. ಜೆ ಅವರು ಕೊಟ್ಟಿದ್ದಾರೆ ನೋಡಿ. ಲಕ್ಷ್ಮಿ ಅವರೇ ಚೆಕ್ ಮಾಡಿ. ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಅಪ್ಪಟ ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ಲಕ್ಷ್ಮಿ ಗಿಫ್ಟ್ ಡನ್ ಮಾಡಿದ್ದೀನಿ ನಾನು. ವಿಡಿಯೋ ನೋಡಿ ಕಮೆಂಟ್ ಬಂದಿಲ್ಲ ಲಕ್ಷ್ಮೀ ದೇಸಾಯಿ. ಲಕ್ಷ್ಮಿ ಅವರೇ, ಅವರಿಗೆ ನಿಮ್ಮ ಕಮೆಂಟ್ ಬಂದಿಲ್ಲಂತೆ, ಆದರೂ ಕೂಡ ಅವರು ಡನ್ ಮಾಡಿದ್ದಾರೆ ನೋಡಿ, ಅವರಿಗೆ ಕಮೆಂಟ್ ಹಾಕಿ. ಶಾಂತಾ ಬ್ಲಾಗ್ಸ್ ಇದ್ದೀರಾ? ಓ ದೇವ, ಎಷ್ಟು ನಿಮಗೆ ಕರೆದೆ ನಾವು. ಶಾಂತಾ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಕೊಡಿ ಅವರಿಗೆಲ್ಲ. ಗಿಫ್ಟ್ ತಗೊಂಡು ಹೋಗ್ತಾರೆ ಅಕ್ಕ. ಪ್ಲೀಸ್ ಯಾರೆಲ್ಲ ಗಿಫ್ಟ್ ಹೋಗಬೇಡಿ, ಅವರಿಗೆ ರಿಟರ್ನ್ ಕೊಟ್ಟು ಹೋಗಿ. ಮಿಸ್ಟರ್ ಜೆ ಗಿಫ್ಟ್ ರಿಟರ್ನ್ ಮಾಡಿ. ಶಾಂತಾ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಶಾಂತಾ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ GNS ಅವರಿಗೆ. ಮಿಸ್ಟರ್ ಜೆ ಅವರು ಕೊಟ್ಟಿದ್ದಾರಂತೆ. ಲಕ್ಷ್ಮಿ ಅವರೇ ನಿಮ್ಮ ಗಿಫ್ಟ್ ಅವರಿಗೆ ಬಂದಿಲ್ಲಂತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಟ ಕನ್ನಡತಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ದೇಸಾಯಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪಟ ಕನ್ನಡತಿ ಅವರೇ. GNS ವೆಲ್ಕಮ್ ಅಂತಿದ್ದಾರೆ ನೋಡಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. GNS ಸಪೋರ್ಟ್. ರಮ್ಯ ಅವರು ಸಪೋರ್ಟ್. ಶಾಂತಾ ಬ್ಲಾಗ್ಸ್ ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್ ಮಿಸ್ಟರ್ ಜೆ. ಪ್ಲೀಸ್ ಮೆಸೇಜ್ ಹಾಕಿ. ಒಂದು ಹೋಗಿಲ್ಲ ಅಂದರೆ 2 ಹಾಕಿ ಮೆಸೇಜ್. ಏನಾಯಿತು, 1-2 ಮೆಸೇಜ್ ಹಾಕಿದ್ದಲ್ಲಿ ಏನಾಗಲ್ಲ. ನೇತ್ರ ಸಪೋರ್ಟ್ ಅಂತಿದ್ದಾರೆ.
ये क्या हो गया? ಶಾಂತಸಿಸ್, ನೀವು ಗಿಫ್ಟ್ ಕೊಟ್ಟಾಗ ರಿಟರ್ನ್ ಕೊಟ್ಟೆ ಅಂತ ಹೇಳ್ಬೇಡಿ. ಇಲ್ಲ ಅಂದರೆ ಗೊತ್ತಾಗಲ್ಲ. ನೀವು ಲೈವ್ ಸಪೋರ್ಟಲ್ಲಿ ಇರ್ತೀವಿ ಅಲ್ವಾ, ಅದಕ್ಕೆ. ನೋಡಿ ಶಾಂತ ಅವರೇ, ಪ್ಲೀಸ್ ರಿಟರ್ನ್ ಕೊಡಿ ಎಲ್ರಿಗೂ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ GNS ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಂತದ ಒಂದು 10 ನಿಮಿಷ ಕಮೆಂಟ್ ಓದಲ್ಲ ಪ್ಲೀಸ್? 10 ನಿಮಿಷದಲ್ಲಿ ಕಮೆಂಟ್ ಓದಲ್ಲ ಪ್ಲೀಸ್? ಬರ್ತೀನಿ ಈಗ. ಪ್ಲೀಸ್ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಊಟ ಹಾಕಿ ಕೊಡ್ತೀನಿ. ಬಂದೆ, ಊಟ ಹಾಕಿ ಕೊಡ್ತೀನಿ. BR ಈಸಿ ಡ್ರಾಯಿಂಗ್ ಬಿ ಕಮೆಂಟ್ ಮಾಡಿದ್ದೀನಿ ನೋಡಿ ಮಿಸ್ಟರ್ ಜೆ ಅವರೇ, ನಿಮಗೆ ನೋಡಿ ಈ ಡ್ರಾಯಿಂಗ್ಗೆ ಕಮೆಂಟ್ ಹಾಕಿದಾರಂತೆ. ಪ್ಲೀಸ್ ಅವರಿಗೆ ಬೀರ್ ಈಸಿ ಡ್ರಾಯಿಂಗ್ಗೆ ಕಮೆಂಟ್ ಹಾಕಿದ್ದಾರಂತೆ, ನೋಡಿ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಕೊಟ್ಟಿದ್ದಾರಂತೆ, ಅವರು ರಿಟರ್ನ್ ಕೊಟ್ಟಿದ್ದಾರೆ. ಓಕೆ ಸಿಸ್ ಅಂತಿದ್ದಾರೆ. ಓಕೆ, ಈಗ ಒಂದು ಮಕ್ಕಳಿಗೆ ಊಟ ಹಾಕಿ ಕೊಟ್ಟು ಬರ್ತೀನಿ, ಪ್ಲೀಸ್ ಇರಿ. ಮಿಸ್ಟರ್ ಜೆ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಬಂದೆ ರಮ್ಯಾ ಅವರೇ, ಇದ್ದೀನಿ, ಬಂದೆ. ಶ್ರೀಲೀಲಾ ಕುಟುಂಬ ಬಂದರು. ಹಾಯ್ ಅಮ್ಮ, ಹಾಯ್, ಹೇಗಿದ್ದೀರಾ? ನಿಮ್ಮನ್ನು ನೋಡಿದೆ ನಿನ್ನೆ, ನಿಮ್ಮ ಲೈವ್ಗೆ ಬಂದಿದ್ದೆ ನಾನು. ರಮೇಶ್ ಗುಜರಣ್ಣ ಅವರು ಬಂದರು ನೋಡಿ. ಹಾಯ್, ವೆಲ್ಕಮ್ ರಮೇಶ್ ಅವರೇ. ಪಡುಬಿದ್ರಿ ಓಕೆ ಅಂತಿದ್ದಾರೆ. ಓಕೆ, ಒಂದು ಲೈಕ್ ಕೊಡಿ ಪಡುಬಿದ್ರಿ ಅವರೇ. ಶ್ರೀಲೀಲಾ ಕುಟುಂಬ ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ. ಹಾಗೆ ರಮೇಶ್ ಗುಜರಣ್ಣ ಅವರೇ, ಪಡುಬಿದ್ರಿ ಅವರೇ, ನನಗೊಂದು ಲೈಕ್ ಕೊಡಿ. ಪಡುಬಿದ್ರಿ ಓಕೆ, ಗುಡ್ ಲಕ್ ಅಂತಿದ್ದಾರೆ. ಒಂದು ಲೈಕ್ ಕೊಡಿ ಪಡುಬಿದ್ರಿ ಅವರೇ. ನೋಡಿ ಲೀಲಾ ಕುಟುಂಬ ಅವರೇ, ಒಂದು ಲೈಕನ್ನು ಕೊಡಿ. ಸಿಸ್ ಕೆಲವರು ಬರೀ ಕಮೆಂಟ್ ಮಾಡ್ತಾರೆ, ಗಿಫ್ಟ್ ಕೊಡಲ್ಲ. ನೋಡಿ ಕಮೆಂಟ್ ಮಾತ್ರ ಮಾಡಬೇಡಿ ಪ್ಲೀಸ್. ಎಷ್ಟು ನಾನು ಕೂಗಿ ಹೇಳೋದು ನಿಮಗೆ? ಓ ದೇವಾ, ಕೊಡಿ ಗಿಫ್ಟು ಕೂಡ. ಕಮೆಂಟ್ ಬಂದಿದೆ, ಲಕ್ಷ್ಮಿ ರಿಟರ್ನ್ ಮಾಡ್ತಾರಂತೆ ನೋಡಿ ಮಿಸ್ಟರ್ ಜೆ ಅವರು. ಲಕ್ಷ್ಮಿ ಓಕೆ ಅಂತಿದ್ದಾರೆ. ರಾಘವೇಂದ್ರ ಅವರು, ಶ್ರೀ ರಾಘವೇಂದ್ರ ರಿಟರ್ನ್ ಮಾಡಿ ನೋಡಿ. ರಮ್ಯಾ ಅವರಿಗೆ, ರಾಘವೇಂದ್ರ ಅವರೇ, ರಮ್ಯಾ ಅವರಿಗೆ ರಿಟರ್ನ್ ಕೊಡಿ ಪ್ಲೀಸ್. ಶ್ರೀ ರಾಘವೇಂದ್ರ ಅವರಿಗೆ ಹೇಗಿದ್ದೀರಾ? ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿ ಅವರಿಗೆ. ರಾಘವೇಂದ್ರ ಎಲ್ಲಿಗೆ ಹೋಗಿದ್ದೀರಾ? ನೋಡಿ ರಾಘವೇಂದ್ರ ಅವರೇ, GNS ಮತ್ತು ರಮ್ಯಾ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ, ಪ್ಲೀಸ್ ಅವರಿಗೆ ರಿಟರ್ನ್ ಮಾಡಿ ಪ್ಲೀಸ್. ವಯಸ್ಸು ಸೂಪರ್ ಅಂತಿದ್ದಾರೆ. ಹಾಯ್ ಸಿಸ್ಟರ್, ನಾಷ್ಟ ಆಯ್ತಾ? ಮುದ್ದು ಬಂದರು. ಹಾಯ್ ಮುದ್ದು, ನಾಷ್ಟ ಆಯಿತು, ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲೈಕ್ ಎಷ್ಟು ಬೊಬ್ಬೆ ಹಾಕಿದ್ರು ನನಗೆ ಲೈಕ್ ಬರೋಲ್ಲ ಅಂತ ನನಗೆ 100% ಗೊತ್ತುಂಟು. ನೋಡಿ ಈಗ ನಾನು ಶ್ರೀಲೀಲಾ ಕುಟುಂಬ ಅವರಿಗೆ ಅಂದೆ, ಕೊಟ್ಟಿಲ್ಲ. ಮತ್ತೊಬ್ರು ಯಾರು ಬಂದರು? ಮತ್ತೊಬ್ರು ಬಂದರು ನೋಡಿ, ಅವರಿಗೆ ಅಂದೆ, ರಮೇಶ್ ಅವರಿಗೆ, ಅವರಿಗೂ ಲೈಕ್ ಕೊಡಿ ಅಂದೆ, ಕೊಟ್ಟಿಲ್ಲ ಅವರು ಕೂಡ. ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ. ನನಗೂ ಕೂಡ ಒಂದು ಸ್ವಲ್ಪ ಖುಷಿ ಆಗಬೇಕಲ್ವ, ಲೈಕ್ ಕೊಟ್ಟರೆ ಖುಷಿ ಆಗುತ್ತೆ. ಇದು ಲೈಕ್ ಕೊಡಿಲ್ಲ. ಮುದ್ದು ಲೈಕ್ ಕೊಡು ಆಯಿತಾ, ಕೊಡಿ ಆಯಿತಾ. ಕನೆಕ್ಟ್ ಆಗಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಕನೆಕ್ಟ್ ಆಗಿ. ಮುದ್ದು ತೊಂಡೆಕಾಯಿ ಪಲ್ಯ ಮಾಡಿದ್ರಲ್ಲ ಸಿಸ್ಟರ್, ಅದು ನೋಡೋಕ್ಕೆ ಬಂದೆ, ವಿಡಿಯೋ ನೋಡ್ಕೊಂಡು ಬಂದೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಮುದ್ದು, ಥ್ಯಾಂಕ್ ಯು. ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ. ನನ್ನ ವಿಡಿಯೋ ನೀವು ನೋಡಿದರೆ ನಿಮಗೂ ಖಂಡಿತವಾಗಿಯೂ ನಾನು ಸಪೋರ್ಟ್ ಮಾಡ್ತೀನಿ. ವಿಡಿಯೋ ನೋಡಿ ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತೀನಿ. ಓಕೆ ಶಾಂತಸಿಸ್ ಅಂತಿದ್ದಾರೆ. ಶಾಂತಸಿಸ್ ಗಿಫ್ಟ್ ಬಂದಿಲ್ಲ ಸಿಸ್ ನೋಡಿ ಅಂತಿದ್ದಾರೆ. ಕಮೆಂಟ್ ಮಾಡಿ, ರಿಟರ್ನ್ ಮಾಡ್ತೀನಿ. ನನ್ನ ವಿಡಿಯೋಗೂ ಕಮೆಂಟ್ ಮಾಡಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ನೋಡಿ DD ಕಿಚನ್ ಲೈಕ್ ಡನ್ ಅಂತಿದ್ದಾರೆ. ನೋಡಿ ಲೈಕ್ ಕೊಡೋದಿದ್ದ ಅವರು ಲೈಕ್ ಕೊಡಿ ಪ್ಲೀಸ್ ರಿಕ್ವೆಸ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್ ಲೈಕ್ ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ DD ಕಿಚನ್ ಅವರೇ, ಥ್ಯಾಂಕ್ ಯು. ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ ಶಾಂತ ಅವರು. ಥ್ಯಾಂಕ್ ಯು ಸೋ ಮಚ್. ಶ್ರೀಲೀಲಾ ಅವರೇ ಪ್ಲೀಸ್ ಲೈಕನ್ನು ಕೊಡಿ. ರಮ್ಯಾ ಅವರು ಸೂಪರ್ ಸಪೋರ್ಟ್. DD ಕಿಚನ್ ನೈಸ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ನೋಡಿ ಸ್ವಲ್ಪ ನಾನು ಮಕ್ಕಳಿಗೆ ಊಟ ಕೊಟ್ಟು ಬರ್ತೀನಿ ಆಯಿತಾ. ಊಟ ಒಂದು ಹಾಕಿ ಕೊಟ್ಟು ಬರ್ತೀನಿ. ಈಗ ಬಂದೆ, ಮಕ್ಕಳಿಗೆ ಊಟ ಹಾಕಿ ಕೊಟ್ಟು ಬರ್ತೀನಿ. ಮಕ್ಕಳಿಗೆ ಹಸಿವು ಆಗ್ತಾ ಉಂಟಂತೆ, ಬಂದೆ.
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅವರಿಗೆ ಆಮ್ಲೆಟ್ ಬೇಕಂತೆ, ಕೊಡಬೇಕಂತೆ, ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ಅವರಿಗೆ. ಮುದ್ದು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೋಡು ಮುದ್ದು ಅವರಿಗೆ ಡಿ ಕಿಚನ್ ಅವರು ಕೊಟ್ಟಿದ್ದಾರೆ. ಮುದ್ದು ಶ್ರೀನಿವಾಸ್ ಗಿಫ್ಟ್ ಡನ್. ಮುದ್ದು ಅವರಿಗೆ ನಿಮಗೆ ರಮ್ಯಾ ಅವರು ಕೊಟ್ಟಿದ್ದಾರೆ. ಡಿ ಕಿಚನ್ ಅವರು ಕೊಟ್ಟಿದ್ದಾರೆ. ಹಾ ಬಂದೆ ಕೊಡ್ತೀನಿ ಆಯ್ತಾ. ಡಿ ಕಿಚನ್ 66 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಕಾಪುರಿಯಾ ರೆಸಿಪಿ ಗುಜರಾತಿ ರೆಸಿಪಿಯಾಗಿ ಹಾಕಿದ್ದಾರಂತೆ ನೋಡಿ. ಡಿ ಕಿಚನ್ ಡನ್. GNS ರಮ್ಯಾ ಮುದ್ದು ಡನ್. ರಮ್ಯಾ ಪ್ಲೀಸ್ ರಿಟರ್ನ್. ಮುದ್ದು MR ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ರಮ್ಯಾ ಅವರು. ಮುದ್ದು ಪ್ಲೀಸ್ ರಿಟರ್ನ್ ಮಾಡಿ. ಗಿಫ್ಟ್ ಡನ್ DDK ಅಂತಿದ್ದಾರೆ. ಡಿ ಕಿಚನ್ ಅವರೇ ಗಿಫ್ಟ್ ಡನ್. ಡಿ ಕಿಚನ್ ಗಿಫ್ಟ್ ಡನ್. ಶಾಂತಾ ಬ್ಲಾಗ್ಸ್ MRJ ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ನೇತ್ರ ಅವರು ಡಿ ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ. ಡಿ ಕಿಚನ್ ನಿಮಗೆ ತುಂಬಾ ಗಿಫ್ಟ್ ಬಂದಿದೆ, ರಿಟರ್ನ್ ಮಾಡಿ. ನಮ್ಯಾ ಕುಕಿಂಗ್ ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ನಮ್ಯಾ ಅವರೇ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ಡಿ ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ. ರಮ್ಯಾ ಅವರು ಸೂಪರ್ ಸಪೋರ್ಟ್. ನವ್ಯಾ ಅವರು ನೇತ್ರಸಿಸ್ ರಿಟರ್ನ್ ಗಿಫ್ಟ್. ನೇತ್ರಸಿಸ್ ನವ್ಯಾ ಕುಕಿಂಗ್ ಚಾನಲ್ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ ನೋಡಿ, ಕೊಡಿ. GNS ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. MRJ ಅವರು ಇದ್ದಾರೆ, ಅವರಿಗೂ ಕೂಡ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತಾರಂತೆ ನೋಡಿ. MRJ ಅವರು ಇದ್ದಾರೆ, ಮಾಡಿ. ಯಾರ್ದಾದ್ರೂ ಪಿನ್ ಮಾಡ್ಬೇಕಂದ್ರೆ ಹೇಳಿ, ನಾ ಪಿನ್ ಮಾಡ್ತೀನಿ. ಯಾರಿಗಾದ್ರೂ ಪಿನ್ ಬೇಕಂದ್ರೆ ಮಾತ್ರ ಮಾಡುದು ನಾನು. ಪಿನ್ ಬೇಕಾದವರು ಮೆಸೇಜ್ ಮಾಡಿ, ಪಿನ್ ಮಾಡ್ತೀನಿ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿ. ಮುದ್ದು ಎಲ್ಲಿ ಹೋದ್ರಿ? ಮುದ್ದು ಇದ್ದೀರಾ? ನಮ್ಯಾ ಸಿಸ್ಟರ್ ಗಿಫ್ಟ್ ಮಾಡಿದೆ ಪಿನ್ಮಿ. ಓಕೆ ಮಾಡ್ತೀನಿ ಮಿಸ್ಟರ್ ಜೆ ಅವರೇ, ಖಂಡಿತವಾಗಿಯೂ ಮಾಡ್ತೀನಿ. ಮಾಡ್ದೆ. ಡಿ ಕಿಚನ್ ಥ್ಯಾಂಕ್ ಯು. ಡಿ ಕಿಚನ್ ನೇತ್ರ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಹೀಗೆ ಕೊಡ್ಬೇಕು ಬೇಗ. ಡಿ ಕಿಚನ್ ಅವ್ರು ಬೇಗ ಕೊಟ್ರು ನೋಡಿ. ಡಿ ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೇತ್ರ ಅವರು. ಮುದ್ದು ಶ್ರೀನಿವಾಸ್ ರಿಟರ್ನ್ ಗಿಫ್ಟ್. ಮುದ್ದು ಇದ್ದೀರಾ? ಹೆಸರು ಮುದ್ದು ಅಂತ ಉಂಟು, ನೀವು ಮುದ್ದಾಗಿ ಕೊಡ್ಬೇಕಲ್ವಾ ಗಿಫ್ಟ್ ಕೂಡ. ಯಾರದು? ಏನ್ ಮಾಡ್ದ? ಹಾ ಬೊಬ್ಬೆ. ಥ್ಯಾಂಕ್ ಯು ರಮ್ಯಾ ಅವರು, ಥ್ಯಾಂಕ್ ಯು. ಕನೆಕ್ಟ್ ಆಗಿ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಮುದ್ದು ಅವರೇ ಇದ್ದೀರಾ? ಎಲ್ರಿಗೂ ರಿಟರ್ನ್ ಕೊಡಿ. ಮುದ್ದು ಹಾಯ್ ಅಂದು ಸೀದಾ ಹೋದ್ರೆ ಲೇನ.
ಥ್ಯಾಂಕ್ ಯು ಸೋ ಮಚ್. ನೋಡಿ ಪಿನ್ನೈಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಯ್ ಆವಾಜ್ ಮತ್ ಕರೋ ಯಶೋ. ಸನ್ವಿತಾ 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 ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದಾರೆ ರಮ್ಯಾ ಅವರೇ? ತಂಗಿ ಮಕ್ಕಳು ಎಲ್ಲ ಹೇಗಿದ್ದಾರೆ? ಡಿ ಕಿಚನ್ ಪಿನ್ ಐ ಡಿ ರಿಟರ್ನ್ ಪ್ಲೀಸ್. ಪಿನ್ ಐ ಡಿ ಡಿ ಕಿಚನ್ ಅವರಿಗೆ ಪ್ಲೀಸ್ ರಿಟರ್ನ್ ಮಾಡಿ. ಒಬ್ಬ ಯಾರೋಡ್ಚಿ ಸೂಪರ್ ಸಪೋರ್ಟ್ ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೋಡಿ ಪಿನ್ ಐಡಿಗೆ ನೋಡಿ ಪಿನ್ ಐ ಡಿ ನಿಮಗೆ ಕೊಟ್ಟಿದ್ದಾರೆ. ಡಿ ಕಿಚನ್ ಅವರಿಗೆ ರಿಟರ್ನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ. ರಮ್ಯಾ ಅವರು ಸರ್ ಥ್ಯಾಂಕ್ ಯು ಸೋ ಮಚ್. ನೋಡಿ ಸುಮ್ಮನೆ ಇರಬೇಕು, ಇಲ್ಲಾಂದ್ರೆ ಏನು ಮಾಡಿ ಕೊಡೋದಿಲ್ಲ ನಾನು. ಒಬ್ಬೆ ಎಲ್ಲ ಹಾಕಬಾರ್ದು. थैंक यू डी किचन. पिन आईडी कमेंट को और करके ज्वाइन कर दिया. पिन आईडी रिटर्न प्लीज. पिन आईडी प्लीज रिटर्न. दीपराज ಅವರು ಬಂದರು. ಐ ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಪರಾಜ್ ಅವರೇ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶ್ರೀಧರ್ ಪ್ಲೀಸ್ ಸಿಸ್ ಪಿನ್ ಮಾಡಿ. ಸಿಸ್ ಮಾಡ್ತೀನಿ ಒಂದು 5 ನಿಮಿಷದಲ್ಲಿ ನಿಮ್ಮದು ಮಾಡ್ತೀನಿ. ಅವ್ರದ್ದು ಈಗ ಮಾಡಿದ ಅಷ್ಟೇ. ನೋಡಿ ಈಗ ಒಂದು 5 ನಿಮಿಷದಲ್ಲಿ ಮಾಡಿದೆ. ಅವರು ನೋಡಿ ಮಾತಾಡಬಾರ್ದು. 5 ನಿಮಿಷದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಮೆಸೇಜ್ ಹಾಕಿ. ಇವರು ಡಿ ಕಿಚನ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರಂತೆ. ಡಿ ಕಿಚನ್ ಪ್ಲೀಸ್ ಕಮೆಂಟ್ ಸೆಂಡ್ ಕೀಜಿಯೇ. ಕಮೆಂಟ್ ಹಾಕಿದಾರಂತೆ ನೋಡಿ. ಸೂಪರ್ ಸಪೋರ್ಟ್ ಇದ್ದಾರೆ. ರಮ್ಯಾ ಅವರು ಸಿಸ್ ರಿಟರ್ನ್ ಕೊಡ್ಲಿಕ್ಕೆ ಅವರಿಗೆ ಕೊಡ್ಲಿಕ್ಕೆ ಹೇಳಿ. ಯಾರಿಗೆ ರಮ್ಯಾ ಅವರೇ? ಯಾರು ಕೊಟ್ಟಿಲ್ಲ? ಶ್ರೀಲೀಲಾ ಅವರು ಕನೆಕ್ಟ್ ಆಗಿ ಕಮೆಂಟ್ ಹಾಕಿ. ಶ್ರೀಲೀಲಾ ಅವರೇ ಒಂದು ಲೈಕನ್ ಕೊಡಿ. ನೇತ್ರ ಅವರು ಶ್ರೀ ಆಲ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಶ್ರೀಲೀಲಾ ಅವರೇ ನೇತ್ರ ಅವರಿಗೆ ರಿಟರ್ನ್ ಕೊಡಿ. ನವೀನ್ ಜಿ ಡೈಲಿ ಆಮ್ಲೆಟ್ ನೈಸ್ ಸಿಸ್. ಮಕ್ಕಳಿಗೆ ಡೈಲಿ ಅವರು ಚಿಕನ್ ಎಲ್ಲ ತಿನ್ನುವುದಿಲ್ಲ, ಬಾಕಿ ನಾನ್ ವೆಜ್ ಏನು ತಿನ್ನುವುದಿಲ್ಲ. ಅವರಿಗೆ ಒಂದು ಮೊಟ್ಟೆ ಡೈಲಿ ಕೊಡ್ತೀನಿ ನಾನು. ಒಂದು ಮೊಟ್ಟೆ ಡೈಲಿ ಇದೆ ಅವರಿಗೆ ಮಕ್ಕಳಿಗಂತ. ಇಬ್ಬರಿಗೂ ಕೂಡ ಡೈಲಿ ಇಬ್ಬರಿಗೆ ಒಂದೊಂದು ಮೊಟ್ಟೆ. ಅವ್ರು ನಾನ್ ವೆಜ್ ಅಲ್ಲಿ ತುಂಬಾ ಕಡಿಮೆ ತಿನ್ನೋದು, ಮೀನು ತಿಂತಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೇವ ಪರಮಾತ್ಮ. ಯಾರೆಲ್ಲ ಐಡಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ನನ್ನ ಮಕ್ಕಳು ಸ್ವಲ್ಪ ಹಾಗೆ ಡೈಲಿ ಆಮ್ಲೆಟ್ ಸಿಸ್ ಅಂತಿದ್ದಾರೆ. ಕೊರ್ಪೆ ಉಂಟು, ಕೊರ್ಪೆ ಬಾಯಿ ಮುಚ್ಚಿ ದಿಪ್ಪೋಡು ಗೊತ್ತಂಡತ. ಐದು ನಿಮಿಷದಲ್ಲಿ ಬಂದೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಮಕ್ಕಳಿಗೆ ಸ್ವಲ್ಪ ಊಟ ಹಾಕಿ ಕೊಡ್ತೀನಿ, ಅವರಿಗೆ ಆಮ್ಲೆಟ್ ಬೇಕಂತೆ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಿ ಕಿಚನ್. ನೈಸ್ ನೈಸ್. ರಮ್ಯಾ ಅವರೇ ನಿಮ್ಗೆ ಯಾರು ಕೊಟ್ಟಿಲ್ಲ ಗಿಫ್ಟ್? ಮುದ್ದು ಅವರ? ಮುದ್ದು ಪ್ಲೀಸ್ ಎಲ್ಲಿದ್ದೀರಾ? ಮುದ್ದು ಅವ್ರು ಬಂದು ಹೋಗಿದ್ರನ್ನ ಏನ? ಅವ್ರು ಕೆಲವರು ಹಾಗೆ ಗಿಫ್ಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಬಂದು ಸಪೋರ್ಟ್ ಮಾಡಿ ಅನ್ನೋದು ಸೀದಾ ಹೋಗುದು. ಮತ್ತೆ ಗಿಫ್ಟ್ ಕೊಟ್ರೆ ನಾನು ಕೊಡುದೆ ಇಲ್ಲಿ, ಇಲ್ಲಾಂದ್ರೆ ಆಯ್ ಅಂತ ಮೆಸೇಜ್ ಹಾಕಿ ಹೋಗ್ತಾರೆ. ಕೂರ್ಗ ಅವ್ರು ಬಂದರು. ನವೀನ್ ಜಿ GNS ಸಪೋರ್ಟ್ ಪ್ಲೀಸ್ ಅಂತಿದ್ದಾರೆ.
ಡಿ ಡಿ ಕಿಚನ್ ಪ್ಲೀಸ್ ಕೂರ್ಗ ಅವರು ಒನ್ ರಿಕ್ವೆಸ್ಟ್, ಎಸ್ಟರ್ಡೇ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ. ನೀವು ಅನ್ಸಪೋರ್ಟ್ ಮಾಡಿದ್ದೀರಾ, ನೀವು ವೈಟಿಯಲ್ಲಿ ಬೇಗ ಬೆಳಿತೀರಾ. ಯಾರದು? ಎಲ್ಲರೂ ಹಾಗೇನೆ ಮಾತಾಡ್ತಾರೆ, ಅನ್ಸಪೋರ್ಟ್ ಅಂತ. ಎಂತ ಅಂತ ಗೊತ್ತಿಲ್ಲ, ನನಗೆ ಹುಚ್ಚಿಡ್ದು ಹೋಗಿದೆ. ಎಲ್ಲರೂ ಲೈವಲ್ಲಿ ಆಗಿ ಮಾಡ್ತಾರಲ್ಲ, ನನ್ನ ಲೈವಲ್ಲಿ ಆಗಿ ಮಾಡ್ಬೇಕಂತ ಆಗಿ ಮಾಡ್ತಾರಂತ ಗೊತ್ತಿಲ್ಲ, ಯಾಕೆ ಮಾಡ್ತಾರಂತ ಗೊತ್ತಿಲ್ಲ. ಅವ್ರದ್ದು ಇನ್ನೂ ಒಂದು ಕಡೆ ಆಗುತ್ತೆ ಅನ್ಸಬ್ಬು, ಅದು ಮಾತ್ರ ಗ್ಯಾರಂಟಿ. ಇನ್ನೊಬ್ಬರಿಗೆ ಕಷ್ಟ ಕೊಡಬಾರ್ದು ಯಾರು. ಯಾರಿಗೆ ಗೊತ್ತು. आवाज कम मलपला संगीत टीवी आवाज कम करने का, मैं आने का टाइम म्यूट करने का, म्यूट. ಯಾರಂತ ಗೊತ್ತಿಲ್ಲಪ್ಪ, ಯಾರು ಕಟ್ ಮಾಡಿದಾರ ನನಗೆ ಗೊತ್ತಿಲ್ಲ. ಮಹಾ ಕ್ರಿಯೇಟಿವ್ ಅವ್ರು ಬಂದರು. ಹಾಯ್ ಸಿಸ್, ಹಾಯ್, ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬಂದೆ ಈಗ. ನಾನು ಕೂಡ ಇಷ್ಟು ಕಷ್ಟಪಟ್ಟು ಲೈವ್ ಮಾಡ್ತೀನಿ, ಹಾಗೆಲ್ಲ ಕೊಡದೆ ಇರಬೇಡಿ ಪ್ಲೀಸ್. ನಿಮ್ಮ ಹತ್ರ ರಿಕ್ವೆಸ್ಟ್, ನಾನು ಪ್ಲೀಸ್ ಅವರವರ ಗಿಫ್ಟ್ ಅವರವರಿಗೆ ಕೊಡಿ. ನೋಡು, ಆವಾಜ್ ಬರ್ಲಿಕ್ಕೆ ಇಲ್ಲ ನನಗೆ. ಸನು ಮ್ಯೂಟ್ ಮಾಡು, ಮ್ಯೂಟ್ ಮಲ್ಪು ಬಾಯ್ ಚೂನು. ಥ್ಯಾಂಕ್ ಯು. ಸಾರಿ, ನಾನು ಪಿ ಕೆ ಬ್ರೂ ಅಂತಿದ್ದಾರೆ ನೋಡಿ. ಡಿ ಡಿ ಕಿಚನ್ ನೈಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. GNS ಅವರು ಓಕೆ ಬ್ರೂ ಅಂತಿದ್ದಾರೆ. ನೇತ್ರ ಅವರು ಇಲ್ಲ ಕೂರ್ಗು ಸಿಸ್ಟರ್, ನಾನು ಆ ಥರ ಮಾಡಲ್ಲ, ನನಗೆ ಹಾಗೆ ಮಾಡ್ತಾರೆ ಎಲ್ಲ ಅಂತಿದ್ದಾರೆ. ನಂದು ಕೂಡ ನಿನ್ನೆ 1K ಎಷ್ಟು ಇತ್ತು. ಬಂದು ನನಗೂ ಕೂಡ ಹಾಗೆ ಆಯ್ತು, ನಂದು ಕೂಡ ಕಟ್ ಮಾಡಿದ್ದಾರೆ. ಯಾಕಂತ ಗೊತ್ತಿಲ್ಲ, ನಂದು ಕೂಡ ಕಟ್ ಆಗ್ತಾ ಉಂಟು. ರಾಘವೇಂದ್ರ ಅವರೇ ಇದ್ದೀರಾ? ನಿಮ್ದು ಪಿನ್ ಮಾಡ್ತೀನಿ, ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತಿದ್ದಾರೆ ನೋಡಿ. GNS ಅವರು ಡಿ ಡಿ ಕಿಚನ್ ಅವರು ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಡಿ ಡಿ ಕಿಚನ್ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ವನಿತಾ ಹಾಯ್ ಅಂತಿದ್ದಾರೆ. ಹಾಯ್ ಸಿಸ್ಟರ್. ವನಿತಾ ಅವರೇ, ನಿಮ್ಮನ್ನು ಪಿನ್ ಮಾಡ್ಬೇಕಂತ ಎಷ್ಟು ಸಲ ನಿಮ್ಗೆ ಇದು ಮಾಡಿ ನೀವು ಇರಲಿಲ್ಲ. ಪಿನ್ ಐಡಿಗೆ ಕನೆಕ್ಟ್ ಆಗಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನನಗೆ ನೇತ್ರ ಸಿಸ್ ನಿಮ್ಮ ಫುಲ್ ಸಪೋರ್ಟ್ ಮಾಡಿ ಲೈವ್ ಅಲ್ಲಿ ಇರುವವರೆಗೂ ಮತ್ತೆ ಎಲ್ಲ ಅನ್ಸಪೋರ್ಟ್ ಮಾಡಿದ್ದಾರೆ, ಬೇಜಾರಾಗುತ್ತೆ. ಯಾರದು ಅನ್ಸಪೋರ್ಟ್ ಮಾಡಿದ್ದು ದೇವರೇ? ಮಹಾ ಕ್ರಿಯೇಟಿವ್ GNS ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ರಾಘವೇಂದ್ರ ರೂಪಸ್ ಅವರು ಹಾಯ್ ಅಂತಿದ್ದಾರೆ. ವನಿತಾ ಅವರು ಓಕೆ ಅಂತಿದ್ದಾರೆ. ಸಾರಿ ಅಂತಿದ್ದಾರೆ. ತುಂಬ ಕರೆದೆ ನಿಮ್ಮನ್ನು. ಇನ್ನೊಬ್ರು ಯಾರೋ ಪಿನ್ ಮಾಡ್ಲಿಕ್ಕೆ ಅಂದಿದ್ದಾರೆ. ಈಗ ಅವ್ರು ಇಲ್ಲಿ ಇದ್ದಾರೆ ಏನೋ ಗೊತ್ತಿಲ್ಲ. ರಾಘವೇಂದ್ರ ಅವರೇ ಇದ್ರೆ ಒಂದು ಮೆಸೇಜ್ ಮಾಡಿ, ಪಿನ್ ಮಾಡ್ತೀನಿ. ನನ್ಗೆ ಎಲ್ಲದರಲ್ಲಿ ಒಂದು ಇದೆಯೇ, ಎಲ್ಲವರು ಮೆಸೇಜ್ ಗಿಫ್ಟ್ ಒಂದು ರಿಟರ್ನ್ ಮಾಡಿ ಅಲ್ವಾ ಎಲ್ರಿಗೂ.
ಯಾಕೆ ಸುಮ್ಮನೆ ನನಗೆ ನನ್ನ ಹೆಸರು ಇದು ಆಗ್ತದೆ ಇದೆ ಎಲ್ಲ ಲೈವಲ್ಲಿ ಹೋದರೆ ನಿಮ್ಮಲ್ಲಿ ಗಿಫ್ಟ್ ಕೊಡೋದಿಲ್ಲ, ಗಿಫ್ಟ್ ರಿಟರ್ನ್ ಮಾಡ್ತಾರೆ ಅಂತಾರೆ. ಡಿ ಕಿಚನ್ ಲಕ್ಷ್ಮಿ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ನೇತ್ರಾ ಅವರು ಹೌದು ಸಿಸ್ಟರ್ ಅಂತಿದ್ದಾರೆ, ಹೌದು ಸಿಸ್ಟರ್ ಅಂತಿದ್ದಾರೆ. ಹಾಂ ಈ ದಿನ ಸಿಸ್ಟರು ಓಕೆ, ನಿಮ್ಮದು ಪಿನ್ ಮಾಡಿರ್ತೀನಿ. ಆವಾಗ ಅಂದ್ರಲ್ವಾ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಈವ್ನಿಂಗ್ ಅಂತಿದ್ದಾರೆ. ನಮ್ಮ ಸೀರಾ CG ಬ್ಲಾಗ್ಸ್ ಅವ್ರು ಬಂದರು. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಲೈಕಿನ ಬಗ್ಗೆ ಇನ್ನು ಮಾತಾಡೋದಿಲ್ಲ ನಾನು. ಲೈಕ್ ಕೊಡು ಅವ್ರು ಕೊಡಲಿ. ನಾನು ಕೂಡ ಸ್ವಲ್ಪ ವಾಚ್ ಅವರ್ ಆಗಲಿ, ಮತ್ತೆ ನಾನು ಲೈವ್ ಮಾಡಲ್ಲ. ನನಗೆ ಸಾಕಾಗಿ ಹೋಗಿದೆ. ಯಾಕಂದರೆ ಎಲ್ಲರೂ ಇದೆ ಗಿಫ್ಟ್ ಅನ್ಲೆಸ್ ಆಗಿದೆ. ನೀವು ಆದರೂ ಯಾರಾದರೂ ಹೇಳೋದಿಲ್ಲ ಹಾಗೆ ಆಯ್ತಂತ. ಕೆಲವರು ಡೈರೆಕ್ಟಾಗಿ ಇನ್ನೊಬ್ಬರ ಲೈವ್ಗೆ ಹೋಗ್ಲಿಕ್ಕಿಲ್ಲ. ಅಲ್ಲಿ ನಿಮ್ಮದ್ರಲ್ಲಿ ಲೆಸ್ ಆಗಿದೆ, ನೀವು ನಿಮ್ಮ ಲೈವಲ್ಲಿ ಕೊಟ್ಟಲ್ಲ ಗಿಫ್ಟ್ ಲೆಸ್ ಆಗಿದೆ, ನೀವೇ ಜವಾಬ್ದಾರಿ ಅಂತಾರೆ. ನಾವು ಹೇಗೆ ಜವಾಬ್ದಾರಿ ಆಗ್ತೀವಿ ಅಂತ ನಮಗೂ ಅಂತ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೋದ ಕೊಟ್ಟಿದ್ದೀನಲ್ವಾ, ತಿನ್ನು ಹಾಗೆ ಅಂತಾರೆ. ಗುಡ್ ಮಾರ್ನಿಂಗ್ ಲಕ್ಷ್ಮೀ ದೇಸಾಯಿ ಅವರು. ಡಿ ಕಿಚನ್ ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ. ಡಿ ಕಿಚನ್ ಬಂದಿಲ್ಲ ಅಂತೆ. ಡಿ ಕಿಚನ್ ಅವರು ಇದ್ದೀರಾ? ರೂಪಾ ವರ್ಲ್ಡ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ರೂಪಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಪ್ಲೀಸ್. ಒಂದು ಲೈಕ್ ಕೊಡಿ. ನಮ್ಚೀರ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಜೈ ಅವರೇ ಅಂತಿದ್ದಾರೆ. ಡಿ ಕಿಚನ್ ಲಕ್ಷ್ಮಿ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ನವೀನ್ ಜಿ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವನಿತಾ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವನಿತಾ ಅವರೇ ಇರಿ, 5 ನಿಮಿಷದಲ್ಲಿ ಮಾಡ್ತೀನಿ ಪಿನ್ನು. ನಮಗೆ ಬೇರೆಯವರು ಮುಂಚೆ ಇದು ಇರ್ತಾರಲ್ವ, ಅವರಿಗೆ ಮಾಡಲೇಬೇಕಲ್ವಾ. ಸರಿ ಕುಲ್ಲು. ಥ್ಯಾಂಕ್ ಯು ಸೋ ಮಚ್. ಡಿ ಕಿಚನ್ ಅವರು ಲಕ್ಷ್ಮಿ ರಿಟರ್ನ್ ಡನ್ ಅಂತಿದ್ದಾರೆ. ರಾಮ್ ಅಂತಿದ್ದಾರೆ. ನ್ಯೂಸ್ ಟಿವಿ ಅವರು ಬಂದರು. ನ್ಯೂಸ್ ರಾಮ್ ಡಿ ಕಿಚನ್ ಥ್ಯಾಂಕ್ ಯು ಅಂತಿದ್ದಾರೆ. ಲೈಕ್ ದಿಯಾ ಹಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ಬಂತು ಲೈಕ್. ನನಗೆ ನಮ್ಮ ಚೀರಾ ಅವ್ರದ್ದು ಬಂದಿಲ್ವಾ ಅಂತ ಗೊತ್ತಿಲ್ಲ ನನಗೆ. ಎವ್ರಿಡೇ ಅನ್ಕಟ್ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಡಿ ಕಿಚನ್ ನೈಸ್ ಅಂತಿದ್ದಾರೆ. ವನಿತಾ ಅವರು ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ. ವನಿತಾ ರಿಟರ್ನ್ ಮಾಡಿ. ಅವರು ಬಂದು ಹೋದ್ರೇನಾ ನಾನು ಪಿನ್ ಮಾಡಿಲ್ಲ ಅಂತ. ಯಾಕೆ ಈಗ ಆಗ್ತಾರ ಅದೆಂತ ನನಗಂತೂ ಗೊತ್ತಾಗಲ್ಲ. ಪಿನ್ ಮಾಡಲಿಕ್ಕೆ ಮುಂಚೆ ಅವರು ಅಂದರು, ಅದಕ್ಕೆ ಅವರು ಅದು ಮಾಡಿದೆ. ಪಿನ್ ವಿಷಯದಲ್ಲಿ ನಾನು ಇನ್ನು ಮುಂದೆ ಯಾರ್ದು ಪಿನ್ ಮಾಡಲ್ಲ. ಇವತ್ತೇ ಲಾಸ್ಟ್, ಯಾರ್ದು ಕೂಡ ಮಾಡಲ್ಲ ನಾನು. ಸೂಪರ್ ಆಯ್ತು ಸರ್. ನೀವು ತೊಂಡೆಕಾಯಿ ಪಲ್ಯ ಮಾಡಿದ್ರಲ್ಲ, ಅದು ನೋಡಿಕೊಂಡು ಬಂದೆ ಚಾನಲ್. ಹೌದಾ, ನೋಡಿದ್ರಾ? ಹಾಂ ಓಕೆ, ನೋಡಿ ನನಗೆ ಮೆಸೇಜ್ ಹಾಕಿ, ನಾನು ನಿಮ್ಮ ವಿಡಿಯೋವನ್ನು ಕೂಡ ನೋಡ್ತೀನಿ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಎವ್ರಿಡೇ ಗನ್ ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಹಾ ಕ್ರಿಯೇಟಿವ್ ಅವರು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮಹಾ ಕ್ರಿಯೇಟಿವ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಏಕೆ ಸಿಸ್ಟರು ಇಷ್ಟೊಂದು ಕೋಪ ಬರ್ತಿದೆ? ಏನು ಕೆಲಸ ಇದೆ? ಹೋಗಿದ್ದಾರೆ? ಇಲ್ಲ ಸಿಸ್ಟರ್, ಪಿನ್ ಮಾಡಿ ಅಂದರು. ಪಿನ್ ಮಾಡಿ ನಿಮ್ಮದು ಮಾಡಿದೆ, ಹೋದರು. ಆವಾಗ ಒಂದು ಬೆಳಿಗ್ಗೆ ಬಂದರು, ಅವರು ಕೂಡ ಪಿನ್ ಮಾಡಿ ಅಂದರು. ಆಗ ಇನ್ನೊಬ್ರು ಮುಂಚೆ ಕೇಳಿದ್ರು, ಅವರು ಅವ್ರದ್ದು ಪಿನ್ ಮಾಡ್ಲಿಕ್ಕೆ ಆಗಿಲ್ಲ. ಈಗ 5 ನಿಮಿಷ ಮಾಡ್ತೀನಿ ಅಂದೆ. ಇಲ್ಲ ಈಗ ಅವರು ನೋಡಿ, ಈಗ ಮಾಡ್ಬೇಕಂತ ಇದ್ದೀನಿ, ಅವರು ಇಲ್ಲ ನೋಡಿ, ಏನು ಮಾಡೋದು? ನೈಸ್ ಅಂತಿದ್ದಾರೆ. CG ಅವರು ಆಯ್ ಅಂತಿದ್ದಾರೆ. ಆಯ್ CG. ಆಯ್ತಾ ತಿಂಡಿ? ಏನು ತಿಂಡಿ? ಡಿ ಕಿಚನ್ ಗಿಫ್ಟ್ ರಿಟರ್ನ್ ಪ್ಲೀಸ್. ಡಿ ಕಿಚನ್ ಪ್ಲೀಸ್ ರಿಟರ್ನ್ ಗಿಫ್ಟ್. ಹೇಯ್, ಥ್ಯಾಂಕ್ ಯು ಸೋ ಮಚ್. ವನಿತಾ ಮಹಾರಾತ್ರಿ ರಾಘವೇಂದ್ರ ಗಿಫ್ಟ್ ರಿಟರ್ನ್ ಮಾಡಿ. ವನಿತಾ ಶ್ರೀ ರಾಘವೇಂದ್ರ ನೋಡಿ. ಶಾಂತ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ವನಿತಾ ಅವರು ಮತ್ತು ಮಹಾ ಕ್ರಿಯೇಟಿವ್ ಅವರು ಮತ್ತು ರಾಘವೇಂದ್ರ ಅವರು 3 ಮಂದಿ ರಿಟರ್ನ್ ಮಾಡಿ ಅವರಿಗೆ. ನೋಡಿ, ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಬಂದ ಮೇಲೆ ಇಲ್ಲಿ ಕೊಡೋದು ಯಾರೀಗ?
ಎಲ್ಲ ಆಯಿತು. ಹೌದಾ, ರೂಪಾ ವರ್ಲ್ಡ್ ರಿಟರ್ನ್ ಮಾಡಿ ಗಿಫ್ಟ್ ಅಂತಿದ್ದಾರೆ. ರೂಪಾ ವರ್ಲ್ಡ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. बंद कर यशु, टी बंद कर भाई. ಥ್ಯಾಂಕ್ ಯು ಶ್ರೀಜಿ. ತಿಂಡಿ ಎಲ್ಲ ಆಯಿತು ಅಂತಿದ್ದಾರೆ. ರೂಪಾ ವರ್ಲ್ಡ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೇತ್ರ ಅವರು ಮಹಾ ಕ್ರಿಯೇಟಿವ್ ಗಿಫ್ಟ್ ರಿಟರ್ನ್ ಮಾಡಿ. ಆಗಿಲ್ಲ ಸಿಸ್ಟರ್, ನಿಮ್ಮ ಜೊತೆ ತಿನ್ನೋಣ ಅಂತ ಬಂದೆ. ಬನ್ನಿ ಬನ್ನಿ, ನಂದು ಆಯಿತು. ಶಾಂತಾ ಬ್ಲಾಗ್ಸ್ ರಿಟರ್ನ್ ಆ್ಯಂಡ್ ಕ್ರಿಯೇಷನ್ ಗಿಫ್ಟ್ ಕೊಡಿ. ಶಾಂತಾ ಅವರೇ ಮತ್ತು ಮಹಾ ಕ್ರಿಯೇಷನ್ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ನೋಡಿ ಮಯಂಗ ಮಯಂಗ ಅಲ್ಪ. ಥ್ಯಾಂಕ್ ಯು ಸೋ ಮಚ್. 273 ಶಾಂತಾ ರಿಟರ್ನ್ ಮಾಡಿ ಕಮೆಂಟ್ ಹಾಕಿದ್ದೀನಿ. ಎವ್ರಿಡೇ ಅನ್ಕಟ್ ಅವರು ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಬಂದೆ ಇರುತ್ತೆ. ಓಕೆ ಓಕೆ. ಸಿ ಜಿ ಅವರು ಬೇಜಾರಾಯ್ತಾ ಸಿಸ್ಟರ್? ಯಾಕೆ ಬೇಜಾರು ಸಿ ಜಿ? ಬೇಜಾರು ಇದೆ ಮನಸ್ಸಲ್ಲಿ ತುಂಬ. ಅದು ಏನು ಮಾಡೋದು? 665 ನಿಮ್ಮ ಮೇಲೆ ಅಲ್ಲಪ್ಪ. ಗಿಫ್ಟ್ ರಿಟರ್ನ್ ಮಾಡಿ. ಡಿ ಡಿ ಕಿಚನ್ ಅವರೇ ಅಂತಿದ್ದಾರೆ ನಮ್ಮ ಮಹಾ ಅವರು. ಡಿ ಡಿ ಕಿಚನ್ ಅವರು ಇದ್ದೀರಾ? ರೂಪಾ ವರ್ಲ್ಡ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರೂಪಾ ವರ್ಲ್ಡ್ ಇದ್ದೀರಾ? 7 ಲೆಸ್ ಆಗಿದೆ ಸಿಸ್ಟರ್. ನಂದು ಕೂಡ 5 ಲೆಸ್ ಆಗಿದೆ ಸಿಸ್ಟರ್. ಅದು ಯಾರು ಲೆಸ್ ಮಾಡೋದಲ್ಲ, ಅದು ವೈಟ್ ಲೆಸ್ ಆಗುತ್ತೆ. ನಾವು ಲೆಸ್ ಮಾಡ್ತೀವಿ ಅಂತಿದ್ದಾರೆ. ನಂದು ಇದು ವಾಚ್ ಅವರು ಕೂಡ ನಂದು ಒಂದು 2-3 ಲೆಸ್ ಆಗಿದೆ. ವಾಚ್ ಅವರು ಕೂಡ ಲೆಸ್ ಆಗಿದೆ. ಅದು ನಾವು ಅನ್ಕೊಳ್ಳೋದು ಬೇರೆಯವ್ರು ಮಾಡ್ತಾರಂತ ಅಲ್ಲ, ಬೇರೆಯವ್ರು ಮಾಡೋದಲ್ಲ. ಅದು ಲೆಸ್ ಆಗೋದು ವೈಟಿ ಕಡೆಯಿಂದ ಲೆಸ್ ಆಗೋದು. ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಂದು ಕೂಡ ಆಗಿದೆ ಸಿಸ್ಟರ್. ನಂದು 5 ಏನಾಗಿದೆ. ನಾನು ಏನು ಹೋದದ್ದು ಹೋಗಲಿ ಅಂತ ಬಿಟ್ಟಿದ್ದೇನೆ. ರೂಪಾ ವರ್ಲ್ಡ್ ಗಿಫ್ಟ್ ರಿಟರ್ನ್ ಮಾಡಿ. ನೇತ್ರ ಅವರು ಮಹಾ ಕ್ರಿಯೇಟಿವ್ ಗಿಫ್ಟ್ ರಿಟರ್ನ್ ಮಾಡಿ. ರೂಪಾ ವರ್ಲ್ಡ್ ರಿಟರ್ನ್ ಮಾಡಿ ಗಿಫ್ಟ್ ಅಂತಿದ್ದಾರೆ. ಇದ್ದೀರಾ? ಮಹಾ ಕ್ರಿಯೇಟಿವ್ ಗಿಫ್ಟ್ ರಿಟರ್ನ್ ಮಾಡಿ. ನೇತ್ರ ಅವರು ರಾತ್ರಿ 8:3 ಇತ್ತು ಸಿಸ್ಟರ್. ಈಗ 7 ಲೆಸ್ ಆಗಿದೆ. ಬೇಜಾರಾಗದೆ ಆಗ್ತಾ ಇದೆ ನನಗೆ. ಯಾರೆಲ್ಲ ತೆಗೆದಿದ್ದಾರೆ ಅವರಿಗೆ ಜ್ವರ ಭೇದಿ ಬಂದು ಆಸ್ಪತ್ರೆಗೆ ಓಡಾಡಲಿ. ಬೇಡ ಜಿಜಿ ಅವರೇ, ಅವರು ಯಾರು ಲೆಸ್ ಮಾಡಿಲ್ವೇ ಇರಬೇಕು. ವೈ ಟಿ ಅವರೇ ಮಾಡಿರಬೇಕು. ಇದು ವೈ ಟಿ ಅವ್ರದ್ದೇ ಕೆಲಸ. ಯಾರು ಲೆಸ್ ಮಾಡಲ್ಲ ಅಂತ ಅನ್ಕೊಳ್ತೀನಿ ನಾನು. ನಂದು ಕೂಡ ಲೆಸ್ ಆಗಿದೆ. ನಾನು ಇಲ್ಲ ಅಂತ ಅನ್ಕೊಂಡು ಇದು ಮಾಡಲ್ಲ. ನಂದು ಕೂಡ ಆಗಿದೆ. ಡಿ ಡಿ ಕಿಚನ್ ಎವ್ರಿಡೇ ರಿಟರ್ನ್ ಡನ್ ಅಂತಿದ್ದಾರೆ. ಶಾಂತಾ ರಿಟರ್ನ್ ಮಾಡಿ ಅಂತಿದ್ದಾರೆ. ಶಾಂತಾ ಅವರೇ ರಿಟರ್ನ್ ಮಾಡಿ ಎವ್ರಿಡೇ ಅನ್ಕಟ್ ಅವರಿಗೆ. ಮಹಾ ಕ್ರಿಯೇಟಿವ್ ಯಾರದು ಗಿಫ್ಟು ಮಾಡಿದ್ದೇನೆ, 2 ಗಿಫ್ಟ್ ಮಾಡಿದ್ದೇನೆ. ಕಮೆಂಟ್ ಹಾಕಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ. ಗೊತ್ತಾಗಬೇಕಲ್ವಾ? ಹೌದು, ಗೊತ್ತಾಗಬೇಕಲ್ವಾ? ಕೆಲವ್ರು ಕಮೆಂಟೇ ಹಾಕಲ್ಲ, ಮತ್ತೆ ಹೇಗೆ ಗೊತ್ತಾಗುತ್ತೆ? ಮಹಾ ಕ್ರಿಯೇಟಿವ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೇತ್ರ ಅವರು. ಮಹಾ ಕ್ರಿಯೇಟಿವ್ ಅವರೇ ನೋಡಿ, ನೇತ್ರ ಅವರಿದ್ದಾರೆ, ಅವರಿಗೆ ರಿಟರ್ನ್ ಮಾಡಿ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ಸಾರಿ 883 ಅಲ್ಲ 803 ಸ್ಪೆಲ್ಲಿಂಗ್ ಮಿಸ್ಟಿಂಗ್ ಆಯಿತು. ಓಕೆ ಓಕೆ. 270 ಶಾಂತಾ ಡನ್ ಅಂತಿದ್ದಾರೆ. ಮಹಾ ಕ್ರಿಯೇಟಿವ್ ಗಿಫ್ಟ್ ಡನ್. ಕಮೆಂಟ್ ಆನ್ ಟೇಸ್ಟಿ ಹೋಮ್ ಮೇಡ್ ಮಸಾಲಾ ದೋಸಾ. ನೋಡಿ ಮಹಾ ಕ್ರಿಯೇಟಿವ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಕಮೆಂಟ್ ಮಸಾಲಾ ದೋಸಕ್ಕೆ ಹಾಕಿದ್ದಾರಂತೆ. ನೋಡಿ, ರಿಟರ್ನ್ ಕೊಡಿ. सन्मिता ये क्या है? खाना की क्या करने का ये इतना हाँ. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು ರಿಟರ್ನ್ ಗಿಫ್ಟ್ ಕೊಡಿ. ಶಾಂತಾ ಸಿಸ್ ಅಂತಿದ್ದಾರೆ. ಸಪೋರ್ಟ್ ಅಲ್ಲಿದ್ದಾರೆ ವೈಶು ಅವರು. ಸಿ ಜಿ ಅವರು ತಿಂಡಿ ಊಟ ಎಲ್ಲ ಆಯ್ತಾ ಎಲ್ರದ್ದು? ನೇತ್ರ ಅವರು ಮಹಾ ಕ್ರಿಯೇಟಿವ್ ದೋಸೆ ಸೂಟ್ಗೆ ಕಮೆಂಟ್ ಹಾಕಿದ್ದೀನಿ ಸಿಸ್ಟರ್. ನೋಡಿ ಮಹಾ ಕ್ರಿಯೇಟಿವ್ ಅವರೇ ನಿಮಗೆ ದೋಸೆಗೆ ಹಾಕಿದ್ದಾರಂತೆ ನೇತ್ರ ಅವರು ಮತ್ತು GNS ಅವರು. ನೋಡಿ ಅವರಿಗೆ ಅವರ ಕಮೆಂಟ್ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ. ಭಯಂಗ ಮಾರಯ್ಯ.
ಥ್ಯಾಂಕ್ ಯು ಮಹಾ ಕ್ರಿಯೇಟಿವ್ ಲಕ್ಷ್ಮೀ ದೇಸಾಯಿ ಅವರೇ ಲಾಂಗ್ ಬ್ಯಾಕ್ ಮಾಡಿದ್ದೀನಿ. GNS ಮಹಾ ಕ್ರಿಯೇಟಿವ್ ಗಿಫ್ಟ್ ಡನ್ ಆನ್ ಟೇಸ್ಟಿ ಹೋಮ್ ಮೇಡ್ ಮಸಾಲಾ ದೋಸಾ. ಪ್ಲೀಸ್ ರಿಟರ್ನ್ ಮಾಡಿ. BMHS ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ BMHS ಅವರೇ, ವೆಲ್ಕಮ್ ನಿಮಗೆ. ಗುಡ್ ಆಫ್ಟರ್ನೂನ್ ನಿಮಗೆ. ದಯವಿಟ್ಟು ಕೊಟ್ಟರು ಯಾರ್ಯಾರು ವಾಪಸ್ ತೊಗೊಂಡಿದ್ದೀರಾ ಎಲ್ಲರೂ ಕೊಡಿ ಪ್ಲೀಸ್. ನಾವು ಕೊಟ್ಟಿದ್ದೀವಿ ಅಲ್ವಾ, ಯಾಕ್ರೆ ಈ ಥರ ಮಾಡ್ತೀರಾ? ಲಾಂಗ್ ಬ್ಯಾಕ್ ಆಲ್ರೆಡಿ ಗಿಫ್ಟ್ ಡನ್ ಅನ್ಕಟ್ ಅಂತಿದ್ದಾರೆ. ಶಾಂತ ಅವರು ಕೊಟ್ಟಿದ್ದಾರಂತೆ ನೋಡಿ. ನೇತ್ರ ಅವರು ಮಹಾ ಕ್ರಿಯೇಟಿವ್ ಗಿಫ್ಟ್ ರಿಟರ್ನ್ ಮಾಡಿ. ಮಹಾ ಕ್ರಿಯೇಟಿವ್ ಗಿಫ್ಟ್ ರಿಟರ್ನ್ ಮಾಡಿ. ಶಾಂತ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಲಕ್ಷ್ಮೀ ದೇಸಾಯಿ ಅವರು ಏನಾದರೂ ಕಚ್ಚಬಾರ್ದ, ಚೇಲಾದರೂ ಚುಚ್ಚಬಾರ್ದ, ಹಂದಿ ಜ್ವರ ಬಂದು ನರಳಾಡಿ ವಾಪಸ್ ತಗೊಂಡಿರೋರಿಗೆ ಈ ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮಹಾ ಕ್ರಿಯೇಟಿವ್ ಗಿಫ್ಟ್ ರಿಟರ್ನ್ ಮಾಡಿ. ಶೋಲ್ಡರ್ಸ್ ಡಾಕ್ಟರ್ ಲೈಕ್ ಡನ್ ಅಂತಿದ್ದಾರೆ. ಶೋಲ್ಡರ್ ಜಿ ಡಾಕ್ಟರ್ ಹಾಯ್ ವೆಲ್ಕಮ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಡ್ತೀನಿ ನಾನು ನೋಡಿ. CG ಅವರು ಪಾಪ 5 ವಾಚ್ ಅವರು ಲೆಸ್ ಆಗಿದೆ ಸಿಸ್ಟರ್. ನಂದು ಕೂಡ ಆಗಿದೆ ಸಿಸ್ಟರ್. ಏನು ಮಾಡಲಿ, ಯಾರಿಗೆ ಬೈಲಿ? ನನಗೆ ನಾನು YT ಅವರಿಂದ ಲೆಸ್ ಆಗುತ್ತೆ ಅಂದ್ಕೊಳ್ತೀನಿ. ನನಗೆ ಬೇರೆಯವರು ಲೆಸ್ ಮಾಡಲ್ಲ. ನನ್ನದು ಇದು ಕೂಡ ಸಬ್ಬು ಕೂಡ ನಾನು ಬೇರೆಯವರಿಗೆ ಯಾವತ್ತೂ ಇದು ಮಾಡಲ್ಲ. ನಾನು ಅದು ಇದರಿಂದನೇ YT ಅವರಿಂದನೇ ಲೆಸ್ ಆಗುತ್ತೆ ಅಂತೀನಿ. ನಾನು ಬೇಕಾದರೆ ನಾನು ಗಿಫ್ಟ್ ಕೊಟ್ಟವ್ರು ಲೆಸ್ ಮಾಡಲಿಕ್ಕೆ ಇಲ್ಲ ಅವರು, ಯಾಕಂದರೆ ಅಷ್ಟು ಲೆಸ್ ಮಾಡಿ ಕೊಡಲಿಕ್ಕೆ ಅವರಿಗೆ ಬಂದ್ಗಾರ್ನ ಕ್ಯಾ ಹೇಳ್ತಾರ ಬಂದ್ಗಾರ್ ಲೆಸ್ ಮಾಡಲಿಕ್ಕೆ ಅವರಿಗೂ ಟೈಮ್ ಬೇಕಲ್ವಾ. BMHS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿಸ್ ಸಮ್ ಟೈಮ್ ಕಮೆಂಟ್ ಮಿಸ್ ಆಗಿ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ರಿಟರ್ನ್ ಮಾಡ್ತಾರೆ. ಹೌದು ಅದು ಸತ್ಯ GNS ಅವರೇ, ಅದು ಸತ್ಯ. ಕಮೆಂಟ್ ಕೊಟ್ಟಾದ್ಮೇಲೆ ಏನು ಕೊಡ್ತಾರಲ್ವ, ಅದು YT ಅವರ ಕಡೆಯಿಂದನೇ ಇದು ಮಾಡೋದು. ಸೊ ಕಮೆಂಟ್ ಅವರಿಗೆ ಇದರಲ್ಲಿ ವಿಡಿಯೋದಲ್ಲಿ ಇದೆ ಅಂತ ಇದ್ರೂ ಗೊತ್ತಾಗಲ್ಲ. ಕೆಲವರು ಅವ್ರು ಬಂದಿಲ್ಲ, ನಾನು ಕೊಟ್ಟಿದ್ದೇವೆ, ಲೆಸ್ ಬಿಡ್ತಾರೆ. ಮತ್ತೆ ಇನ್ನೊಂದು ಲೈವ್ಗೆ ಹೋಲಿದ್ರೆ ನಮಗೆ ಗಿಫ್ಟ್ ಕೊಡ್ತೇವೆ, ಆವಾಗ ಆಲ್ರೆಡಿ ಡನ್ ಅಂತೇವೆ ನಾವು. ಇಲ್ಲ ನೀವು ಕೊಟ್ಟಿಲ್ಲ ಅಂತಾರೆ. ಹಾಗೆ ಮಹಾ ಗಿಫ್ಟ್ ಮಾಡಿದ್ದೀರಾ? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಸಿಸ್ಟರ್? ಏನು ಮಾಡಬೇಕಿಲ್ಲ, ಆಗೋದು ಆಗಲಿ ಅಂತ ನಾವು ಮುಂದೆ ಹೋಗ್ತಾ ಇರಬೇಕು. ನೋಡಿ ನಂದು ಎಷ್ಟೋ ಕಟ್ಟಾಗಿದೆ, ಅದು 1K ಮಾಡಿದ್ದೀನಿ ನೋಡಿ, 1K ಮಾಡಿದ್ದೀನಿ. ಅದು ಹೋಗಲಿ ಅಂತ. ಇಲ್ಲಾದರೆ ನಂದು 1K 500 ಆಗ್ತಿತ್ತು. ನಂದು ಅಷ್ಟು ಕಟ್ಟಾಗಿದೆ. ನಾನು ಏನಂದಿದೆ, ಅದು ಹೋಗ್ಲಿ ಬಂದದ್ರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ವಾಚ್ ಅವರ್ ಕೂಡ ಲೆಸ್ ಆಗಿದೆ ನಂದು ಕೂಡ, ಏನು ಮಾಡ್ಲಿಕ್ಕಾಗಲ್ಲ. ಮಂಜುಕೆ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾರಿ ಮೆಸೇಜ್ ಎಲ್ಲ ಸ್ಟ್ರಕ್ ಆಗಿತ್ತು, ಅದೇ ನೋಡೋದು ಮೆಸೇಜ್ ಯಾರ್ದು ಬರ್ತಾ ಇಲ್ಲ ಯಾಕೆ ಅಂತ ಅಂದ್ಕೊಂಡೆ. ಸಾರಿ ಎಲ್ರಿಗೂ ಸಾರಿ, ಮೆಸೇಜ್ ಸ್ಟ್ರಕ್ ಆಯಿತು. ಥ್ಯಾಂಕ್ ಯು ಮಮತಾ ಅಂತಿದ್ದಾರೆ. ಮಮತಾ ಅವರು ಕೂಡ ಬಂದಿದ್ದಾರಾ? ಸಾರಿ ಮಮತಾ ಅವರೇ, ವೆಲ್ಕಮ್. ಹಾರ್ಲಿಕ್ಸ್ ಅವರು ಆಯ್ ಅಂತಿದ್ದಾರೆ. ಸಾರಿ, ಎಲ್ಲ ಮೆಸೇಜ್ ಸ್ಟ್ರಕ್ ಆಗಿತ್ತು. ಅದು ಕೂಡ ಒಂದು ನೆಟ್ವರ್ಕ್ ಪ್ರಾಬ್ಲಮ್, ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್. ಈಗ ಸೂಪರ್ ಸಪೋರ್ಟಲ್ಲಿದ್ದಾರೆ GNS. ನಾನು ಇನ್ನೊಂದು ಏನಾದರೂ ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ. ಇನ್ನು ಮುಂದೆ ಮೆಸೇಜ್ ಓದಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ತುಂಬ. ಥ್ಯಾಂಕ್ ಯು ಸೋ ಮಚ್ ಮಂಜು KG, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರು ಕಮೆಂಟ್ ಇಲ್ಲ, ಗಿಫ್ಟ್ ಇಲ್ಲ, ಕಮೆಂಟು ಇಲ್ಲ, ಗಿಫ್ಟ್ ಇಲ್ಲ. ಶಾಂತ ಗಿಫ್ಟ್ ಕೊಡಿ. ಒಬ್ಬೆ ಹಾಕಿ ನೇತ್ರ ಸಿಸ್ಟರ್ ಕೊಟ್ಟಿದ್ದೀನಿ ನೋಡಿ. ಸಿಸ್ಟರ್ ಚೆಕ್ ಮಾಡಿ ಸಿಸ್ಟರ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್. ಮಂಜುಕೆ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಆವಾಜ್ ಮಾಡಬೇಡ ಬೇಟ, ಇಲ್ಲ ಆವಾಜ್ ಮಾಡಬೇಡ ಸಂಗೀತ ಯಶುತ್. ಮಕ್ಕಳಿಗೆ ಊಟ ಕೊಡ್ತಿದ್ದೀನಿ, ಅದಕ್ಕೆ ಮೆಸೇಜ್ ಒಮ್ಮೆಲೆ ಸ್ಟ್ರಕ್ ಆಯಿತು. ಏನಾಯ್ತಾ ನಾನು ಅಂದ್ಕೊಂಡಿದ್ದೀನಿ. ವನಿತಾ ಅವರು ಇದ್ದೀರಾ ಪಿನ್ ಮಾಡಲಿಕ್ಕೆ? ವನಿತಾ ಅವರು ಇದ್ದೀರಾ? ಮಂಜುಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಸ್ವಾಮಿ ಗಿಫ್ಟ್ ರಿಟರ್ನ್ ಮಾಡಿ. ರಾಘವೇಂದ್ರ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ನೇತ್ರ ಅವರಿಗೆ. ಮಂಜುಗೆ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಮಂಜುಗೆ ಅವರೇ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. BMHS ಅವರು. CG ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ.
ನಿನ್ನೆ ಕೂಡ ಹಾಗೆ ಆಯಿತು, ನನಗೆ ನೆಟ್ವರ್ಕ್ ಫುಲ್ಲು ಪ್ರಾಬ್ಲಮ್ ಇತ್ತು. ಪಿನ್ ಮಾಡಿರೋ ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿ. ಪಿನ್ ಅಯ್ಯೋ ದೇವ, ರಾಘವೇಂದ್ರ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಆಯ್ತಾ? ಕೊಟ್ಟೆ, ಜೋರಾಗಿ ಮಾತಾಡ್ದೆ ನೋಡಿ. ಗಿಫ್ಟ್ ಕೊಟ್ಟಾಗ ಬೇಗ ರಿಟರ್ನ್ ಮಾಡೋಕೆ ಏನಾಗುತ್ತೆ ರೀ? ಹೌದು, ಏನಾಗುತ್ತೆ? ಹಾಯ್ ಸಿಸಾಯ್, ವೆಲ್ಕಮ್ ವೆಲ್ಕಮ್ ಸಿಸಾಲಿನ್ ಒನ್ ವೈ ಪಿ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಬಾಯಂಗ ಬಾಯಂಗ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಿ ಎನ್ ಎಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಿ ಎನ್ ಎಸ್ ಸೂಪರ್ ಸಪೋರ್ಟ್, ಅಲ್ಲಿನ ಒನ್ ಸೂಪರ್ ಸಪೋರ್ಟು. ಮಮತಾ ಅವರು, ಮಮತಾ ಹಾಯ್ ಗುಡ್ ಮಾರ್ನಿಂಗ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮಂಜು ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಪ್ಲೀಸ್. ಮಂಜು ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಆಲ್ ಇನ್ ಒನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಡಿಕೇರಿ ಬ್ಲಾಗ್ ಗಿಫ್ಟ್ ರಿಟರ್ನ್ ಡನ್ ಆಗಿದೆ ಶಾಂತ ಅವರು ಅಂದಿದ್ದಾರೆ ನೋಡಿ. ಲಕ್ಷ್ಮಿ ಅವರಿಗ ಲೈಕ್ ಡನ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಮಂಜು ಕೆ ಬಿ ಎಮ್ ಎಸ್ ಅವರಿಗೆ ನಿನ್ನೆನೆ ಕೊಟ್ಟಿದ್ದೀನಿ ಗಿಫ್ಟ್, ನೀವು ಇವತ್ತು ಕೊಟ್ಟಿದ್ದೀರಾ ಅಂತಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಮಂಜು ಅವರು ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಮಂಜು ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಮತಾ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್. ಮಂಜು ಕೆ ಅವರು ಸೂಪರ್ ಸಪೋರ್ಟ್, ಮಂಜು ಕೆ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್, ಮಂಜು ಕೆ ಸಪೋರ್ಟ್. ಜೇನೆ ಸೂಪರ್ ಸಪೋರ್ಟ್, ಮಂಜು ಕೆ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಹಾರ್ಲಿಕ್ಸ್ ಬಾಯ್ ಅಂತಿದ್ದಾರೆ. ಬಾಯ್ ಬಿ ಎಂ ಆರ್ ಎ ಎಸ್ ಚಾನಲ್ ಅವರಿದ್ದಾರೆ. ಹಾಯ್ ಆರ್ ಎ ಎಸ್ ಸಪೋರ್ಟ್ ಐಡಿ ಅವ್ರದ್ದು, ಆರ್ ಎ ಎಸ್ ಅವ್ರದ್ದು. ಅವ್ರಿಗೆ ಯಾರು ಗಿಫ್ಟ್ ಕೊಟ್ಬೇಡಿ. ಆರ್ ಎಸ್ ಅವರೇ ಸಪೋರ್ಟ್ ಮಾಡ್ತಾ ಇರಿ. ಒಂದು ಲೈಕ್ ಕೊಡಿ ಆರ್ ಎಸ್. ಒಂದು ಲೈಕ್ ಕೊರ್ಲೆ ಅಬು ಅಭಿಜ್ಞಾ, ಒಂದು ಲೈಕ್ ಕೊರ್ಲೆ ಅಪ್ಪು. ಒಂದು ಲೈಕ್ ಕೊರ್ಲೆ ತುಲೆ ಅಲ್ಪ. ಒಂದು ಮಿತ್ತುಡು ಒಂಜಿ ಉಂಡತೆ 39 ತೋಜೊಂದು ಉಂಡತೆ ಐಕ್ ಒತ್ಲೆ ಮರ್ಪುಂಡು ಲೈಕ್ ಬೈಂಗ. ಅಭಿಜ್ಞಾನ ದೊಡ್ಡ ಮನ ಗೊತ್ತಿಚ್ಚಿ. ನೇತ್ರ ಅವರು ಮಮತಾ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಂಜು ನನ್ನ ಗಿಫ್ಟ್ ರಿಟರ್ನ್ ಮಾಡಿ, ನಾನು ಕೊಟ್ಟೆ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು. ನೇತ್ರ ಗಿಫ್ಟ್ ಡನ್, ವಾಚ್ ಮೈ ಚಾನಲ್ ಆ್ಯಂಡ್ ಗಿಫ್ಟ್ ಸಪೋರ್ಟ್ ಸಪೋರ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಮಮತಾ ಅವರು ಸೂಪರ್ ಸಪೋರ್ಟ್. ಮಂಜು ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್. ಮಂಜು ಅವರೇ ನಿಮಗೆ ತುಂಬ ಗಿಫ್ಟ್ ಬಂದಿದೆ ನೋಡಿ. ಯಾರ್ಯಾರಿಗೆ ಅವರವರಿಗೆ ರಿಟರ್ನ್ ಕೊಡ್ತೀನಿ ಮಾಡಿ ನೋಡಿ. ಯಾರಾದರೂ ಹೊಸಬ್ರು ಇದ್ರೆ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ನೋಡಿ. ಮಂಜು ಅವರೇ ನಿಮಗೆ ತುಂಬ ಗಿಫ್ಟ್ ಬಂದಿದೆ, ಅವ್ರಿಗೆ ರಿಟರ್ನ್ ಮಾಡಿ. ಮೆಸೇಜ್ ನೋಡಿ, ಕೊಟ್ಟಿದ್ದಾರೆ ನೋಡಿ. ಮೆಸೇಜು ನೋಡಿ ಕೊಡಿ ಆಯ್ತಾ. ಆಲ್ ಇನ್ ಒನ್ ಮಂಜು ಅಣ್ಣ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ ವೈಫಿ ಅವರು ಖಂಡಿತ ರಿಟರ್ನ್ ಮಾಡ್ತೀನಿ, ನಾನೀಗ ಯಾರಿಗೂ ಮೋಸ ಮಾಡಲ್ಲ. ಹೌದು ಮಂಜು ಅವರು ಖಂಡಿತವಾಗಿಯೂ ರಿಟರ್ನ್ ಮಾಡ್ತಾರೆ. ಅವರು ತುಂಬ ಸಪೋರ್ಟ್ ಆಗಿರ್ತಾರೆ ಎಲ್ರಿಗೂ, ಅವರು ಕೊಡದೇ ಇರಲ್ಲ. ನೀವು ಮೆಸೇಜನ್ನು ಕಮೆಂಟನ್ನು ಸರಿಯಾಗಿ ಹಾಕಿ, ಅವರು ಖಂಡಿತವಾಗಿಯೂ ರಿಟರ್ನ್ ಕೊಡ್ತಾರೆ. ವಿಡಿಯೋ ನೋಡಿ ಹಾಕಿ, ಕೆಲವರು ವಿಡಿಯೋ ನೋಡೋದು ಹಾಕ್ತಾರೆ, ಹಾಗೆ ಲೆಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಮತಾ ಅವರು. ಕಮೆಂಟ್ ಮಾಡಿದ್ದೀನಿ ಬ್ರೂ ಅಂತಿದ್ದಾರೆ. ಓಕೆ ಕೊಡ್ತಾರೆ ಕೊಡ್ತಾರೆ, ಅವರು ಕೊಡೋದೇ ಇರಲ್ಲ, ಅವರು ಕೊಡ್ತಾರೆ. ಬಿ ಎಮ್ ಎಚ್ ಎಸ್ ಗಿಫ್ಟ್ ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ ನೇತ್ರ ಅವರು. ಜಿ ಎನ್ ಎಸ್ ಮಂಜು ಕೆ 449 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೇತ್ರ ಅವರು. ಮಮತಾ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಮತಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ ನೇತ್ರ ಅವರಿಗೆ. ಆಲ್ ಇನ್ ಒನ್ ವಿಡಿಯೋಗೆ ಕಮೆಂಟ್ ಹಾಕಿ, ಖಂಡಿತ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಆಲ್ ಇನ್ ಒನ್ ಅವರೇ ವಿಡಿಯೋಗೆ ಕಮೆಂಟ್ ಬಂದಿಲ್ಲ ಅಂತೆ ಮಂಜು ಕೆ ಅವರಿಗೆ. ಪ್ಲೀಸ್ ಕಮೆಂಟ್ ಹಾಕಿ, ಅವರು ರಿಟರ್ನ್ ಮಾಡ್ತಾರೆ. ಆಲ್ ಇನ್ ಒನ್ ವೈ ಪಿ ಅವರು ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ ಮಮತಾ ಅವರು. ಮಮತಾ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ ಆಲ್ ಇನ್ ಒನ್ ವೈ ಪಿ ಅವರೇ. ಪ್ಲೀಸ್ ರಿಟರ್ನ್ ಕೊಡಿ. ಬಾಯಂಗ ಥ್ಯಾಂಕ್ ಯು ನೇತ್ರ ಅವರು. ಮಮತಾ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಮತಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೇತ್ರ ಅವರು. ಮಂಜು ಕೆ ಸಿಸ್ಟರ್ ನನಗೆ ಯಾವುದೇ ಮೆಸೇಜ್ ಬಂದಿಲ್ಲ ಸಿಸ್ಟರ್ ಅಂತಿದ್ದಾರೆ ನೋಡಿ. ಮಂಜು ಕೆ ಅವರಿಗೆ ಯಾವ ಮೆಸೇಜು ಕೂಡ ಬಂದಿಲ್ಲ ಅಂತ. ಪ್ಲೀಸ್ ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿ. ಪ್ಲೀಸ್ ಅವರಿಗೆ ಕಮೆಂಟ್ ಹಾಕಿ, ಅವ್ರು ಕೊಡ್ತಾರೆ, 100% ಕೊಡ್ತಾರೆ ಅವರು. ಕಮೆಂಟ್ ಹಾಕಿ.
ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು. ನೇತ್ರ ಅವರೇ ಡನ್ ಆಗಿದೆ ನೋಡಿ ಅಂತಿದ್ದಾರೆ. ಮಮತಾ ಅವರು, ಸಿಸ್ಟರ್ ನಂದು ನಿನ್ನೆ 20 ಲೆಸ್ ಆಗಿದೆ. ಹೌದಾ? ಹೌದಂತೆ, ನಂದು ಕೂಡ ಆಗಿದೆ, ತುಂಬ ಜನರದ್ದಾಗಿದೆ, ನಂದು ಕೂಡ ಆಗಿದೆ, ಲೆಸ್ ಆಗಿದೆ. ನಂದು ವಾಚ್ ಅವರ್ ಕೂಡ ಲೆಸ್ ಆಗಿದೆ, ಒಂದು 5 ಲೆಸ್ ಆಗಿದೆ. ಆ ರೀತಿ ಮಾಡಬಾರ್ದು ಅಲ್ವಾ ಅವರು, ಐಟಿ ಅವ್ರು ಮಾಡೋದೇನೋ ಅದು ತುಂಬ ಬೇಜಾರಾಯಿತು. ಇಷ್ಟು ಕಷ್ಟಪಡ್ತೀವಿ ನಾವು, ಅವರು ಚೆಕ್ ಮಾಡ್ತಾ ಇರ್ತಾರೆ, ವೈಟಿ ಅವ್ರು ಮಾಡಲಿ, ಇಷ್ಟು ಚೆಕ್ ಮಾಡ್ತಾ ಇದ್ದೀವಿ ನಾವು, ಕಷ್ಟಪಡ್ತಿದ್ದೀವಿ, ಅದನ್ನು ಲೆಸ್ ಮಾಡಿದರೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದರೆ ತುಂಬ ನೋವಾಗುತ್ತೆ. ಯಾರ್ಯಾರೋ ಬಾಯಲ್ಲಿ ಏನೇನೋ ಅಂದ್ಕೊಂಡು ಮಾಡ್ತಿದ್ದೀವಿ ನಾವು, ಅದಕ್ಕೂ ಹೀಗೆ ಮಾಡಿದರೆ ಹೇಗೆ? ಅಲ್ಲಿ ಮಮತಾ ಸಿಸ್ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ, ರಿಟರ್ನ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ಕಮೆಂಟ್ ಇಲ್ಲ, ಗಿಫ್ಟ್ ಇಲ್ಲ. ಶಾಂತ ಅವರು ಕೊಟ್ಟಿಲ್ವಾ? ಥ್ಯಾಂಕ್ ಯು ಸೋ ಮಚ್ ಮಂಜು ಕೆ ಅವರೇ, ನೇತ್ರ ಅವರೇ, ಮಮತಾ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ. ಆಲ್ ಇನ್ ಒನ್ ಮಂಜು ಅಣ್ಣ, ನಾನು ಗಿಫ್ಟ್ ಕೊಟ್ಟಿದ್ದೀನಿ, ಕಮೆಂಟ್ ಕೂಡ ಮಾಡಿದ್ದೀನಿ ನೋಡಿ. ಯಾವ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಿ ಆಲ್ ಇನ್ ಒನ್ ಅವರೇ, ಅದು ಕೊಡಿ ಅವರಿಗೆ. ನಂದು ಕೂಡ ಲೆಸ್ ಆಗಿದೆ, ನಂದು ಇದು ಕೂಡ ಲೆಸ್ ಆಗಿದೆ, ಯಾವುದು ವಾಚ್ ಅವರ್ ಕೂಡ ಲೆಸ್ ಆಗಿದೆ. ಥ್ಯಾಂಕ್ ಯು ನೇತ್ರ ಅವರು. ಮಮತಾ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ. ಮಂಜು ಅಣ್ಣ, ನಾನು ಗಿಫ್ಟ್ ಕೊಟ್ಟಿದ್ದೀನಿ, ಕಮೆಂಟ್ ಕೂಡ ಮಾಡಿದ್ದೀನಿ. ಆಲ್ ಇನ್ ಒನ್ ನನಗೂ ಯಾಡ್ ಆಗಿ ಇಲ್ಲ ಸಿಸ್, ಯಾರ ಕೊಟ್ಟರು ಯಾಡ್ ಆಗಿಲ್ಲ. ಹೌದಾ? ಹೌದು ಸಿಸ್ಟರ್, ತುಂಬ ಬೇಜಾರಾಗುತ್ತೆ. ನಮ್ಮ ಗಿಫ್ಟ್ ತಗೊಂಡು ಅವರು ಕೊಟ್ಟು ಮತ್ತೆ ಅನ್ಸಬ್ ಮಾಡ್ತಾರೆ. ಹೌದು, ಇಷ್ಟು ಕಷ್ಟಪಡ್ತೀವಿ ನಾವು, ಯಾಕೆ ಹಾಗೆ ಮಾಡ್ತೀರಾ? ಆಲ್ ಇನ್ ಒನ್ ಇನ್ನೂ ಯಾವುದೇ ಕಮೆಂಟ್ ಬಂದಿಲ್ಲ ಸಿಸ್ಟರ್, ಬಂದರೆ ರಿಟರ್ನ್ ಕೊಡ್ತೀನಿ, ಮೋಸ ಮಾಡಲ್ಲ ನೋಡಿ. ಯಾವ ವಿಡಿಯೋಕ್ಕೆ ಹಾಕಿದ್ದೀರಿ ನೀವು? ನೇತ್ರ ಅವರು ಗಿಫ್ಟು ಕೊಟ್ಟಿದ್ದೀನಿ, ಡನ್ ಆಗಿದೆ ಅಂತಿದ್ದಾರೆ ಮಮತಾ ಅವರು. BMHS ಅವರೇ ವರ್ಲ್ಡ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. BMHS ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ನೇತ್ರ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಅಂತಿದ್ದಾರೆ. ಮಂಜುಕೆ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಯಾರ ದೇವ್ರಿಗೆ ಗೊತ್ತು ಕಟ್ ಮಾಡೋದಾ ಏನಂತ ಗೊತ್ತಿಲ್ಲ ಅಲ್ವಾ? ಇದು ಎಲ್ರಿಗೊಂದು ಕ್ವಶನ್ ಮಾರ್ಕ್. ಗಿಫ್ಟು ಕಟ್ ಮಾಡೋದು ಯಾರು? ನಿಜವಾಗ್ಲೂ ಅವರು ಕೆಲವರು ಅಂತಾರೆ ಅಂತ ಗೊತ್ತಲ್ಲ, ವೈಟಿ ಅವ್ರು ಕಟ್ ಮಾಡ್ತಾರೆ, ಯಾಕಂದರೆ ಗಿಫ್ಟ್ ಡನ್ ಮತ್ತು ವಿಡಿಯೋ ನೋಡೋದೇ ಕೊಡ್ತಾರಲ್ವಾ, ಅವ್ರದ್ದು ಗಿಫ್ಟ್ ಲೆಸ್ ಆಗುತ್ತೆ ಅಂತಾರೆ. ಗೊತ್ತಿಲ್ಲ ಹೌದಾ ಅಲ್ವಾ ಇಲ್ವಾ ಏನೋ ಎಂತಂತಾನೆ ಗೊತ್ತಿಲ್ಲ. ಮಂಜುಕೆ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. GNS ಅವರೇ, ಅವರು ಒಂದು ಮೆಸೇಜ್ ಹಾಕಿ. ಬಂದಿಲ್ಲ ನೋಡಿ, ಬಂದಿಲ್ಲ. ಒಂದೇ ವಿಡಿಯೋ ನೋಡಿ ಬ್ರದರ್ ಅಂತಿದ್ದಾರೆ.
ಸೂಪರ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಆಲಿನ್ ಒನ್ ಸೂಪರ್ ಸೂಪರ್, ಆಲಿನ್ ಒನ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಆಲಿನ್ ಅವರೇ. ಮಂಜು ಕೇಬ್ರು ಗಿಫ್ಟ್ ರಿಟರ್ನ್ ಮಾಡಿಲ್ಲ. ಮಂಜು ಅವರೇ ಪ್ಲೀಸ್ ಕೊಡಿ ಮೆಸೇಜ್. ಒಮ್ಮೊಮ್ಮೆ ಶೋ ಆಗಲ್ಲ, ಪ್ಲೀಸ್ ಚೆಕ್ ಮಾಡಿ. ಅವ್ರು ಕೊಟ್ಟ ನಿಮ್ದು ಒಂದು ವಿಡಿಯೋ ಇದೆ ಅಂತ ಹೇಳುವ, ಅದಕ್ಕೆ ಕೊಟ್ಟಿದ್ದಾರಂತೆ, ನೋಡಿ ಕೊಡಿ ಪ್ಲೀಸ್ ಅವರಿಗೆ. ಯಾರೆಲ್ಲ ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ. ಏ ಮುಚ್ಚ ಆವಾಜ್ ಮಾಡ್ಕೊಡ್ತಿ. ವೈಶು ಅವ್ರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶು. ಏನ್ ಪಲ್ಯ ಮಾಡಿದ್ಯಾ ಇವತ್ತು? ಎಂತ ಊಟಕ್ಕೆ ವೈಶು? ಅಲ್ಲಿನ ಒಂದು ಸೂಪರ್ ಸಪೋರ್ಟ್ ವೈಶು. ನಾನು ಇನ್ನು ಮ್ಯೂಟ್ ಲೈವ್ ಮಾಡುವುದಂತ ಅನ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಮೆಸೇಜ್ ಕೆಲವರಿಗೆ ಕಮೆಂಟ್ ಇದೆಲ್ಲ, ಕೆಲವ್ರದ್ದು ಮೆಸೇಜ್ ಸ್ಕಿಪ್ ಆಗುತ್ತೆ. ಏನು ಅವಾಜ್ ಕೊಡ್ತೀನಿ ಅಂದನಲ್ವ ಈಗ ಊಟ ಕೊಟ್ಟು. ಅಕ್ಕ ಮಲ್ಟಿಗ್ರೇನ್ ದೋಸೆ ಮಾಡಿದ್ದೀನಿ. ಯಾವುದೆಲ್ಲ ಏನೆಲ್ಲ ಹಾಕಿದ್ದೀನಿ ನಾನು ಕೂಡ ಮಾಡ್ತೀನಿ. ವಿಡಿಯೋ ಇದೆಯಾ? बंद कर, पूरा बंद करके आती वो अभी. हाँ ले सुना ತರ್ತಾರೆ ಅಂತ ಒಂದೇ ಆವಾಜ್ ಹೆಚ್ಚಿಗೆ ಒಟ್ಟು ಒಂದಿಲ್ಲ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹಾಕ್ತೀನಿ ವಿಡಿಯೋ. ಹಾಕಿ ನಾನು ಕೂಡ ಮಾಡ್ತೀನಿ. ಬೇಡ ಅಕ್ಕ, ನಿಂದು ವಾಯ್ಸು ಇದ್ರೇನೆ ಚಂದ ಲೈವ್ಗೆ. ಹೌದಾ? ಓಕೆ. ವಾಯ್ಸ್ ಅದು ಎಂತ ಗೊತ್ತುಂಟ, ಕೆಲವ್ರು ಗಿಫ್ಟ್ ಕೊಡುದಿಲ್ಲ, ಅದು ಬೇಜಾರಾಗುತ್ತೆ ನನಗೆ. ಅವಾಗ ಒಂದು ಮಾತ್ರ ಹಾಕ್ಬೇಕು, ಹೆಚ್ಚು ಹಾಕ್ಬಾರ್ದು, ಒಂದು ಹಾಕು. ಅದಕ್ಕೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಆಗಿಲ್ಲ, ಆದ್ರೂ ಒಮ್ಮೊಮ್ಮೆ ಹಾಗೆ ಅಂತೀನಿ, ಹಾಗೆ ಮ್ಯೂಟಲ್ಲಿ ಮಾಡಿಡುವ ಅಂತ ಬೇಜಾರಾಗುತ್ತೆ ನನಗೆ. ನೆಕ್ಸ್ಟ್ ಹಾಕ್ತೀನಿ ವಿಡಿಯೋ. ಓಕೆ ಹಾಕಿ. ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಸ್ಕಿಪ್ ಆದರೆ ಆಗಲಿ, ಡು ನಾಟ್ ವರಿ, ಲೈವ್ ಚಂದ ಆಗ್ತಿದೆ. ಓಕೆ. ಸ್ಕಿಪ್ ಆದರೆ ಅದು ಕೂಡ ನೀವೆಲ್ಲ ಬೈಯಲ್ಲ, ನನಗೆ ಆಗುತ್ತೆ. ಏನು ಮಾಡೋದು, ನನಗೆ ಮಕ್ಕಳೆಲ್ಲ ಸಣ್ಣವರು, ಆಗ ಅವರು ಅದು ಕೊಡಿ ಇದು ಕೊಡು ಅನ್ನುವಾಗ ಕೊಡಲೇಬೇಕಾಗುತ್ತದೆ. ಏನು ಮಾಡ್ಲಿಕ್ಕಾಗಲ್ಲ, ಸ್ಕಿಪ್ ಆಗುತ್ತೆ. ದುರ್ಗಾಲಕ್ಷ್ಮಿ ಆಯ್ ಅಂತಿದ್ದಾರೆ. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿಶಾಲ್ ಪಾಟೀಲ್ ಅವರು ಬಂದರು. ಆಯ್ ಬೇಟಾ, ಗುಡ್ ಮಾರ್ನಿಂಗ್ ಬೇಟಾ. ಗುಡ್ ಮಾರ್ನಿಂಗ್. ಪ್ಲೀಸ್ ಗಿವ್ ಮಿ ಲೈಕ್ ಕೊಡಿ. ಲೈಕ್ ದುರ್ಗಾಲಕ್ಷ್ಮಿ ಲೈಕ್. ನಿಶಾಲ್ ಪಾಟೀಲ್ ಲೈಕ್ ಪ್ಲೀಸ್, ಲೈಕ್. ಓಕೆ ಸಿಸ್ ಬಾಯ್ ಅಂತಿದ್ದಾರೆ. ಬಾಯ್. ಓಕೆ ಬಾಯ್. GNS ಅವರೇ, ಇಷ್ಟರವರೆಗೆ ಸಪೋರ್ಟ್ ಮಾಡಿದಾಗೆ ತುಂಬ ಹೃದಯದ ಧನ್ಯವಾದ. ನಿಮಗೆ ಗಿಫ್ಟ್ ಸಿಕ್ತಾ GNS ಅವರೇ? ಗಿಫ್ಟ್ ಕೊಟ್ರಾ? ಶರ್ಟ್ ಗಿಫ್ಟ್ ಪ್ಲೀಸ್, ಶ್ರೀ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ದುರ್ಗಾಲಕ್ಷ್ಮಿ ಅವರು.
ಶಾಂತ ಅವರು ಇಲ್ಲಿ ಎಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದೀನಿ. ಆಲ್ ಗಿಫ್ಟ್ಸ್ ರಿಟರ್ನ್ ಮಾಡಿ ಪ್ಲೀಸ್. ಹೌದಾ, ಕೊಟ್ಟಿರುವ ನಿಮಗೆ? ಕನಿಷ್ಕಾ ಅಂಡ್ ನಿಹಾಲ್ ಅವರು ಬಂದರು. ಹಾಯ್ ದುರ್ಗಲಕ್ಷ್ಮಿ ಸಿಸ್ಟರ್ ಅಂತಿದ್ದಾರೆ ನೋಡಿ. ಪ್ಲೀಸ್ ಸಪೋರ್ಟ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. JNS ಅವರು 5 ಗಿಫ್ಟ್ ಬಂದಿಲ್ಲ ಸಿಸ್. ಹೌದಾ, ಅಯ್ಯೋ ದೇವಾ. ನೈಸ್ ಸೂಪರ್ ಅಂತಿದ್ದಾರೆ. ಯಾಕೆಪ್ಪ ಹಾಗೆ ಮಾಡ್ತಾರೆ? ಗುಡ್ ಲೈವ್. ಥ್ಯಾಂಕ್ ಯು ಸೋ ಮಚ್. ದುರ್ಗಲಕ್ಷ್ಮಿ ಕನಿಷ್ಕಾ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. JNS ಅವರೇ, ನಾನು ನಿಮ್ಗೊಂದು ಇದು ಮಾಡ್ತೀನಿ. ನಾನು ಕೂಡ ಹಾಗೆ ಮಾಡೋದು. ನಾನು ಒಬ್ರಿಗೆ ಗಿಫ್ಟ್ ಕೊಟ್ಟರೆ ಅವರ ಹಿಂದೆನೇ ಹೋಗ್ತೀನಿ, ಅದನ್ನು ತಗೊಳ್ಳೋದೇ ಬಿಡುದಿಲ್ಲ. ಮತ್ತೆ ಇನ್ನೊಬ್ರಿಗೆ ಕೊಡೋದು, ನಾನು ಅವ್ರು ಕೊಟ್ಟ ಮೇಲೆ ಕೊಡೋದು. ಹಾಗೆ ನಾನು ಒಂದು ತಿಂಗಳಲ್ಲಿ ಮಾಡಿದ್ದು. ಅವ್ರು ಕೆಲವ್ರು ಕೊಡುದಿಲ್ಲ, ಒಮ್ಮೆಲೆ ಬೇಗ ಬೇಗ ಕೊಟ್ಟರೆ ಕೊಡುದೇ ಇಲ್ಲ ಅವ್ರು ಕೆಲವರು. ಏನವು ಎಂತ ಖುಷಿ ಸಿಗ್ತದ ಅವರಿಗೆ ಏನಂತ ಗೊತ್ತಿಲ್ಲ. ದುಡ್ಡು ಕೊಡದೆ ಹಾಗೆ ಇಟ್ಕೊಳ್ತಾರಲ್ವಾ, ಅದೇ ಬೇಜಾರು ನಮಗೆ. ಹಾಗೆಲ್ಲ ಮಾಡಬಾರ್ದಂತ ಗೊತ್ತಿಲ್ಲ ಅವರಿಗೆ. ಓಕೆ ಅಕ್ಕ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಓಕೆ ಓಕೆ ವೈಶು. ಅದೇ ಒಬ್ರನ್ನು ಮಾಡಬೇಕು. ಒಬ್ರನ್ನು ಅವ್ರು ಕೊಡುವವರೆಗೆ ಮತ್ತೆ ಕೆಲವರು ನಿಮ್ಗಾಗಿ ಅವರೇ ಹಾಕಿ ಕೊಡ್ತಾರಲ್ವಾ, ಸುಮ್ಮನೆ ಇರಬೇಕು. ನಾನು ಹಾಗೆ ಮಾಡಿ ಒಂದ್ಕೆ ಮಾಡಿದ್ದು ಗೊತ್ತಾ. ಬಾನ್ವಿ ಬಂದರು. ಹಾಯ್ ನಮಸ್ತೆ. ನಮಸ್ತೆ ಬಾನ್ವಿ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸೂಪರ್ ಅಂತಿದ್ದಾರೆ. ವೈಶು ಸಿಸ್ಟರ್ ಆಲ್ರೆಡಿ ಕನೆಕ್ಟೆಡ್, ಪ್ಲೀಸ್ ಸಪೋರ್ಟ್ ಅಂತಿದ್ದಾರೆ ಕನಿಷ್ಕಾ ಅವರು. ಸೇಮ್ ಕನೆಕ್ಟೆಡ್ ಕನಿಷ್ಕಾ ಅಂತಿದ್ದಾರೆ. ನಿಹಾಲ್ ಪಾಟೀಲ್ ಹಾಯ್ ಬೇಟಾ. ಶಾಂತಾ ಬ್ಲಾಗ್ಸ್ ಕ್ರಿಯೇಷನ್ಸ್ ಪ್ಲೀಸ್ 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 ಅಂತಿದ್ದಾರೆ. ಬಾನ್ವಿ ಸೂಪರ್. ಬಾನ್ವಿ ಹಾಯ್ ಬಾನ್ವಿ ಎಂಚಲ್ಲರು ಗುಡ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊರ್ಚಿಂಡ ಲೈಕ್ ಕೊರ್ಲೆ. ದುರ್ಗಾ ಬಾನ್ವಿ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಬಾನ್ವಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾನ್ವಿ. ಬಾನ್ವಿ ಇವತ್ತು ನಿಮ್ಮ ಲೈವ್ ನನಗೆ ಸಿಗ್ಲಿಲ್ಲ. ನಿನ್ನೆ ಹೋಳಿ ಆಡ್ಲಿಕ್ಕೆ ಹೋಗಿದ್ದೇನೆ. ಬಾನ್ವಿ ನಿಮ್ಮ ವಿಡಿಯೋ ನೋಡಿದ್ದೀನಿ ಬಸ್ಲೆದ್ದು. ಕನಿಷ್ಕಾ ಸಿಸ್, ನಾನು ಮೆಸೇಜ್ ಓದಲ್ಲ, ಸ್ವಲ್ಪ ಕೆಲಸ ಉಂಟು. ನೀವು ಸಪೋರ್ಟ್ ಮಾಡಿ ಆಯ್ತಾ. ಸ್ವಲ್ಪ ಕೆಲಸ ಇದೆ. ಬೇಜಾರು ಮಾಡ್ಕೋಬೇಡಿ ಯಾರು. ಏ ಸಂಗೀತಾ ಸಂಗೀತಾ ಸನ್ಮಿತಾ ನೀನಾಯ್ತು. ಸಪೋರ್ಟ್ ಮಾಡಿ, ಎಲ್ರು ಸಪೋರ್ಟ್ ಮಾಡಿ. ಇದ್ದೀನಿ ನಾನು. ತತ್ವಜ್ಞಾನ ಅಮೃತ ಅವರು ಬಂದರು. ಬಂದೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಹಾ ಕ್ರಿಯೇಟಿವ್ ಅವರು ನಿಮ್ಮ DP ಚೆನ್ನಾಗಿದೆ ಸಿಸ್. ಯಾರ್ದು ಸಿಸ್? ಮಹಾ ಕ್ರಿಯೇಟಿವ್ ಅವರೇ, ಯಾರ್ದು DP? ತತ್ವಜ್ಞಾನ ಅಮೃತ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾನ್ವಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಅನ್ನು ಕೊಡಿ. ಸರಿ ಸಿಸ್ ಅಂತಿದ್ದಾರೆ. ಮಹಾ ಕ್ರಿಯೇಟಿವ್ ವ್ಲಾಗ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಕನಿಷ್ಕಾ ಅವರು. ಮಹಾ ಕ್ರಿಯೇಟಿವ್ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ಕನಿಷ್ಕಾ ಅವರು. ಇನ್ನೂ ಇಲ್ಲ, ನಿಮ್ದಾಯ್ತಾ ವೈಶು ಅಂತಿದ್ದಾರೆ. ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಮಹಾ ಕ್ರಿಯೇಟಿವ್ ಅವರೇ ಕನಿಷ್ಕಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ನನಗೆ ಸ್ವಲ್ಪ ಕೆಲಸ ಉಂಟು. ಬಂದೆ. ಒಬ್ರಿಗೊಬ್ರು ಅವರವರ ಗಿಫ್ಟ್ ಅವರಿಗೆ ಕೊಡಿ ಪ್ಲೀಸ್. ಹಾಗೆ ಮಾಡಬೇಡಿ. ಯಾರು ಗಿಫ್ಟ್ ವಾಪಸ್ ತಗೋಬೇಡಿ ಪ್ಲೀಸ್. ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ.
ಮಾ ಕ್ರಿಯೇಟಿವ್ ಕನಿಷ್ಕಾ ಅವರೇ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ತತ್ವ ನನಗೆ ಸಪೋರ್ಟ್ ಮಾಡಿ ಮೆಸೇಜ್ ಲೈಕ್ ಕೊಡಿ, ನಾನು ಗಿಫ್ಟ್ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನಮ್ಮ ತತ್ವಜ್ಞಾನ ಅಮೃತ ಅವರು. ಶಾಂತ ಅವರು ಗಿಫ್ಟ್ ಡನ್. ನಿಹಾಲ್ ಪಾಟೀಲ್ ಅಂತಿದ್ದಾರೆ ನೋಡಿ. ವೈಶು ಅವರು ಥ್ಯಾಂಕ್ ಯು ಮಹಾಶಿಸ್ ಅಂತಿದ್ದಾರೆ. ಮುದ್ದು ಅವರು ಬಂದ್ರು. ಮುದ್ದು ಅವರೇ ನೀವು ಎಲ್ಲಿ ಹೋಗಿದ್ದೀರಿ? ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಆಗ ಅವರು ತುಂಬಾ ಜನ ಕೊಟ್ಟಿದ್ದಾರೆ. ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ವಾಪಸ್ ಕೊಟ್ರ ನೀವು? ಮುದ್ದು ಬಂದು ಸೀದಾ ಹೋದ್ರಿ ಅಲ್ವಾ? ಗಿಫ್ಟ್ ಎಲ್ಲ ಕೊಟ್ರು. ಪ್ರೀತಿ ಕುಮಾರ್ ಅವರು, ಮುದ್ದು ಶಿವ, ಮುದ್ದು ಶ್ರೀನಿವಾಸ್ ಅವರೇ ಗಿಫ್ಟ್ ಮೀ ಅಂತಿದ್ದಾರೆ ನೋಡಿ. ಕನಿಷ್ಕಾ ಅವರು ಶಾಂತ ಸಿಸ್ಟರ್ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ, ಪ್ಲೀಸ್ ರಿಟರ್ನ್. ಶಾಂತ ಅವರೇ ನೋಡಿ ಕನಿಷ್ಕಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಮುದ್ದು ಅವರು ಕೊಟ್ಟೆ ಸಿಸ್ಟರ್ ರಿಟರ್ನ್ ಹೋಗಿ, ಅದಕ್ಕೆ ಲೇಟ್ ಆಯ್ತು. ಹೌದಾ, ಕೊಟ್ರಾ? ಓಕೆ ಓಕೆ, ಕೊಟ್ರೆ ಪರವಾಗಿಲ್ಲ ಆಯ್ತಾ, ಕೊಡ್ಬೇಕಾಯ್ತಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ರೀತಿ ಅವರೇ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಪ್ರೀತಿ ಅವರೇ ಗಿಫ್ಟ್ ಡನ್ ಅಂತೆ. ಮುದ್ದು ಅವರು ಥ್ಯಾಂಕ್ ಯು ಸೋ ಮಚ್. ಮುದ್ದು ಅವರೇ ತತ್ವಜ್ಞಾನ ಅಮೃತ ಶಾಂತ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಶಾಂತ ಅವರೇ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ತತ್ವಜ್ಞಾನ ಅಮೃತ ಅವರು. ಮಹಾ ಕ್ರಿಯೇಟಿವ್ ಓಕೆ ಕನಿಷ್ಕಾ ಅವರೇ ಅಂತಿದ್ದಾರೆ. ಮುದ್ದು ಶ್ರೀನಿವಾಸ್ ಅವರು ನಗರ್ತಿದ್ದಾರೆ. ಏನಾಯ್ತು? ಓಕೆ ವೈಟ್, ಕಮೆಂಟ್ ರಿಟರ್ನ್ ಮಾಡ್ತೀನಿ, ಮಾಡ್ತಾ ಮಹಾ ಕ್ರಿಯೇಟಿವ್ ಅವರೇ ಅಂತಿದ್ದಾರೆ. ಶ್ರೀ ರಾಘವೇಂದ್ರ ಅವರು ಇದ್ದಾರೆ. ತತ್ವಜ್ಞಾನ ಸಪೋರ್ಟ್ ಅಲ್ಲಿದ್ದಾರೆ, ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ತತ್ವಜ್ಞಾನ ಅಮೃತ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸಿಸ್ ನಿಮಗೆ ನಿಮ್ಮ ಲೈಕ್ ಎಲ್ಲ ಬಂದ್ರೆ ಟು ಹಾಗೆ ಬಂದಿದೆ. ಸಿಸ್ ನಿಮಗೆ ನಿಮ್ಮ ಲೈವ್ ಅಲ್ಲಿ ಬಂದಿದೆ ಟು. ನಮಗೆ ನಿಮ್ಮ ಲೈವ್ ಅಲ್ಲಿ ಬಂದಿದೆ ಟು. ಹೌದಾ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕೊಡಿ. ಪ್ರೀತಿ ಕುಮಾರ್ ಅವರು, ಶ್ರೀ ರಾಘವೇಂದ್ರ ಗಿಫ್ಟ್ ಓಕೆ ಅಂತಿದ್ದಾರೆ, ಕೊಡಿ ಅಂತಿದ್ದಾರೆ ನೋಡಿ. ರಾಘವೇಂದ್ರ ಅವರೇ ಮೀ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು, ಶ್ರೀ ರಾಘವೇಂದ್ರ ಗಿಫ್ಟ್ ಕೊಟ್ಟಿದ್ದೀರಾ, ರಿಟರ್ನ್ ಕೊಟ್ಟಿದ್ದೀರಾ ತತ್ವಜ್ಞಾನ ಅಮೃತ ಅವರಿಗೆ. ರಾಘವೇಂದ್ರ ಅವರೇ ಪ್ಲೀಸ್ ಕೊಡಿ ನೋಡಿ, ಮೆಸೇಜ್ ಹಾಕಿ. ನಾನು ಸ್ವಲ್ಪ ಪಾತ್ರ ಉಂಟು ತೆಗೆದು ನಂದೊಂದು ಕೆಲಸ ಉಂಟು, ಗೌರ್ಮೆಂಟ್ ಕೆಲಸ, ಅದನ್ನು ಮಾಡಿ ಬರ್ತೀನಿ. ನಮ್ದೊಂದು ಕೆಲಸ ಉಂಟು, ಅಡಿಗೆ ಕೊನೆದು ಕೆಲಸ ನಮ್ದು, ಅದೊಂದು ಬಾಕಿ ಉಂಟು, ಅದು ಮಾಡಿ ಬರ್ತೀನಿ. ಇಲ್ಲಾಂದ್ರೆ ನನ್ನ ಹಸ್ಬೆಂಡ್ ಬಂದ್ರೆ ಈಗ ನೀನು ಒಂದು ಕೆಲಸ ಮಾಡಿಲ್ಲ ಅಂತಾರೆ. ಮಾಡಿದ್ದೀನಿ ಎಲ್ಲ, ಒಂದು ಅಡಿಗೆದೊಂದು ಸ್ವಲ್ಪ ಪಾತ್ರ ಬಾಕಿ ಉಂಟು, ಮಾಡಿ ಬಿಡ್ತೀನಿ. ಇಲ್ಲಾಂದರೆ ಬೈತಾರೆ, ತುಂಬ ಬೈತಾರೆ. ಬೈಯಲ್ಲಪ್ಪ, ಬೈಯಲ್ಲ, ಹಾಗೇನಿಲ್ಲ. ನೀನು ಇದು ಯಾರು ಮಾಡ್ತಾರೆ, ಸ್ವಲ್ಪ ಮಾಡಬೇಕಲ್ವ ಅಂತಾರೆ. ಅದಕ್ಕೆ ಅವರು ಬರುವಾಗ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಟ್ರೆ ಪಾತ್ರದ್ದೊಂದು ಮತ್ತೆ ಆಯಿತು, ಕೆಲಸ ಎಲ್ಲ ಆಗಿದೆ. ಸಪೋರ್ಟ್ ಮಾಡಿ, ಬರ್ತೇನೆ. ಗಿಫ್ಟ್ ಅವ್ರಿಗೆ ಕೊಡಿ ಆಯ್ತಾ. ನನಗೆ 10:30 ಮೆಸೇಜ್ ಓದಿ ಸಾಕಾಯ್ತು, ಇದಿಲ್ಲ, ಎನರ್ಜಿ ಹೋಯ್ತು ನಂದು. ಬರ್ತೀನಿ, ಓದ್ತೀನಿ ಆಯ್ತಾ. ಯಾರಿಗೂ ಗಿಫ್ಟ್ ಕೊಡೋದೇ ಇರಬೇಡಿ, ಪ್ಲೀಸ್ ಕೊಡಿ ಆಯ್ತಾ. ಅವರವರ ಗಿಫ್ಟ್ ಅವರವ್ರಿಗೆ ಕೊಡಿ. ಎಲ್ರು ಊಟಕ್ಕೆ ಬನ್ನಿ, ಊಟ ರೆಡಿ ಇದೆ, ಊಟ ಮಾಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ ಆಯ್ತಾ. ಇಲ್ಲಾದ್ರೆ ಇವತ್ತು ಇಷ್ಟೊತ್ತು 60ಕ್ಕಿಂತ ಮೇಲೆ ಹೋಗ್ತಿತ್ತು ಲೈಕ್, ಯಾರು ಕೊಟ್ಟೇ ಇಲ್ಲ ಲೈಕ್. ಯಾರು ಲೈಕ್ ಕೊಟ್ಟಿಲ್ಲ ನನಗೆ. ಓಕೆ ಸಿಸ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್ ತತ್ವಜ್ಞಾನ ಅಮೃತ ಅವರೇ.
ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಏ ಯಶು ಟಿವಿ ಥ್ಯಾಂಕ್ ಯು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಐಡಲ್ ಇದ್ದವ್ರು ಸಪೋರ್ಟ್ ಮಾಡಿ ಬನ್ನಿ. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಸಪೋರ್ಟ್ ಮಾಡಿ. ಒನ್ ಮೆಂಬರ್ಸ್ ಇದ್ದಾರೆ ಬಂದು ಸಪೋರ್ಟ್ ಮಾಡಿ. ಯಾರು ಐಡಲ್ ಇದ್ದೀರಿ ಬನ್ನಿ ನೋಡಿ ಸಪೋರ್ಟ್ ಮಾಡಿ. ಫೋರ್ ಮೆಂಬರ್ಸ್ ಇದ್ದೀರಾ, ಯಾಕೆ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ನೋಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಯಾರು ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ. ಪ್ರೀತಿ ಕುಮಾರ್ 128 ಮಹಾ ಕ್ರಿಯೇಟಿವ್ ಅಂತಿದ್ದಾರೆ ನೋಡಿ. ಮಹಾ ಕ್ರಿಯೇಟಿವ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ಪ್ರೀತಿ ಕುಮಾರ್ ಅವರು. ಕನಿಷ್ಕಾ ಅವರು ಮಹಾ ಕ್ರಿಯೇಟಿವ್, ಶಾಂತಾ ಸಿಸ್ಟರ್ ಎಲ್ಲರೂ ಗಿಫ್ಟ್ ಕೊಡಿ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಅವರವರ ಗಿಫ್ಟ್ ಕೊಡಿ. ಹೋಗಿದ್ದೀರಾ ಕೊಡಿ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ತಪ್ಪಜ್ಞಾನ ಅಮೃತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ. ಬಂದು ಸಪೋರ್ಟ್ ಮಾಡಿ ಬನ್ನಿ.
ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಶ್ವಿತಾ ಆಗ ಮೆಸೇಜ್ ಓದಲಿಕ್ಕೆ ಟೈಮ್ ಇರಲಿಲ್ಲ, ಈಗ ಮೆಸೇಜ್ ಇಲ್ಲ ಓದಲಿಕ್ಕೆ, ಇದ್ರು ಟೈಮ್ ಇಲ್ಲ. ಆಯ್ತಾ ಸನ್ನಿತು ನಿಂದು? ಏನಾಯ್ತು? ಮೆಸೇಜ್ ಸ್ಟ್ರಕ್ ಆಯ್ತಾ ಏನಂತ ಗೊತ್ತಿಲ್ಲ. ಏನಾಯ್ತು? ಮೆಸೇಜ್ ಸ್ಟ್ರಕ್ ಆಯ್ತಾ ಏನು? ಯಾಕೆ ಮೆಸೇಜ್ ಬರ್ತಾ ಇಲ್ಲ? ಬನ್ನಿ ಸಪೋರ್ಟ್ ಮಾಡಿ. ಕನಿಷ್ಕಾ ಅವರು ನೈಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಎಲ್ಲಿ ತಗೊಂಡು ಹೋಗ್ತೀನಿ ನೀರು? ನೀರಲ್ಲಿ ತಗೊಂಡು ಹೋಗ್ತೀನಿ ಆಯ್ತಲ್ವಾ? ಆಯ್ತಾ ನೀರು? ಆದ್ರೆ ಬಾ, ನಾನು ಎಲ್ಲಿ ತಗೊಂಡು ಹೋಗ್ಬೇಡ ಆಯ್ತಾ? ಮಾಡಿ ಹೋಗೋದು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಫ್ರಿಜ್ ಅಲ್ಲಿ ಎಂತ ಉಂಟಾ? ಇರೋಣ ಫ್ರಿಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕನಿಷ್ಕಾ ಅವರೇ, ಥ್ಯಾಂಕ್ ಯು, ಗುಡ್ ಲೈವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕನಿಷ್ಕಾ ಅವರೇ, ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಲಕ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. 1 ಮೆಂಬರ್ಸ್ ಇದ್ದೀರಾ?
ಹೌದಾ? ಎಲ್ರು ಹೋದ್ರು. ನಮ್ದು ಊಟದ time ಈಗ. ಟಿಫನ್ ಇದ್ದು ಟೈಮ್, ನಮ್ದು ಊಟದ ಟೈಮ್. ತುಂಬಾ ಲೇಟ್ ನಿಮ್ದು ಊಟ ಟಿಫನ್ ಅಲ್ವಾ? ನಿಮ್ ಏ ಅಪ್ಪು ಪಿದಾಯ್ ಬಲ ಅಪ್ಪು ಥ್ಯಾಂಕ್ ಯು ಸೋ ಮಚ್. ವಾರ್ಲಿಕ್ಸ್ ಹಾಯ್ ವಾರ್ಲಿಕ್ಸ್ ಅವರೇ ಬಂದ್ರಾ? ಬನ್ನಿ ವಾರ್ಲಿಕ್ಸ್, ಸಪೋರ್ಟ್ ಮೆಸೇಜ್ ಹಾಕಿ ಅಲ್ವಾ ವಾರ್ಲಿಕ್ಸ್. ಒಂದು 10 ನಿಮಿಷ ಸಪೋರ್ಟ್ ಮೆಸೇಜ್ ಹಾಕಿ, ಮತ್ತೆ ನಾನು 1:30ಗೆ ಹೋಗ್ತೀನಿ. ಹೋಗು ಹೋಗು. ಥ್ಯಾಂಕ್ ಯು ಸೋ ಮಚ್. ಭಾರ್ಗವಿ ಬಾಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ಬನ್ನಿ ನೋಡಿ, ಹೊಸಬ್ರು ಇದ್ದಾರೆ ನೋಡಿ. ಸುಮಂತ್ ಅವರಿದ್ದಾರೆ, ಮುದ್ದು ಅವರಿದ್ದಾರೆ, ಹರಿನಕ್ಕ, ವೈಶ್ ಮಾತಾಡಲ್ಲ ನನ್ನ ಜೊತೆ. ಹೌದಾ? ವೈಶ್ ಅವರಿಲ್ಲ, ಮಾತಾಡಿದ್ಲಲ್ವಾ ಆಗ? ಮತ್ತೇನು ಮಾತಾಡಿದ್ಲು ಆಗ, ನೋಡಿದೆ. ನೀವು ಆ ಥರ ಮೆಸೇಜ್ ಎಲ್ಲ ಹಾಕ್ತಾರಲ್ವಾ, ಅದಕ್ಕೆ ಅವರಿಗೆ ಇಷ್ಟ ಆಗಲ್ಲ. ಅದು ಎಲ್ಲರೂ ಒಂದೇ ಥರ ಇರಲ್ಲ, ಗೊತ್ತಾಯ್ತಾ? ಇಷ್ಟ ಆಗಲ್ಲ ಅವರಿಗೆ ನಿಮ್ಮ ಥರ, ನೀವು ಆ ಥರ ಮೆಸೇಜ್ ಹಾಕಿದ್ರೆ. ಸೂಪರ್ ಸುಮಂತ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸುಮಂತ್ ಅವರೇ ಥ್ಯಾಂಕ್ ಯು. ಭಾರ್ಗವಿ ಬಾಲು ಅವರೇ ನೋಡಿ, ಸುಮಂತ್ ಅವರಿದ್ದಾರೆ, ಕನೆಕ್ಟ್ ಆಗಿ. ಲೈಕ್ ಕೊಡುವುದೇ ಇಲ್ಲ ಯಾರು. ಬೈಟೋಣ ಉಪರಿ ಕ್ಯೂ ಎಂತ ಮಾಡ್ತಿದ್ವಿ? ಇನ್ನಾದ್ರೂ ನನಗೆ
ಥ್ಯಾಂಕ್ ಯು. ಯಾರಿಗೆ ಹೇಳ್ತೀರಾ ಇದ್ದೀರಾ ಮಾರ್ರೆ? ಹಾರ್ಲಿಕ್ಸ್ ಅವರಿಗೆ ನಿಮ್ಗಲ್ಲ, ಹಾರ್ಲಿಕ್ಸ್ ಅವರಿಗೆ ನಿಮ್ಗಲ್ಲ ಸುಮಂತ್ ಅವರೇ, ಹಾರ್ಲಿಕ್ಸ್ ಅವರಿಗೆ ಅಂದಿದ್ದು. ಹಾರ್ಲಿಕ್ಸ್ ಅವರಿಗೆ ಅಂದಿದ್ದು, ನಿಮ್ಗಲ್ಲ. ಥ್ಯಾಂಕ್ ಯು ಸುಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅವ್ರು ಅಂದ್ರು ವೈಶು ಅವ್ರು ಮಾತಾಡಲ್ಲ ಅಂತ, ಅದಕ್ಕೆ ಓಕೆ. ಇನ್ಸ್ಪೈರಿಂಗ್ ಅವರು ಬಂದರು. ಆಯ್ ವೆಲ್ಕಮ್ ಇನ್ಸ್ಪೈರಿಂಗ್ ಅವರೇ, ವೆಲ್ಕಮ್ ನಿಮಗೆ. ದೇವಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುದ್ದು ಶ್ರೀನಿವಾಸ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಮಂತ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮುದ್ದು ಅವರು. ಥ್ಯಾಂಕ್ ಯು ಸೋ ಮಚ್ ಮುದ್ದು ಅವರೇ. ಥ್ಯಾಂಕ್ ಯು ಸುಮಂತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಅವರೇ, ಆಯ್ತಾ ಊಟ ನಿಮ್ಮದು? ಕನಿಷ್ಕ ನಿಹಾಲ್ ಅವರು, ಮುದ್ದು ಶ್ರೀನಿವಾಸ್ ಬ್ರದರ್ ರಿಟರ್ನ್ ಮಾಡಿಲ್ಲ. ಅಂತೆ ನೋಡಿ. ಕನಿಷ್ಕಾ ಅವರಿಗೆ ಸುಮಂತ್ ರಾಜ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮಂತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಅವರೇ. ನಿಮ್ಮ ಥ್ಯಾಂಕ್ ಯು ಸೋ ಮಚ್. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಅವರೇ. ಥ್ಯಾಂಕ್ ಯು. ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸುಮಂತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಬೇಟಾ ಸುಮಂತ್ ಜಿ. ಚೇಷ್ಟಾ ಸುಮಂತ್ ಅವರಿಗೆ ಗಿಫ್ಟ್ ಕೊಟ್ರೇನ? ನಿಹಾಲ್ ಅವರು ಕೊಟ್ರೇನ? ಹಾಯ್ ಅಮ್ಮ ಅಂತಿದ್ದಾರೆ ನೋಡಿ. ವೈಶು ಅವರು ಸೂಪರ್ ಸಪೋರ್ಟ್. ಕನಿಷ್ಕಾ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂವಿತ್ ಚುಪ್ಕಾರು. ಕನಿಷ್ಕಾ ಅವರು ಸೂಪರ್ ಸೋ ಮಚ್. ಥ್ಯಾಂಕ್ ಯು ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕನಿಷ್ಕಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕನಿಷ್ಕಾ ಸೂಪರ್ ಸಪೋರ್ಟ್. ಇನ್ಸ್ಪೈರಿಂಗ್ ಅವರು ಸುಮಂತ್ 341 ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಸುಮಂತ್ ಅವರೇ, ನಿಮಗೆ ಇನ್ಸ್ಪೈರಿಂಗ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವೈಶು, ಕನಿಷ್ಕಾ ಸಿಸ್ ನೀವು ಕನೆಕ್ಟ್ ಆಗಿದ್ದೀರಾ ತಾನೇ ನನಗೆ ಅಂತಿದ್ದಾರೆ. ಕನಿಷ್ಕಾ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಮಂತ್ ಅವ್ರು 376 ಡನ್ ಮಾರ್ರೆ ಅಂತಿದ್ದಾರೆ. ನೋಡು, ನೀರಲ್ಲಿ ಆಡಬೇಡ ಆಯ್ತಾ, ಹೋಗು ಡನ್ ಅಂತಿದ್ದಾರೆ ನೋಡಿ. ಇನ್ಸ್ಪೈರಿಂಗ್ ಆಯಿತು ಮಾರ್ರೆ ಥ್ಯಾಂಕ್ ಯು ಅಂತಿದ್ದಾರೆ. ಆಯಿತು ಮಾರ್ರೆ ಥ್ಯಾಂಕ್ ಯು ಅಂತಿದ್ದಾರೆ ಇನ್ಸ್ಪೈರಿಂಗ್ ಅವರು. ಸುಮಂತ್ ಅವರು ಓಕೆ ಬ್ರೂ ಅಂತಿದ್ದಾರೆ ನೋಡಿ. ಎಲ್ಲಿ ಹೋದ ಯಶ್ವಿತ್ ಎಲ್ಲಿ ಹೋದ? ನಾನು ಇಂದು 10 ನಿಮಿಷ ಇದ್ದೀನಿ ಆಯ್ತಾ, ಮತ್ತೆ ಹೋಗ್ತೀನಿ ನಾನು ಕೂಡ. ಮತ್ತೆ ಸಂಜೆ 9:30ಕ್ಕೆ ಬನ್ನಿ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ಕನಿಷ್ಕಾ ಅವರು. ಕನಿಷ್ಕಾ ರಿಟರ್ನ್ ಮಾಡಿ ಅಂತಿದ್ದಾರೆ.
ಮಚ್. ನಾನು ಕೆಲಸ ಹಾಕೊಂಡು ನಿಮ್ದು ಮೆಸೇಜ್ ಓದ್ತಾ ಇದ್ದೀನಿ ಗೊತ್ತುಂಟಾ. ನೆಲ ಒರೆಸ್ತಿದ್ದೀನಿ, ನೆಲ ಒರೆಸು ನೆಲ. ಹೆಸರಾಗಬೇಕಲ್ವಾ. ದರ್ಶನ್ ಕನ್ನಡಿಗ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್ ದರ್ಶನ್ ಕನ್ನಡಿಗ ಅವೇ, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ದರ್ಶನ್ ಕನ್ನಡಿಗ ಅವೇ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಅಲ್ಲೊಂದು ಲೈಕ್ ಅನ್ನು ಕೊಡಿ. ಹೋಗ್ಬೇಡ ಒಳಗೆ, ನೀರು ಹಾಕ್ಬೇಡ. ಸನ್ನಿಧ ಸರಿಯಾಗಿ ಇಡು, ಇಡು ಸರಿಯಾಗಿ, ಅದು ಇಡು ಅಂದೆ. ಎಂತಕ್ಕೆ ಎರಡು ಕೆಲಸ ಮಾಡ್ತೀಯ ನೀನು? ಇಡು ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್.